ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिने। नमस्ते सरस्वती देवे गौरवाणी प्रचारिणी निर्विशेष शून्यवादी पश्यत दिशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतिषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, नामाचार्य दासों की जय, श्रीला प्रभुपाद की जय। हरे कृष्ण ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಸೊ ಈಗ ನಾವು ಇಲ್ಲಿಯವರೆಗೆ ಅಂದ್ರೆ ಭಕ್ತಿಯಿಂದ ಹೇಗೆ ತಿಳ್ಕೊಳ್ಳುವಂಥದ್ದು ಭಗವಂತನನ್ನ ಅಂತ ಈಗ 7ರಿಂದ 12ನೇ ಅಧ್ಯಾಯ. ನಿನ್ನೆ ಕಂಪ್ಲೀಟ್ ಆಗಿ ನಾವು ಬೇರೆ ಬೇರೆ ಹಂತದಲ್ಲಿ ಹೇಗೆ ನಾವು ಭಗವಂತನ ಪೂಜೆಯಲ್ಲಿ ತೊಡಗ್ಬೋದು ಅಂತ ಹೇಳಿದ್ರೆ, ಮೊದ್ಲಿಗೆ ಅನನ್ಯ ಭಕ್ತಿ ಬಂದು ತುಂಬಾ ಶ್ರೇಷ್ಠವಾದದ್ದು. ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಧನ ಭಕ್ತಿಯಿಂದ ಮಾಡ್ಬೋದು. ಸೊ ಅಂದ್ರೆ ಆಚಾರ್ಯರು ಕೊಟ್ಟಿರುವಂತ ನಿಯಮಗಳನ್ನ ಪಾಲಿಸುವಂತದ್ದು ಸಾಧನ ಭಕ್ತಿಯೂ ಸಹ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮಯೋಗ. ಸೊ ನಿಷ್ಕಾಮ ಕರ್ಮಯೋಗ ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗುವಂತದ್ದು. ಅದು ಸಾಧ್ಯವಾಗ್ಲಿಲ್ಲ ಅಂದ್ರೆ ಸಕಾಮ ಕರ್ಮ ಅಂದ್ರೆ ನಾವು ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ಭಾಗವನ್ನ ದೇವರಿಗೆ ಕೊಡುವಂಥದ್ದು ಸಕಾಮ ಕರ್ಮಯೋಗ. ಸೊ ಸಕಾಮ ಕರ್ಮಯೋಗ ಸಹ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಜ್ಞಾನ ಹಾಗೂ ಧ್ಯಾನ ಇದರಿಂದ ಸಹ ಮಾಡ್ಬೋದು, ಅಥವಾ ನಮ್ಮ ಫಲಗಳನ್ನ ಕಂಪ್ಲೀಟ್ ಆಗಿ ತ್ಯಾಗ ಮಾಡುವಂಥದ್ದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಹೇಳ್ಕೊಟ್ಟ. ಸೊ ಈಗ ಅಂದ್ರೆ ಮೊದಲನೇ 6 ಅಧ್ಯಾಯದಲ್ಲಿ ನಾವು ಕರ್ಮದಿಂದ ಹೇಗೆ ಭಗವಂತನ ತಿಳ್ಕೊಳ್ಳುವಂಥದ್ದಂತ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು, ಹಾಗೂ 7ರಿಂದ 12 ಭಕ್ತಿ ಮಾಡಿ ಡೈರೆಕ್ಟ್ ಅಂದ್ರೆ ಭಕ್ತಿಯಲ್ಲೇ ಕಂಪ್ಲೀಟ್ ಭಕ್ತಿ ಬಗ್ಗೆ ಇತ್ತು. ಸೊ ಇವತ್ತಿಂದ ಜ್ಞಾನದಿಂದ. ಸೊ ಇದು ಸ್ವಲ್ಪ ಅಂದ್ರೆ ಅಷ್ಟು ಸಿಂಪಲ್ ಇಲ್ಲ. ಈಗ ಮೊದಲನೇ ಈಗ ಭಕ್ತಿ ಯೋಗಗಳಲ್ಲಿ ಅಂದ್ರಲ್ಲಿ ನಮ್ಗೆ ಹೆಚ್ಚಾಗಿ ಕಥೆಗಳೆಲ್ಲ ಬರುವಂತದ್ದು. ಸೊ ಇದ್ರಲ್ಲಿ ಕಥೆಗಳಲ್ಲಿ ಸ್ವಲ್ಪ ಜ್ಞಾನ ಇದೆ ಮತ್ತೆ ಡೀಪ್ ಇದೆ. ಇದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಹಾಗೂ ಇದು ಅಂದ್ರೆ ಕೇಳಿದ್ಮೇಲೂ ಸಹ ನಿಮಗೆ ಅಂದ್ರೆ ಪ್ರಭುಪಾದದ ಬರ್ದಿರುವಂತ ಭಾವಾರ್ಥ ಎಲ್ಲ ನೋಡಿ ಒಂದ್ಸತಿ ಅಂದ್ರೆ ಓದಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣ. ಸೊ ಈಗ ಪ್ರಶ್ನೆ, ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ 1ರಿಂದ 6 ಅಧ್ಯಾಯಗಳು ಭಕ್ತಿ ಅಂದ್ರೆ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸಲಾಗಿದೆ. ಅಂದ್ರೆ ಕೆಲಸದಿಂದ ಹೇಗೆ ನಾವು ಭಕ್ತಿಯನ್ನ ಮಾಡಬಹುದು ಅಂತ ಫಸ್ಟ್ 6. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಅಂತ ಹೇಳಿದ್ರೆ, ಫೈನಲಿ ಅಂದ್ರೆ
ಎವ್ರಿಥಿಂಗ್ ಕಲ್ಮಿನೇಟ್ಸ್ ಇಂಟು ಭಕ್ತಿ ಅಂತ ಹೇಳಿದ್ರೆ ಎಲ್ಲವೂ ಭಕ್ತಿಗೆ ಮಾರ್ಗ. ಭಕ್ತಿಯನ್ನ ಸಾಧನೆ ಮಾಡ್ಬೇಕಾದ್ರೆ ಬೇರೆ ಬೇರೆ ದಾರಿ ಅಷ್ಟೇ. ಈಗ ಕರ್ಮದಿಂದ ನಾವು ಭಕ್ತಿಯನ್ನ ಮಾಡುವಂತದ್ದು ಅಥವಾ ಡೈರೆಕ್ಟ್ ಆಗಿ ಭಕ್ತಿಯಲ್ಲೇ ತೊಡಗುವಂತದ್ದು, ಹಾಗೂ ಈಗ ಜ್ಞಾನದಿಂದ ಸಾಧನೆ ಮಾಡುವಂತದ್ದು. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸಲಾಗಿದೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಸೊ ಇದನ್ನ ನೋಡಿದ್ವಿ ನಾವು ನಿನ್ನೆ ಅಧ್ಯಾಯದಲ್ಲಿ. ಆದುದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಅಂದ್ರೆ ಫಿಲಾಸಫಿಕಲ್ ನಾಲೆಜ್. ಅಂದ್ರೆ ನಮಗೆ ಯಾವೊಂದು ಜ್ಞಾನ ಈ ಒಂದು ಜಗತ್ತಿನ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಹೊರಗಡೆ ಬರ್ಬೇಕಾದ್ರೆ ನಮಗೆ ಸರಿಯಾಗಿ ಅದರ ಒಂದು ಅರ್ಥ ಆಗ್ಬೇಕು. ಭೌತಿಕ ಪ್ರಪಂಚದ ಜ್ಞಾನ ನಮಗೆ ಬೇಕು, ಪ್ರಕೃತಿ ಬಗ್ಗೆನೂ ಬೇಕು. ಪ್ರಕೃತಿ, ಪುರುಷ ಹಾಗೂ ಕ್ಷೇತ್ರ, ಇದರ ಬಗ್ಗೆ 3ರ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿಯಲಿದ್ದೇವೆ ಇವತ್ತಿನ ಅಧ್ಯಾಯದಲ್ಲಿ. ಮಾಯೆಯಿಂದ ನಮ್ಮನ್ನು ಬೇರ್ಪಡುವಿಕೆ ಮತ್ತು ಕೃಷ್ಣನೊಟ್ಟಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಅಂದ್ರೆ ಮಾಯೆಯಲ್ಲಿದ್ದೀವಿ ಈಗ ನಾವೆಲ್ಲ. ಈಗ ಈ ಭೌತಿಕ ಶರೀರ ತಗೊಂಡು ಅಂದ್ರೆ ನಮ್ಮ ನಿಜವಾದ ಅಂದ್ರೆ ಸ್ವರೂಪ ಏನು? ಜೀವೇರೇ ಸ್ವರೂಪವೇ ಕೃಷ್ಣೇರೇ ನಿತ್ಯದಾಸ್. ಸೊ ಆ ಒಂದು ಸೋಲಿಂದ ನಿಜವಾದ ಧರ್ಮ ಏನು ಅದನ್ನ ನಾವು ಮರ್ತಿದೀವಿ. ಸೊ ಅದರಿಂದ ಬೇರ್ಪಡಿಸುವಂಥದ್ದು ಹಾಗೂ ಕೃಷ್ಣನೊಟ್ಟಿಗೆ ಸಂಬಂಧ ಸ್ಥಾಪನೆ ಮಾಡುವಂಥದ್ದು ಈ ಜ್ಞಾನ ಕೊಡುವಂಥದ್ದು ನಮಗೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಸೊ ಇದು ನಾವು ಜಸ್ಟ್ ಒಂದು ಈಗ ಮಾಯವಾದಿಗಳೆಲ್ಲ ಏನಂತ ಹೇಳಿದ್ರೆ ಬರೀ ಜ್ಞಾನದಲ್ಲಿ ತಿಳ್ಕೊಳ್ಳೋದಲ್ಲಿ ಆಸಕ್ತಿ, ಅವರು ಭಕ್ತಿಗೆ ಬರಲ್ಲ. ಆದ್ರೆ ನಾವು ಈ ಜ್ಞಾನವನ್ನ ಯಾಕೆ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಇನ್ನು ಸೀರಿಯಸ್ ಆಗೋದಕ್ಕೆ. ನಾವು ಹೇಗೆ ಭಕ್ತಿ ಸೇವೆಯನ್ನ ಅಂದ್ರೆ ನಮಗೆ ಕನ್ವಿನ್ಸ್ ಆಗ್ಬೇಕು, ನಮಗೆ ಫುಲ್ ಕನ್ವಿನ್ಸ್ ಆಗುತ್ತೆ. ಅಂದ್ರೆ ಈ ಪ್ರಾಪರ್ ಆಗಿ ನಾವು ಈ ಒಂದು ಅಧ್ಯಯನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ರಿಯಲೈಸ್ ಆಗುತ್ತೆ ನಮ್ದು ಆಕ್ಚುಯಲ್ ಪೊಸಿಷನ್ ಏನು, ಭಗವಂತಂದೇನು, ಹಾಗೂ ನಮ್ಮ ನಿಜವಾದ ಧರ್ಮ ಏನು, ಭಕ್ತಿಯಲ್ಲಿ ನಾವು ತೊಡಗ್ಬೇಕು ಅನ್ನೋದು ಈ ಒಂದು 6 ಅಧ್ಯಾಯಗಳಲ್ಲಿ ನಮಗೆ ಅರ್ಥ ಆಗುವಂಥದ್ದು. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಇತಿ ತದ್ವಿದಃ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸೊ ಇದನ್ನ ಒಂದು ಚಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ ಈಗ. ಸೊ ಅರ್ಜುನನ ಪ್ರಶ್ನೆ, 6 ವಿಷಯಗಳನ್ನ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಪ್ರಕೃತಿ ಅಂತ ಹೇಳಿದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂತ ಹೇಳಿದ್ರೆ ಏನು, ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಏನು, ಜ್ಞಾನ ಯಾವುದು, ಹಾಗೂ ಜ್ಞೇಯ ಅಂತ ಹೇಳಿದ್ರೆ ಗುರಿ. ಈ ಜ್ಞಾನ ತಿಳ್ಕೊಳ್ಳುವಂತ ಗುರಿ ಏನು? ಈಗ ಯಾವುದೇ ಒಂದು ನಾವು ಕಲಿಬೇಕಾದ್ರೆ ಅದಕ್ಕೊಂದು ಗುರಿ ಅಂತ ಇರುವಂತದ್ದು ಅಲ್ವಾ. ನಾವೀಗ ಯಾವುದೇ ಒಂದು ಪಾಠದಲ್ಲಾಗ್ಲಿ ಅಥವಾ ಯಾವುದೇ ಓದ್ಬೇಕಾದ್ರೆ ಅದಕ್ಕೊಂದು ಫೈನಲ್ ಆಗಿ ಈಗ ನಾವು ಯಾಕೆ ಹೋಗ್ತೀವಿ ಸ್ಕೂಲ್ ಅಥವಾ ಕಾಲೇಜ್ಗಳಿಗೆ, ಒಂದು ಡಿಗ್ರಿ ತಗೊಳ್ಳೋದು ಅಂತದ್ದು, ಅಥವಾ ಸ್ನಾತಕೋತ್ತರ ಪದವಿ ಇರ್ಬೋದು, ಆತರ ಯಾವುದೇ ಒಂದು ಡಿಗ್ರಿಗೋಸ್ಕರ ನಾವು ಮಾಡುವಂತ. ಸೊ ಫೈನಲ್ ಒಂದು ಗೋಲ್ ಇದೆ, ಗೋಲ್ ಇಲ್ಲದೆ ಯಾರು ಮಾಡಲ್ಲ. ಈಗ ಅಥ್ಲೆಟಿಕ್ಸ್ ಕೂಡ ರನ್ನಿಂಗ್ ಮಾಡುವಂಥದ್ದು ಎಲ್ಲ ಮಾಡುವಂಥದ್ದು ಯಾಕೆ ಅಂದ್ರೆ ಅವರು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಗೋಬೇಕು ಅಂದ್ರೆ ಎವ್ರಿ ಡೇ ಸಾಧನೆ ಮಾಡುವಂಥದ್ದು. ಸೊ ದೇರ್ ಇಸ್ ಸಮ್ ಗೋಲ್ ಅನ್ನೋದಿದೆ ಒಂದು. ಹಾಗಾಗಿ ಇದೇ ರೀತಿ ಇದಕ್ಕೂ ಜ್ಞಾನಕ್ಕೂ ಸಹ ಜ್ಞಾನ ತಿಳ್ಕೊಳ್ಳೋದಕ್ಕೆ ಒಂದು ಉದ್ದೇಶ ಇದೆ. ಸೊ ಅದೇ ರೀತಿ ಜ್ಞಾನದ ಗುರಿ. ಸೊ ಪ್ರಕೃತಿ ಅಂತ ಹೇಳಿದ್ರೆ ಭಗವಂತ ಹೇಳುವಂಥದ್ದು ಭೌತಿಕ ಪ್ರಕೃತಿ ಅಂತ ಹೇಳಿದ್ರೆ ನಮ್ಮ ಮೆಟೀರಿಯಲ್ ನೇಚರ್ ಏನಿದೆ ಅದು. ಸೊ ಪುರುಷ ಭೋಕ್ತ, ಪ್ರಕೃತಿಯ ಭೋಕ್ತಾರ. ಅಂದ್ರೆ ಇಲ್ಲಿ 2 ಪುರುಷರು ಬರುವಂತದ್ದು. ಒಂದು ನಾವು ಆತ್ಮ ಹಾಗೂ ನಮ್ಮ ಹೃದಯದಲ್ಲಿ ಇರುವಂತದ್ದು ಆತ್ಮ ಹಾಗೂ ಪರಮಾತ್ಮ. ಒಂದು ನಾವು ಈ ಪ್ರಕೃತಿಯನ್ನ ಯೂಸ್ ಮಾಡೋದು ಅಂದ್ರೆ ಎಂಜಾಯ್ ಮಾಡ್ಬೇಕು ಅಂತ. ಆಕ್ಚುಲಿ ನಾವು ಎಂಜಾಯರ್ ಅಲ್ಲ, ನಿಜವಾದ ಪುರುಷ ಕೃಷ್ಣ ಮಾತ್ರ. ಆದ್ರೆ ನಾವು ಭೋಕ್ತಾರ ಆಗಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಕೃಷ್ಣ ಹೇಳುವಂತದ್ದೇನು 5ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ 5.29, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ
ಸೊ ಭೋಕ್ತಾರ ನಾನೇ, ಸರ್ವಲೋಕ ಮಹೇಶ್ವರನ್, ಇಹಲೋಕದಲ್ಲಿಯೂ ಸಹ ಹಾಗೂ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಮಾತ್ರ ಭೋಕ್ತಾರ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ನಮಗೆ ಈ ಒಂದು ಅಂದ್ರೆ ಇಲ್ಲಿ ನಾವು ಜನ್ಮ ತಗೊಂಡ್ಮೇಲೆ ಈ ದೇಹದೊಟ್ಟಿಗೆ ನಾವ್ ಯಾವಾಗ ಸಂಪರ್ಕ ಆದ ಕೂಡ್ಲೆ ನಾವೇನ್ ಮಾಡ್ತಾ ಇದ್ವಿ, ಆ 3 ಗುಣಗಳೇನಿದೆ ಅದರಿಂದಾಗಿ ನಾವೇ ಭೋಕ್ತಾರ ಅಂತ ಹೇಳಿ ಒಂದು ಆ ಭ್ರಮೆಯಲ್ಲಿ ನಾವು ಇದೀವಿ. ನಾವು ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕೆ ಎಲ್ಲಾ ಒಂದು ಜೀವಿಗಳೇನಿದೆ, ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ನಾವು ಮಾತ್ರ ಅಲ್ಲ, ಎಲ್ಲಾ ಜೀವಿಗಳು ಈ ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡೋದ್ರಲ್ಲಿ ತೊಡಗಿದಾವೆ. ಸೊ ಕ್ಷೇತ್ರ ಅಂತ ಹೇಳಿದ್ರೆ ಶರೀರ, ನಮ್ಮ ಈ ಶರೀರ ಏನಿದೆ ದೇಹ, ಅದನ್ನೇ ಕ್ಷೇತ್ರ ಅಂತ ಹೇಳುವಂಥದ್ದು. ಕ್ಷೇತ್ರಜ್ಞ, ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಸೊ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಈ ದೇಹದಲ್ಲಿರುವಂತ ವಾಸಿ ಅಂತ ಹೇಳ್ಬೋದು. ಅಂದ್ರೆ ಈಗ ನಾನು ಈಗ ನಮಗೆ ಗೊತ್ತಿರುವಂತದ್ದು ಇದು ಹೇಳಿದ್ರೆ, ಅಂದ್ರೆ ನಾವು ಚಿಕ್ಕವರಿಂದ ನಾವು ನೋಡ್ತಾ ಬಂದಿರ್ತೀವಿ. ಒಂದು ಬಾಲ್ಯದಿಂದ ಅಂದ್ರೆ ಬೇರೆ ಬೇರೆ ಒಂದು ಸ್ಟೇಜಸ್, ಮಗು ಒಂದು ಸಣ್ಣ ಮಗು ಗರ್ಭದಲ್ಲಿರೋದ್ರಿಂದ ಮತ್ತೆ ಹುಟ್ಟೋದ್ರಿಂದ ಹಿಡಿದು ಅಂಬೆಗಾಲಿಡೋ ಸ್ಟೇಜ್ ಇರ್ಬೋದು, ಅಥವಾ ಕಾಲು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ದೊಡ್ಡ ಆಗುವಂತ ಮಗು, ಆಮೇಲೆ ಹಾಗೆ ಬಾಲ್ಯ, ಹಾಗೆಲ್ಲ ಅಂದ್ರೆ ಬೇರೆ ಬೇರೆ ಸ್ಟೇಜ್ ನಾವು ನೋಡ್ತಾ ಬಂದಿದೀವಿ. ಯಾರು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರುವಂತದ್ದು? ಇದು ಆತ್ಮ. ಸೊ ಇದು ಅಂದ್ರೆ ಇದು ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ಕ್ಷೇತ್ರಜ್ಞ ಹಾಗೂ ಕ್ಷೇತ್ರ ಸಪ್ರೇಟ್ ಅನ್ನೋದನ್ನ ಈ ಸಿಂಪಲ್ ಇದ್ರೆ ನಾವ್ ಅರ್ಥ ಮಾಡ್ಕೋಬಹುದು. ಈ ಎವ್ರಿ ಡೇ ನಮ್ದು ಅಂದ್ರೆ ಬೇರೆ ಬೇರೆ ಸೆಲ್ಸ್ ಎಲ್ಲ ಅಂದ್ರೆ ಸಾಯ್ತಾ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ. ಸೊ ಎವ್ರಿ ಡೇ ನಾವು ನ್ಯೂ ಪರ್ಸನ್ ಆಗ್ತಾ ಇರ್ತೀವಿ. ಹಾಗೆ ಇರುವಾಗ ಸೊ ಅಂದ್ರೆ ನಾವು ಇನ್ನೊಂದು ಭಗವಂತ ಹೇಳುವಂತದ್ದು 2ನೇ ಅಧ್ಯಾಯದಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ಯ ನಮುಹ್ಯತಿ. ಇನ್ನೊಂದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ಯಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ನವಾನಿ ಗೃಹ್ಣಾತಿ ನರೋ ಅಪರಾಣಿ ಅಂತ ಹೇಳಿದ್ರೆ ಅನ್ಯಾನಿ ಗೃಹ್ಣಾತಿ. ಸೊ ಈಗ ಹೇಗೆ ನಾವು ಒಂದು ಬಟ್ಟೆಯನ್ನ ಚೇಂಜ್ ಮಾಡ್ತೀವಿ, ಅಂದ್ರೆ ಹಾಳಾದ ಬಟ್ಟೆಯನ್ನು ತೆಗೆದು ಬಿಸಾಕಿ ಬೇರೆ ಒಳ್ಳೆ ಬಟ್ಟೆಯನ್ನ ಹಾಕೊಳ್ತೀವಿ, ಅದೇ ರೀತಿ ಆತ್ಮವು ದೇಹವನ್ನ ಚೇಂಜ್ ಮಾಡುವಂಥದ್ದು. ಹಾಗಾಗಿ ಆತ್ಮ ಬೇರೆ, ಶರೀರ ಬೇರೆ. ಏನಿದ್ರಿ ಈಗ ಕ್ಷೇತ್ರದಲ್ಲಿ, ಈ ಶರೀರದಲ್ಲಿ ಆ ಕ್ಷೇತ್ರಜ್ಞ, ಆ ಒಂದು ಆತ್ಮ ಸಪರೇಟ್, ಅದೇ ಸೊ ಸಪರೇಟ್ ಆಗಿ ಇರುವಂತದ್ದು. ಅದೇ ಹಾಗೆ ಅದೇ ನಮ್ಮ ದೇಹದಲ್ಲಿ ಇನ್ನೊಬ್ಬ ಇದ್ದಾನೆ, ಅದು ಯಾರು? ಪರಮಾತ್ಮ ಸಹ ನಮ್ಮ ಹೃದಯದಲ್ಲಿ ಇರುವಂತದ್ದು. ಕೃಷ್ಣ 2 ಸತಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಹೃದಯದಲ್ಲಿ ಇರುವಂತದ್ದು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಾಪೋಹನಂ ಚ ಅಂತ. ಸೊ ಜ್ಞಾನಂ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದು. ಸೊ ಜ್ಞಾನ ಅಂತ ಹೇಳಿದ್ರೆ ಇವೆರಡರನ್ನ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ. ಯಾವುದನ್ನ? ಈ ಕ್ಷೇತ್ರ, ಈ ದೇಹ ಏನಿದೆ, ಇದ್ರ ಯಾವ ರೀತಿ ಮಾಡಿದೆ ಅಂದ್ರೆ ಯಾವೊಂದು 24 ಎಲಿಮೆಂಟ್ಸ್ ಏನಿದೆ ಅದರಿಂದ ಮಾಡಿರುವಂತ ಈ ದೇಹ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದಕ್ಕೆ ಏನು ಕಾರಣ, ಯಾವ್ಯಾವ್ದೆಲ್ಲ ವಿಷಯಗಳು ಅಂದ್ರೆ ಪ್ರಕೃತಿ ಜೊತೆ ಸೇರಿದಾಗ ಅದು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಈ ಒಂದು ಕ್ಷೇತ್ರ, ಹಾಗೂ ಆ ಕ್ಷೇತ್ರಜ್ಞ ಅದಲ್ಲಿ ವಾಸಿಸುವಂತ ಆತ್ಮ, ಇದನ್ನ ತಿಳ್ಕೊಳ್ಳುವಂಥದ್ದೇ ಜ್ಞಾನ ಅಂತ ಇದು ಪರಮಾತ್ಮನ ಉತ್ತರ. ಸೊ ಜ್ಞೇಯಂ, ಸೊ ಈ ಜ್ಞಾನವನ್ನೆಲ್ಲ ತಿಳ್ಕೊಳ್ಳೋದು ಯಾಕೆ ಅಂತ ಅರ್ಜುನನ ಪ್ರಶ್ನೆ. ಸೊ ಅದಕ್ಕೆ ಕೃಷ್ಣ ಹೇಳುವಂಥದ್ದು ಪರಮಾತ್ಮ ಅಂತ ಹೇಳಿದ್ರೆ ಗುರಿ ಪರಮಾತ್ಮನ ತಿಳ್ಕೊಳ್ಳೋದೆ ಕಂಪ್ಲೀಟ್ ಆಗಿ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಈಗ ಭಗವಂತನ ಬೇರೆ ಬೇರೆ ಸ್ಟೇಜ್ ಅಲ್ಲಿ ನಾವು ರಿಯಲೈಸ್ ಮಾಡ್ಕೋಬಹುದು, ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ಸೊ ಇದನ್ನ ದೇವರನ್ನ ಅರ್ಥ ಮಾಡ್ಕೊಳ್ಳೋದೆ ದೇವರ ಜ್ಞಾನದ ಗುರಿ ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿ ಇರುವ ಕ್ಷೇತ್ರಜ್ಞರು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಸೊ ಹೇಗೆ ಅಂತ ಹೇಳಿದ್ರೆ, ಎಲ್ಲಾ ದೇಹದಲ್ಲಿ ಇರುವಂತದ್ದು ಕೃಷ್ಣ. ಈಗ ನಮಗೆ ನನ್ನ ಆತ್ಮಕ್ಕೆ ನನ್ನ ದೇಹದಲ್ಲಿ ಏನಾಗ್ತದೆ ಅದು ಮಾತ್ರ ಗೊತ್ತು. ಆದ್ರೆ ಪರಮಾತ್ಮನಿಗೆ ಎಲ್ಲರ ದೇಹದಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ಒಂದು ಬೇರೆ ಬೇರೆ ಸ್ಟೇಜ್ ಅಲ್ಲಿ, ಈಗ ಒಂದು ನಾವು
ಕಾನ್ಶಿಯಸ್ನೆಸ್ ಸ್ಟೇಜ್ ಅಲ್ಲಿ ಏನಿರ್ತೀವಿ, ಎಚ್ಚರವಾಗಿರುವಂತ ಸ್ಥಿತಿ. ಎಚ್ಚರವಾಗಿರುವಂತ ಸ್ಥಿತಿಯಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಆಗ ಇಬ್ರು ಆಕ್ಟಿವ್ ಇರ್ತಾರೆ, ಆತ್ಮ ಸಹ ಆಕ್ಟಿವ್, ಪರಮಾತ್ಮ ಸಹ ಆಕ್ಟಿವ್. ಆದ್ರೆ ಏನಂತ ಹೇಳಿದ್ರೆ ಇದೊಂಥರ ಆ ಅವೇರ್ ಇಲ್ಲ, ಅಂದ್ರೆ ನಾವು ನಮ್ಮ ಇಂದ್ರಿಯ ಸುಖದಲ್ಲಿ ಇರೋದ್ರಿಂದ ಆತ್ಮ ಪರಮಾತ್ಮನೊಟ್ಟಿಗೆ ಕನೆಕ್ಟ್ ಆಗ್ಲಿಲ್ಲ. ಆಗ ಈಗ ನಮಗೆ ಈಗ ನಿನ್ನೆ ದಿನ ಇಷ್ಟೊತ್ತಿಗೆ ಏನಾಯ್ತು ಅಂತ ಕೇಳಿದ್ರೆ ನಮಗೆ ಅಂದ್ರೆ ಒಂದು ಟೈಮಲ್ಲಿ ಈಗ ನೀನು ನಿನ್ನೆ 10 ಗಂಟೆಗೆ ಏನ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ನಮಗೆ ಹೇಳಕ್ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆಕ್ಟಿವ್ ಆಗಿ ಅಂದ್ರೆ ನಮ್ಮ ಒಂದು ಸರಿಯ ಅಂದ್ರೆ ಅಲ್ಲಿ ಜಾಗೃತವಾಗಿಲ್ಲ ನಾವು, ಪರಮಾತ್ಮನೊಟ್ಟಿಗೆ ಕನೆಕ್ಟ್ ಆಗ್ಲಿಲ್ಲ, ಹಾಗಾಗಿ ನಾವು ಜಾಗೃತ ಆಗಿಲ್ಲ. ಸೊ ಆದ್ರೆ ಪರಮಾತ್ಮ ಆಕ್ಟಿವ್ ಇದೆ ಅಲ್ಲಿ. ಸೊ ಇನ್ನೊಂದು ನಿದ್ದೆ ಮಾಡುವಂತ ಸ್ಟೇಜು ಅಂದ್ರೆ ಸ್ಲೀಪಿಂಗ್ ಸ್ಟೇಜ್. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಪರಮಾತ್ಮ ಆಕ್ಟಿವ್, ಪರಮಾತ್ಮ ಎಚ್ಚರವಾಗಿರ್ತಾನೆ, ಆದ್ರೆ ಆತ್ಮ ನಿದ್ದೆ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಮನಸ್ಸೇನಿದೆ ಅದು ತುಂಬಾ ಆಕ್ಟಿವ್ ಇರುತ್ತೆ, ಅಂದ್ರೆ ನಮಗೆ ಮನಸ್ಸಲ್ಲಿ ಏನೋ ಬರ್ತಾನೆ ಇರುತ್ತೆ, ಕನಸುಗಳು ಬರ್ತಾ ಇರುತ್ತೆ. ಅಂದ್ರೆ ಹಾಗಾಗಿ ಈ ಒಂದು ಡ್ರೀಮಿಂಗ್ ಸ್ಟೇಜ್ ಅಲ್ಲಿ ಏನಿದೆ, ಇದು ಡ್ರೀಮಿಂಗ್ ಕನಸು ಬರುವಂತ ಸ್ಟೇಜ್. ಸೊ ಈ ಡ್ರೀಮಿಂಗ್ ಸ್ಟೇಜ್ ಅಲ್ಲಿ ನಾವು ನಿದ್ದೆ ಮಾಡಿ ಎಚ್ಚರ ಆದ್ರೂ ಸಹ ನಮಗೆ ಕೆಲವೊಂದು ಸ್ವಲ್ಪ ಕನಸು ಸ್ವಲ್ಪ ನೆನ್ಪಿದ್ರೆ ನಮಗೆ ಫ್ರೆಶ್ನೆಸ್ ಅನ್ಸಲ್ಲ, ಸರಿ ನಿದ್ದೆ ಆಗ್ಲಿಲ್ಲ ಅಂತ ಹೇಳ್ತೀವಿ ನಾವು. ನನಗೆ ಕನ್ಸೆಲ್ಲ ಬರ್ತಾ ಇತ್ತು, ನಿದ್ದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ರೆಸ್ಟ್ ಇದೆ, ಆದ್ರೆ ನಮ್ಮ ಮನಸ್ಸು ಇನ್ನು ಕೆಲಸ ಮಾಡ್ತಾನೆ ಇದೆ. ಅಲ್ಲಿ ನಮ್ಮ ಥಾಟ್ ಲೆವೆಲ್ ಏನಿದೆ ಅದು ಕೆಲಸ ಮಾಡ್ತಾನೆ ಇದೆ. ಹಾಗಾಗಿ ಅಲ್ಲಿ ನಮಗೆ ಮನಸ್ಸಿಗೆ ರೆಸ್ಟ್ ಇಲ್ಲದೆ ಇರೋದ್ರಿಂದ ನಮಗೆ ಇದು ಅಂದ್ರೆ ರಿಲ್ಯಾಕ್ಸ್ ಅಂತ ಅನ್ಸಲ್ಲ ನಿದ್ದೆ ಆದ್ರೂ ಸಹ. ಮತ್ತೆ ಇನ್ನೊಂದು ಡೀಪ್ ಸ್ಲೀಪ್ ಸ್ಟೇಜ್ ಅಂತ ಹೇಳಿ ಮೂರನೇದು, ಅಂದ್ರೆ ಒಳ್ಳೆ ನಿದ್ದೆ ಸ್ಟೇಜ್. ಅದ್ರಲ್ಲಿ ಏನಂತ ಹೇಳಿದ್ರೆ ಪರಮಾತ್ಮ ಆಕ್ಟಿವ್, ಮತ್ತೆ ನಮಗೆ ಏನ್ ಅಂದ್ರೆ ಅದರಿಂದ ಎಚ್ಚರ ಆದಾಗ ನಮಗೆ ಒಂಥರ ಫ್ರೆಶ್ನೆಸ್ ಅನ್ಸುವಂಥದ್ದು. ಅಂದ್ರೆ ಒಳ್ಳೆ ನಿದ್ದೆಯಿಂದ ಎದ್ದಾಗ ಅಂದ್ರೆ ಡೀಪ್ ಸ್ಲೀಪ್. ಆಕ್ಚುಲಿ ನಾವು ಹೇಳ್ತೀವಲ್ಲ 2 ಗಂಟೆ ಒಳ್ಳೆ ನಿದ್ದೆ ಇದ್ರು ಸಾಕು ಅಂತ ಹೇಳಿ. ಈ 6 ಗಂಟೆ ಮಲಗಿದ್ರು ಸಹ ನಮಗೆ ಸರಿ ಒಳ್ಳೆ ನಿದ್ದೆ ಇಲ್ಲದೆ ಥಾಟ್ ಎಲ್ಲ ಇನ್ನು ತುಂಬಾ ಯೋಚನೆಗಳೆಲ್ಲ ಬರ್ತಾ ಇದ್ರೆ ಸರಿ ನಿದ್ದೆ ಆಗಲ್ಲ. ಅದೇ ಯಾವ ಯೋಚನೆ ನಮಗೆ ಏನ್ ನೆನ್ಪಿರಲ್ಲ, ಬೆಳಿಗ್ಗೆ ಆಗುವಾಗ ಏನಾಯ್ತು, ಏನ್ ಕನ್ಸ್ ಬಂತು, ಏನು ನೆನ್ಪಿರಲ್ಲ, ಅದು ಡೀಪ್ ಸ್ಟೇಜ್. ಇನ್ನೊಂದು 4ನೇದಿದೆ, ಅದು ತುರಿಯಾ ಸ್ಟೇಜ್ ಅಂತ ಹೇಳಿ. ತುರಿಯಾ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಗವಂತನೊಟ್ಟಿಗೆ ನಾವು ಅಂದ್ರೆ ಕಂಪ್ಲೀಟ್ ಆಗಿ ಆತ್ಮ ಭಗವಂತನನ್ನ ಕನೆಕ್ಟ್ ಆಗಿರುವಂತದ್ದು. ಸೊ ಆಗ ಫುಲ್ ಅವೇರ್ ಇರುವಂತದ್ದು, ಅಂದ್ರೆ ಅವನಿಗೆ ಏನಾಯ್ತು ಅಂತಲೂ ನೆನ್ಪಿದೆ, ಕನಸಲ್ಲಿ ಸಹ ಅವನು ದೇವರನ್ನ ನೆನೆಸ್ತಾ ಇರ್ತಾನೆ. ಅಂದ್ರೆ ಈ ಶುದ್ಧ ಭಕ್ತರೇನಿದ್ದಾರೆ ಅವರು ತುಂಬಾ ಕಾನ್ಶಿಯಸ್ ಅಂತ, ಅವರಿಗೆ ಕನ್ಸಲ್ಲಿ ಸಹ ಕೆಟ್ಟದ್ದು ಮಾಡಕ್ ಇಷ್ಟ ಇಲ್ಲ, ಅಂದ್ರೆ ಅವರಿಗೆ ಯಾವುದೇ ಒಂದು ಬ್ಯಾಡ್ ಥಾಟ್ ಕನ್ಸಲ್ಲಿ ಸಹ ಬರಬಾರ್ದು ಅನ್ನೋ ತರ. ಸೊ ಅದು ಹೈಯೆಸ್ಟ್ ತುರಿಯಾ ಸ್ಟೇಜ್ ಅಂತ ಹೇಳಿ. ಸೊ ಈಗ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಕ್ಷೇತ್ರ ಹಾಗೂ ಕ್ಷೇತ್ರಜ್ಞನನ್ನ. ಈಗ ಒಂದು ರೈತನಿಗೆ ಏನು ಅಂತ ಹೇಳಿದ್ರೆ ಅವನ ಒಂದು ಗದ್ದೆಯಲ್ಲಿ ಏನೇನು ಅವನು ಹಾಕಿದಾನೆ, ಅವನ ಭೂಮಿಯಲ್ಲಿ ಅವನು ಏನೇನು ಅಂದ್ರೆ ಸಸ್ಯಗಳನ್ನ ಹಾಕಿದ್ದಾನೆ, ಅದರ ಬಗ್ಗೆ ಅವನಿಗೆ ಜ್ಞಾನ ಇರುತ್ತೆ. ಸೊ ಹಾಗೆ ಆತ್ಮಕ್ಕೆ ಅದರ ದೇಹದಲ್ಲಿ ಏನಾಗ್ತದೆ ಅದರ ಬಗ್ಗೆ ಒಂದು ಜ್ಞಾನ ಇರುವಂತದ್ದು. ಅದು ಹಾಗೂ ಸಾರಿ ಸೊ ಈಗ ಅದೇ ಒಬ್ಬ ರಾಜನಿಗೆ ಈಗ ಅವನಿಗಾದ್ರೆ ಈಗ ನಮ್ಮ ಈ ರೈತನಿಗೆ ಪಕ್ಕದಲ್ಲಿ ಬೇರೆ ಹೊಲದಲ್ಲಿ ಏನ್ ಹಾಕಿದೆ ಅದರ ಬಗ್ಗೆ ಅಷ್ಟು ಜ್ಞಾನ ಇರಲ್ಲ, ಅಂದ್ರೆ ಅವನಿಗೆ ಅಷ್ಟು ಐಡಿಯಾ ಇರಲ್ಲ ಬೇರೆಯವರ ಇದ್ರಲ್ಲಿ ಏನ್ ಹಾಕಿದ್ದಾರೆ ಅಂತ ಹೇಳಿ. ಅದೇ ಈಗ ಒಬ್ಬ ರಾಜನಾದವನಿಗೆ ಇಡೀ ಒಂದು ರಾಜ್ಯದಲ್ಲಿ ಯಾವ್ಯಾವ ಕೃಷಿಕರು ಏನೇನು ಮಾಡ್ತಾ ಇದ್ದಾರೆ ಎಲ್ಲದರ ಒಂದು ಜ್ಞಾನವನ್ನು ಇಟ್ಕೊಂಡಿರ್ತಾನೆ. ಅದೇ ರೀತಿ ಈಗ ಸೂರ್ಯನ ಬೆಳಕು ಎಲ್ಲಾ ಕಡೆ ಬರುವಂತದ್ದು, ಅದೇ ರೀತಿ ದೇವರಿಗೆ ಎಲ್ಲರ ಜ್ಞಾನ ಇದೆ. ಯಾಕೆಂತ ಹೇಳಿದ್ರೆ ಅವನು ಪರಮಾತ್ಮನಾಗಿ ಎಲ್ಲರ ದೇಹದಲ್ಲಿ ಇದ್ದಾನೆ. ಅದನ್ನ ನಾವು ಅದರಿಂದ ಅರ್ಥ ಮಾಡ್ಕೋಬಹುದು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರಗಳಲ್ಲಿ ಕಾರ್ಯಕಾರಣ ಕರ್ತದೊಂದಿಗೆ ಅದನ್ನು ನಿರೂಪಿಸಿದೆ. ಇಲ್ಲಿ ನೋಡಿ, ಕೃಷ್ಣ ಸಹ ಯಾವುದಕ್ಕೆ ಸ್ಟ್ರೆಸ್ ಕೊಡುವಂತದ್ದು ಅಂತ ಹೇಳಿದ್ರೆ ಈ ಶ್ರುತಿ ಪ್ರಮಾಣಕ್ಕೆ ನಾವು ಕೃಷ್ಣನೇ ವೇದಗಳನ್ನ ಮಾಡಿರುವಂತದ್ದು, ಹಾಗೂ ಇಲ್ಲಿ ಕೃಷ್ಣ ಅದರದ್ದೇ ಒಂದು ರೆಫರೆನ್ಸ್ ತಗೊಂಡು ಹೇಳುವಂಥದ್ದು. ನಾವು ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯ ಹೇಳುವಾಗ ಅದಕ್ಕೊಂದು ರೆಫರೆನ್ಸ್ ಇರ್ಬೇಕು. ಯಾರೇ ನಮಗೆ ಬೇರೆ ಯಾವುದೇ ಒಬ್ರು ಕೇಳುವಾಗ ಸಹ ನಾವು ಕೇಳ್ಬೇಕು ಯಾವ ರೆಫರೆನ್ಸ್, ಎಲ್ಲಿಂದ ನೀನ್ ಕೋಟ್ ಮಾಡ್ತಾ ಇದೀಯಾ ಇದನ್ನ ಅಂತ ಹೇಳ್ಬಿಟ್ಟು. ಆಗ ನಮ್ಗೆ ಕ್ಲಿಯರ್ ಆಗತ್ತೆ. ಅಂದ್ರೆ ಈಗ ಯಾರೋ ಒಬ್ರು ಏನೋ ಹೇಳಿದ ತಕ್ಷಣ ಇವ್ರು ಹಾಗೆ ಹೇಳ್ತಾರ,
ಆಗ ಹೇಳಿ, ಈಗ ನಿಮಗೆ ಪ್ರಶ್ನೆ ಬಂದಿದ ತಕ್ಷಣ ನೀವು ಕೇಳ್ಬೇಕು ಅವ್ರನ್ನ, ನೀವ್ ಎಲ್ಲಿಂದ ಇದನ್ನ ಕೋಟ್ ಮಾಡ್ತಾ ಇದ್ದೀರಾ, ಏನ್ ರೆಫರೆನ್ಸ್ ಇದೆ, ಯಾವ ಸ್ಕ್ರಿಪ್ಚರು. ಸೊ ಅದು ಯಾವಾಗ್ಲೂ ಯಾವ್ದಾಗಿರ್ಬೇಕು, ಒಂದು ಭಗವದ್ಗೀತಾ, ಭಾಗವತಂ ಹಾಗೂ ಈ ಯಾವುದೇ ಉಪನಿಷತ್ ಇರ್ಲಿ, ಇದನ್ನ ಪ್ರಾಪರ್ ಆಗಿರೋ ಒಂದು ಸಂಪ್ರದಾಯದಲ್ಲಿ ಬಂದಿರೋ ಪುಸ್ತಕದಲ್ಲಿ ಅವ್ರು ನೋಡಿ ಹೇಳಿದ್ರೆ ನೀವು ಅದಕ್ಕೆ ಆರ್ಗ್ಯುಮೆಂಟ್ ಕೊಡಿ. ಇಲ್ಲ ಅಂದ್ರೆ ಬೇಡ, ಅದು ಅನ್ನೆಸೆಸರಿ ವೇಸ್ಟ್ ಆಫ್ ಟೈಮ್. ಅದೇ ತರ ಇಲ್ಲಿ ಕೃಷ್ಣ ಹೇಳುವಂತದ್ದು, ಅದನ್ನ ಬೇರೆ ಬೇರೆ ಈ ಉಪನಿಷತ್ ಇರ್ಬೋದು, ಪುರಾಣಗಳಿರ್ಬೋದು, ಅದರಲ್ಲೆಲ್ಲ ಈ ಆ ನಮ್ಮ ಋಷಿಗಳೇನಿದ್ದಾರೆ ಅವರೆಲ್ಲ ಕೊಟ್ಟಿರುವಂತದ್ದು ಇದರ ಬಗ್ಗೆ, ಹೇಗೆ ಒಂದು ಈ ಆ ಈ ದೇಹ ಅಂದ್ರೆ ಕ್ಷೇತ್ರ ಹಾಗೂ ಕ್ಷೇತ್ರಜ್ಞನ ಬಗ್ಗೆ ವರ್ಣಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಪರಾಶರ ಮುನಿ ಅವರು ಹೇಳುವಂತದ್ದು ವೇದಾಂತ ಸೂತ್ರದಲ್ಲಿ, ಅಂದ್ರೆ ಪರಾಶರ ಮುನಿ ಯಾರು ಅಂತ ಹೇಳಿದ್ರೆ ವೇದವ್ಯಾಸರ ತಂದೆ. ಅವರು ಸುಮಾರು ವೇದಾಂತ ಸೂತ್ರಗಳನ್ನ ಬರೆದಿದ್ದಾರೆ. ಸೊ ಅವ್ರು ಹೇಳುವಂತದ್ದು ಅಹಂ ತ್ವಂ ಚಾತ ಅನ್ಯ ಅಂತ ಹೇಳಿದ್ರೆ, ಅವ್ರು ಹೇಳುವಂತದ್ದು ನಾನು, ನೀನು ಹಾಗೂ ಎಲ್ಲರೂ. ಅಂದ್ರೆ ಈಗ ಬೇರೆ ಬೇರೆ ಜೀವಿಗಳು 84 ಲಕ್ಷ ಯೋನಿಗಳಲ್ಲಿ ಇರುವಂತದ್ದು, ಆದರೆ ಎಲ್ಲರೂ ಸಹ ಆಧ್ಯಾತ್ಮಿಕ ಜೀವಿಗಳೇ, ಅಂದ್ರೆ ಟ್ರಾನ್ಸೆಂಡೆಂಟಲ್. ಸೊ ಎಲ್ಲರೂ ಆತ್ಮನೇ, ಆದ್ರೆ ಏನಂತ ಹೇಳಿದ್ರೆ ನಮ್ಮ ಕರ್ಮದ ಅನುಗುಣವಾಗಿ ನಾವು ಇದೊಂದು ಬೇರೆ ಬೇರೆ ದೇವನ್ನ ಪಡೆದಿರುವಂತದ್ದು ಅಂತ ಹೇಳಿ ಇದರಲ್ಲಿ ವೇದಗಳಲ್ಲೆಲ್ಲ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲಾ ಋಷಿಗಳು ಸಹ ಅದನ್ನೇ ಹೇಳಿರುವಂತದ್ದು. ಇದನ್ನ ನಾವು ಒಂದು ಎಕ್ಸಾಂಪಲ್ ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಬೇರೆ ಇದು ಹೇಗೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು. ಸೊ ಅನ್ನಮಯ ಕೋಶ, ಮೊದ್ಲಿಗೆ ಪಂಚಕೋಶಗಳು ಅಂತ ಹೇಳ್ತೀವಿ. ಸೊ ಮೊದ್ಲಿಗೆ ಬರುವಂತದ್ದು ಅನ್ನಮಯ ಕೋಶ. ಅನ್ನಮಯ ಕೋಶ ಅಂತ ಹೇಳಿದ್ರೆ ಮನುಷ್ಯ ಬರೇ ಅಂದ್ರೆ ತಿನ್ನುವಂಥದ್ದು ಹಾಗೂ ಮಲಗುವಂಥದ್ದು, ಈ ಎರಡೇ ವಿಷಯ. ಅಂದ್ರೆ ಅವನಿಗೆ ಈ ಬೇರೆ ಯಾವುದೋ ಜ್ಞಾನದ ಬಗ್ಗೆ ಮೆನ್ಷನ್ ಇಲ್ಲ. ಹಾಗೂ ಇದ್ರಲ್ಲಿ ಈಗ ವೇದಾಂತ ಸೂತ್ರದಲ್ಲಿ ನೋಡುವಾಗ ನಾವ್ ಏನ್ ಹೇಳ್ತಾರ ಅವ್ರು ಅಂತ ಹೇಳಿದ್ರೆ, ಅಂದ್ರೆ ಇದರಲ್ಲಿ ಎರಡು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ಮೊದ್ಲಿಗೆ ಈ ತೈತರಿ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ ಅದನ್ನ ಹೇಳ್ತೀನಿ. ಸೊ ಋಷಿಗಳೆಲ್ಲ ಹೇಳುವಂಥದ್ದು, ಅಂದ್ರೆ ಅವ್ರು ಹೇಳಿರೋ ಏನಂತ ಹೇಳಿದ್ರೆ, ಈಗ ಅನ್ನಮಯ ಕೋಶ ಅಂತ ಹೇಳಿದ್ರೆ ದೇವರನ್ನ ರಿಯಲೈಸ್ ಮಾಡ್ಕೊಳ್ಳುವಂತ ಡಿಫ್ರೆಂಟ್ ಸ್ಟೇಜಸ್. ಸೊ ಹೇಗೆ ಅಂತ ಹೇಳಿದ್ರೆ, ಅನ್ನಮಯ ಊಟದಿಂದ, ಫುಡ್, ನಾವು ತಿನ್ನೋ ಊಟದಲ್ಲಿ ದೇವ್ರು ನಾವು ಈಗ ಈವನ್ ಈ ಟ್ರೈಬಲ್ ಜನರು ಯಾರಿರ್ತಾರೆ ಅವರು ಸಹ ಕೆಲವೊಂದೆಲ್ಲ ಆಚರಣೆಗಳನ್ನ ಮಾಡುವಂಥದ್ದು. ಅಂದ್ರೆ ಅವರಿಗೆ ಹೊಟ್ಟೆಗೆ ಅಂದ್ರೆ ಊಟಕ್ಕೆಗೋಸ್ಕರ ಅವ್ರು ಬೇರೆ ಬೇರೆ ಇದನ್ನ ಮಾಡುವಂಥದ್ದು, ಅಂದ್ರೆ ಊಟದಲ್ಲಿ ದೇವರನ್ನ ನೋಡುವಂಥದ್ದು. ಹಾಗೂ ನೆಕ್ಸ್ಟ್ ಬರುವಂತದ್ದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಜೀವಿಗಳಲ್ಲೆಲ್ಲ ದೇವರನ್ನ ನೋಡುವಂಥದ್ದು. ಸೊ ನೆಕ್ಸ್ಟ್ ಬರುವಂತದ್ದು ಜ್ಞಾನಮಯ. ಸೊ ಜ್ಞಾನಮಯ ಕೋಶದಲ್ಲಿ ಅವನು ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಈ ಸ್ಟೇಜ್ ಅಲ್ಲಿ ಇದು ಬ್ರಹ್ಮನ್ ರಿಯಲೈಸೇಷನ್ ಅಂತ ಅವರು ಹೇಳ್ತಾರೆ ಅದರಲ್ಲಿ. ಅದಾದ ಮೇಲೆ ವಿಜ್ಞಾನಮಯ. ವಿಜ್ಞಾನಮಯ ಅಂತ ಅದರಲ್ಲಿ ಬರುವಂತದ್ದು ವಿಜ್ಞಾನಮಯ ನೆಕ್ಸ್ಟ್ ಬರುವಂತದ್ದು, ಹಾಗೂ ಜ್ಞಾನಮಯ ಅನ್ನೋದು ಸ್ಟೇಜ್ ಅದರಲ್ಲಿ ತೈತರಿಯಲ್ಲಿ ತೋರಿಸಿಲ್ಲ. ಪ್ರಾಣಮಯ, ಅದಾದ ಮೇಲೆ ವಿಜ್ಞಾನಮಯ, ಆನಂದಮಯ ಅಂತ ಹೇಳಿದ್ದಾರೆ. ಸೊ ಜ್ಞಾನಮಯದಲ್ಲಿ ಬ್ರಹ್ಮನ್ ರಿಯಲೈಸೇಷನ್, ಅದ ನಂತರ ಆನಂದಮಯದಲ್ಲಿ ಕಂಪ್ಲೀಟ್ ದೇವರನ್ನ ಅರ್ಥ ಮಾಡ್ಕೊಳ್ಳೋದು, ಅಂದ್ರೆ ಕಂಪ್ಲೀಟ್ ಬಿಸಲ್ಲಿ, ಅಂದ್ರೆ ಆತ್ಮ ತನ್ನ ನಿಜವಾದ ಒಂದು ಸ್ವರೂಪ ಏನದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಆನಂದಮಯ. ಸೊ ಇದು ತೈತರಿಯ ಉಪನಿಷದಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈಗ ನಾವ್ ಹೇಗೆ ಇದನ್ನ ನಮ್ಮ ಜನರಲ್ ಆಗಿ ನಮಗೆ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾವೀಗ ಯಾವ ಒಂದು ಸ್ಟೇಜ್ ಅಲ್ಲಿ ಇದೀವಿ ಅಂತ ನಮ್ನ ನಾವು ಅರ್ಥ ಮಾಡ್ಕೋಬೇಕಿದ್ರೆ, ಈಗ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂತ ಹೇಳಿದ್ರೆ ಇದು ಅಂದ್ರೆ ಬರೇ ನಾವು ಅವನು ಊಟ ಹಾಗೂ ತಿಂಡಿ, ಅಂದ್ರೆ ಇದು ಆಲ್ಮೋಸ್ಟ್ ಪ್ರಾಣಿಗಳು ಸಹ ಇದೇ ಒಂದು ಸ್ಟೇಜ್ ಅಲ್ಲಿ ಇರುವಂತದ್ದು. ಅವರಿಗೆ ಆಹಾರ ನಿದ್ರಾ ಭಯ ಮೈಥುನ, ಸೊ ಈ ಒಂದು ಸ್ಟೇಜ್ ಅಲ್ಲಿ ಮಾತ್ರ ಇರುವಂತದ್ದು. ಅದೇ ಪ್ರಾಣಮಯ ಕೋಶದಲ್ಲಿ ಅಂತ ಹೇಳಿದ್ರೆ ಮನುಷ್ಯ ಅಂದ್ರೆ ಜೀವನದಲ್ಲಿ ಅವನಿಗೆ ಒಂದು ಗುರಿ ಇರುತ್ತೆ, ಏನೋ ಒಂದು ಸಾಧನೆ ಮಾಡ್ಬೇಕು. ಸೊ ಆ ರೀತಿ ಒಂದು ಸ್ವಲ್ಪ ಎಲಿವೇಟೆಡ್ ಸ್ಟೇಜ್, ಬರೀ ಊಟ ತಿಂಡಿ ಅಲ್ಲ, ಆದ್ರೂ ಸಹ ಇಲ್ಲಿ ಸಹ ಅವನಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಪ್ರಾಣಿಗಳು ಸಹ ಏನು ಅಂತಾರೆ ಈ ಸೇವಿಂಗ್ಸ್ ಮಾಡುವಂಥದ್ದು, ಇದೆಲ್ಲ ಪ್ರಾಣಿಗಳಲ್ಲಿ ಸಹ ಇರುವಂತದ್ದು. ಸೊ ನೆಕ್ಸ್ಟ್ ಬರುವಂತದ್ದು ಜ್ಞಾನಮಯ ಕೋಶ. ಸೊ ಜ್ಞಾನಮಯ ಕೋಶದಲ್ಲಿ ಏನು ಅಂತ ಹೇಳಿದ್ರೆ ಸೊ ಇಲ್ಲಿ ಮನುಷ್ಯ ನಾನ್ ಯಾರು, ದೇವರು ಯಾರು, ದೇವರಿಗೂ ನನಗೂ ಏನು ಸಂಬಂಧ, ಇದನ್ನೆಲ್ಲ ಪ್ರಶ್ನೆ ಮಾಡುವಂಥದ್ದು. ನಾನು ದೇಹ ಅಲ್ಲ, ನಾನು ಆತ್ಮ ಅಲ್ಲ, ಸಾರಿ, ಇಲ್ಲಿ ಅವನನ್ನ ಹೌದು ಜ್ಞಾನಮಯದಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೂ ಇಲ್ಲಿ ವಿಜ್ಞಾನಮಯದಲ್ಲಿ ಅಲ್ಲ, ಸಾರಿ, ಜ್ಞಾನಮಯದಲ್ಲಿ ಏನು ಅಂತ ಹೇಳಿದ್ರೆ ಅವನು ಅಂದ್ರೆ
ದಲ್ಲಿ ಬೇರೆ ಬೇರೆ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅಲ್ಲ, ಜನರಲ್ ನಾರ್ಮಲ್ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು. ವಿಜ್ಞಾನಮಯದಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ, ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ಹಾಗೂ ಭಗವದ್ಗೀತೆಯಲ್ಲಿರೋ ನಾವು ಜ್ಞಾನ ಏನ್ ತಗೊಳ್ತೀವಿ, ಇದೆಲ್ಲ ವಿಜ್ಞಾನಮಯದಲ್ಲಿ ಬರುವಂತದ್ದು. ಸೊ ಇದಕ್ಕಿಂತ ಹೈಯೆಸ್ಟ್ ಅಂತ ಹೇಳಿದ್ರೆ ಆನಂದಮಯ. ಆನಂದಮಯ ಕೋಶದಲ್ಲಿ ದೇವರು ಅಂದ್ರೆ ಕಂಪ್ಲೀಟ್ ರಿಯಲೈಸೇಷನ್ ಆಫ್ ಗಾಡ್, ಅಂದ್ರೆ ಈಗ ಕಂಪ್ಲೀಟ್ ಬ್ಲಿಸ್ ಅಲ್ಲಿ ಇರುವಂತದ್ದು ಅವನು. ಆ ಒಂದು ಸ್ಟೇಜಿಗೆ ನಾವು ಆನಂದಮಯ ಕೋಶ ಅಂತ ಹೇಳ್ತೀವಿ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದುದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ, ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಹೇಳುತ್ತೇವೆ. ಅಂತ ಹೇಳಿದ್ರೆ ಈಗ ನಾವು ಒಟ್ಟು 24 ಎಲಿಮೆಂಟ್ಸ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಂತ ಇದೆಲ್ಲ ಸೇರಿದ್ರೆ ಕ್ಷೇತ್ರ ಮತ್ತು ಅದರ ಪರಸ್ಪರ ಅದನ್ನು ಪರಿಗಣಿಸ್ತಾರೆ. ಅಂತ ಹೇಳಿದ್ರೆ ಈಗ ಒಟ್ಟು ನಮ್ಮ ದೇಹ ಮಾಡಿರುವಂತದ್ದು 24 ಎಲಿಮೆಂಟ್ ಅಲ್ಲಿ. ಅದೇ ಯಾವುದೆಲ್ಲ ಅಂತ ಹೇಳಿದ್ರೆ ಪಂಚ ಮಹಾಭೂತಗಳು. ಭೂಮಿ ರಪೋ ನಲೋ ವಾಯು ಕಮ್ಮನೋರ್ ಬುದ್ಧಿರೇವಚ ಅಂತ ಹೇಳಿದ್ರೆ ಭೂಮಿ, ಆಪೋ ಅಂದ್ರೆ ನೀರು, ಗಾಳಿ, ಬೆಂಕಿ ಹಾಗೂ ಆಕಾಶ. ಈ 5 ಮಹಾಭೂತಗಳಿಂದ ನಮ್ಮ ಈ ದೇಹ ಸೃಷ್ಟಿಯಾಗಿರುವಂತದ್ದು. ಹಾಗೂ ಅದರ ಮತ್ತೆ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಅಹಂಕಾರ, ಬುದ್ಧಿ ಹಾಗೂ ಮನಸ್ಸು. ಅದಾದ ಮೇಲೆ ಬರುವಂತದ್ದು ದ ಅನ್ಮ್ಯಾನಿಫೆಸ್ಟೆಡ್ ಅಂತ ಹೇಳಿದ್ರೆ ಅದು ಇದು ಪ್ರಕೃತಿಯ 3 ಗುಣಗಳೇನಿದೆ, ಈ 3 ಗುಣಗಳನ್ನ ಪ್ರಧಾನ ಅಂತ ಹೇಳ್ತಾರೆ. ಆ ಪ್ರಧಾನವನ್ನ ಪ್ರಧಾನದಲ್ಲಿ ಬರುವಂತದ್ದು 3 ಗುಣಗಳು. ಆ 3 ಗುಣಗಳು ಹಾಗೂ ನಮ್ಮ ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಮೂಗು, ಬಾಯಿ, ಕಿವಿ ಹಾಗೂ ಇದು ದೇಹ, ಸೊ ಸ್ಕಿನ್. ಸೊ ಇದೆಲ್ಲ ಪಂಚೇಂದ್ರಿಯಗಳು. ಸೊ ಅದರಿಂದ ಮತ್ತೆ ಜ್ಞಾನೇಂದ್ರಿಯಗಳು, ಸೊ ಕಣ್ಣಿನಿಂದ ನೋಡುವಂಥದ್ದು, ರೂಪ ಕಣ್ಣಿನಿಂದ ರೂಪ, ಮೂಗಿನಿಂದ ವಾಸನೆ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಬಾಯಿಂದ ರುಚಿ, ಕಿವಿಯಿಂದ ಕೇಳುವಂಥದ್ದು ಹಾಗೂ ದೇಹದಿಂದ ಸ್ಪರ್ಶ. ಈ 5 ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಸೊ ಅದಾದ ಮೇಲೆ ಇನ್ನು ನಮ್ಮ ಕರ್ಮೇಂದ್ರಿಯಗಳು ಅಂತ ಹೇಳಿದ್ರೆ ಈ ಬಾಯಿ ಹಾಗೂ ಕೈಗಳು, ಕೈ ಕಾಲುಗಳು ಹಾಗೂ ನಮ್ಮ ಇದು ಏನಂತಾರೆ ಜೆನಿಟಲ್ಸ್ ಹಾಗೂ ಆನಸ್ ಅಂತ ಹೇಳಿದ್ರೆ ಅಂದ್ರೆ ಜನನಾಂಗ ಹಾಗೂ ಮಲ ವಿಸರ್ಜನೆ ಮಾಡುವಂಥದ್ದು. ಈ ಎಲ್ಲದಕ್ಕೂ ಕರ್ಮೇಂದ್ರಿಯಗಳು ಅಂತ ಹೇಳ್ತೀವಿ. ಅದಲ್ಲದೆ ಆಕ್ಚುಲಿ ಇನ್ನೂ 2 ಇದೆ. ಅದು ಯಾವುದು? ಭಗವಂತ ಹಾಗೂ ನಮ್ಮ ಆತ್ಮ. ಅದು 26, 27. ಆದ್ರೆ ಈ ಸಾಂಖ್ಯ ಯೋಗದಲ್ಲಿ ಬರುವಂತದ್ದು, ಅಂದ್ರೆ ಇದನ್ನ ಕಪಿಲ ಮುನಿಗಳು ಸಾಂಖ್ಯ ಯೋಗ ಅಂತ ತುಂಬಾ ಡೀಟೇಲ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಭಾಗವತಮಲ್ಲಿ ಬರುವಂತದ್ದು. ಅದೇ ಈಗ ಬೇರೆ ಮಾಯಾವಾದಿ ಅವರೆಲ್ಲ ಏನ್ ಮಾಡ್ತಾರೆ, ಅವ್ರು ಜಸ್ಟ್ ಈ 24 ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಇರ್ತಾರೆ. ಆದ್ರೆ ಆಕ್ಚುಲಿ ಭಗವಂತ ಹಾಗೂ ಅಂದ್ರೆ ಆತ್ಮ ಹಾಗೂ ಪರಮಾತ್ಮ, ಅದರ ಬಗ್ಗೆ, ಪರಮಾತ್ಮನ ಬಗ್ಗೆ ತುಂಬಾ ಕಡಿಮೆ ಜನ ಅದನ್ನ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಆತ್ಮದ ಬಗ್ಗೆ ಅವರಿಗೆ ಅರಿವಿದೆ, ಆದ್ರೆ ಪರಮಾತ್ಮನ ಬಗ್ಗೆ ತುಂಬಾ ಜನ, ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತದನ್ನ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಇದರ ಜೊತೆಗೆ ಏನಾಗುತ್ತೆ, ಇದರ ಜೊತೆ ಪ್ರಕೃತಿ ಜೊತೆ ಈ 26 ಎಲಿಮೆಂಟ್ ಯಾವಾಗ ಸೇರುತ್ತೆ, ಅದರಿಂದ ಬರುವಂತದ್ದು ಔಟ್ಕಮ್ ಏನು ಅಂತ ಹೇಳಿದ್ರೆ ನಮ್ಮ ಆಸೆಗಳಿರ್ಬೋದು, ಅಥವಾ ಬೇಜಾರ್ ಅಂದ್ರೆ ಡಿಸೈರ್, ಒಂದು ಕಾಮ ಹಾಗೂ ಹೇಟ್ರೆಡ್ ಅಂದ್ರೆ ದ್ವೇಷ ಬರುವಂತದ್ದು, ಇಚ್ಛಾ ದ್ವೇಷ, ಸುಖ ದುಃಖ, ಇಚ್ಛೆ ಮಾಡುವಂತದ್ದು, ದ್ವೇಷ ಮಾಡುವಂತದ್ದು, ಸುಖ ಹಾಗೂ ದುಃಖ, ಇದೆಲ್ಲ ಬರುವಂತದ್ದು ಈ 24 ಎಲಿಮೆಂಟ್ ಪ್ರಕೃತಿ ಜೊತೆ ಮಿಕ್ಸ್ ಆದಾಗ ಇದೆಲ್ಲ ಔಟ್ಕಮ್ ಬರುವಂತದ್ದು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ಬೋದು ನೋಡಿ. ಸೊ 24 ಎಲಿಮೆಂಟ್: ಅರ್ತ್, ವಾಟರ್, ಫೈರ್, ಏರ್, ಈಥರ್,
ಹಾಗೂ ಇಲ್ಲಿ ಜ್ಞಾನೇಂದ್ರಿಯಗಳು, ಇದೆಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಬಾಯಿ, ಸಾರಿ ಟಚ್, ಸ್ಕಿನ್. ಹಾಗೂ ಇಲ್ಲಿ ವರ್ಕಿಂಗ್ ಸೆನ್ಸಸ್, ಬಾಯಿ, ಕಾಲು, ಕೈ, ಜನನಾಂಗ ಹಾಗೂ ಮಲವಿಸರ್ಜನೆ. ಮತ್ತೆ ಇಲ್ಲಿ ಬುದ್ಧಿ, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಪ್ರಧಾನ ಅಂತ ಹೇಳಿದ್ರೆ ಮೂರು ಏನು, ರಜೋಗುಣ, ಸತ್ವಗುಣ ಹಾಗೂ ತಮೋಗುಣ, ಈ ಮೂರು. ಸೊ ಈಗ ಕಣ್ಣಿನಿಂದ ಆಬ್ಜೆಕ್ಟ್ ಆಫ್ ಸೆನ್ಸಸ್ ಅಂತ ಹೇಳಿದ್ರೆ ಕಣ್ಣಿನಿಂದ ರೂಪ, ಕಿವಿಯಿಂದ ಕೇಳುವಂಥದ್ದು, ಮೂಗಿನಿಂದ ಸ್ಮೆಲ್ ಮಾಡುವಂಥದ್ದು, ಬಾಯಿಂದ ಟೇಸ್ಟ್ ಮಾಡುವಂಥದ್ದು ಹಾಗೂ ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದು. ಸೊ ಇದೆಲ್ಲರ ಕಾಂಬಿನೇಷನ್ ನಮಗೆ ಯಾವುದೇ ಈಗ ಜೀವನದಲ್ಲಿ ಸುಖ, ದುಃಖ, ಇಚ್ಛೆಗಳು ಬರುವಂಥದ್ದು ಅಥವಾ ಒಬ್ಬರ ಮೇಲೆ ದ್ವೇಷ ಬರುವಂಥದ್ದು, ಇದೆಲ್ಲ ಏನು ಅಂತ ಹೇಳಿದ್ರೆ ಇದರ ಒಂದು ಮಿಕ್ಸ್ಚರ್, ಇದರಿಂದ ಬರುವಂಥದ್ದು. ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿದೆ. ಇದು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕು. ಇದೆಲ್ಲ ಅಂದ್ರೆ ತುಂಬಾ ಡೀಟೇಲ್ ಸ್ಟಡಿ. ನಾವು ಇದನ್ನ ಪ್ರಭುಪಾದ್ ಭಾವಾರ್ಥ ಎಲ್ಲ ಓದಿ ಮತ್ತೆ 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 ಓದ್ಬೇಕಾಗುವಂಥದ್ದು. ಅಮಾನಿತ್ವಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ ಪುತ್ರದಾರಾ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮೈ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯತಾ. ಸೊ ಇಲ್ಲಿ ಹೇಗೆ ಅಂದ್ರೆ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಅವನಿಗೆ ಯಾವುದೆಲ್ಲ ಒಂದು ಕ್ವಾಲಿಟೀಸ್ ಬೇಕು ಅಂತ ಹೇಳಿ ಭಗವಂತ ಇಲ್ಲಿ ಹೇಳಿರುವಂತದ್ದು, ಹಾಗೂ ಪರಿಪೂರ್ಣವಾದ ಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಇಲ್ಲಿ ಭಗವಂತ ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ನಮ್ರತೆ, ಜಂಬವಿಲ್ಲದೆ ಇರುವುದು, ಸೊ ಹ್ಯೂಮಿಲಿಟಿ. ಸೊ ಇದು ನೆಕ್ಸ್ಟ್ ಇದರಲ್ಲಿ ಸ್ಲೈಡ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ಸೊ ನಮ್ರತೆ, ಜಂಬವಿಲ್ಲದೆ ಇರೋದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತನಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸ್ತಾನೆ. ಇದಲ್ಲದೆ ಇದು ಇರುವುದೆಲ್ಲ ಅಜ್ಞಾನ. ಸೊ ಭಗವದ್ಗೀತೆಯಲ್ಲಿ ಏನಿದೆಯೋ ಜ್ಞಾನ ಅದು ಮಾತ್ರ ಜ್ಞಾನ, ಬೇರೆ ಎಲ್ಲವೂ ಅಜ್ಞಾನ ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು ಯಾವುದು ಅಲ್ಲ. ಇವನ್ ಈಶೋದಲ್ಲಿ ಇದೆ ನಮಗೆ ಅನ್ಯ ದೇವಾಹು ವಿದ್ಯೆಯ ಅನ್ಯದಾಹುರ್ ಅವಿದ್ಯೆಯ ಇತಿ ಶುಶ್ರೂಮಧೀರಾನಾಂ ಏನಸ್ತದ್ವಿಚ ಚಕ್ಷಿರೇ ವಿದ್ಯಾಂ ಚ ಅವಿದ್ಯಾಂ ಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯಾಂ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಂ ಅಶ್ನುತೆ ಅಂತ ಹೇಳಿದ್ರೆ ಅದರಲ್ಲಿ ಹೇಳುವಂಥದ್ದು ವಿದ್ಯೆಯಿಂದ ನಮಗೆ ಒಂದು ಫಲ ಸಿಕ್ಕಿದ್ರೆ ಅವಿದ್ಯೆಯಿಂದ ಬೇರೆ ಫಲ ಸಿಗುವಂಥದ್ದು. ಸೊ ಕೃಷ್ಣ ಹೇಳುವಂಥದ್ದು ಇದರಲ್ಲಿ ಇಷ್ಟು ವಿಷಯಗಳೇನಿದೆ ಇದೇ ಜ್ಞಾನ, ಇದರಿಂದ ಹೊರತಾಗಿರುವಂಥದ್ದು ಜ್ಞಾನವಲ್ಲ ಅಂತ. ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಈಗ ಹ್ಯೂಮಿಲಿಟಿ, ಅಮಾನಿತ್ವಂ ಅಂತಂದ್ರೆ ನಮ್ರತೆ. ಸೊ ನನಗೆ ಅಂದ್ರೆ ಯಾವುದೇ ಒಂದು ನನಗೆ ಅಂದ್ರೆ ಬೇರೆಯವರು ನನ್ನನ್ನ ಆನರ್ ಮಾಡ್ಬೇಕು. ಆನರ್ ಅಂತ ಹೇಳಿದ್ರೆ ನನಗೆ ಮರ್ಯಾದೆ ಕೊಡ್ಬೇಕು. ಈ ಮರ್ಯಾದೆಯನ್ನ ಅಪೇಕ್ಷಣೆ ಮಾಡುವಂತದ್ದು ಏನಿದೆ, ಅಪೇಕ್ಷಣೆ ಮಾಡಲ್ಲ. ಈಗ ಹಂಬಲ್ ಆಗಿರೋರು ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಋಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಸೊ ಅಂದ್ರೆ ಆಸ್ ಹಂಬಲ್ ಆಸ್ ಗ್ರಾಸ್, ಅಂದ್ರೆ ನನಗೆ ಅಂತ ಹೇಳಿ ನಾನು ಯಾವುದೇ ಒಂದು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡದೇ ಇರೋದು, ಆದ್ರೆ ನಾನು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಸೊ ನೆಕ್ಸ್ಟ್ ಪ್ರೈಡ್ಲೆಸ್ನೆಸ್ ಅಂತ ಹೇಳಿದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಹಾಗೂ ನಾನು ಯಾವುದೇ ಸುಖ ದುಃಖಗಳಲ್ಲಿ ಒಂದೇ ರೀತಿ ಇರುವಂತದ್ದು. ಸೊ ಅದನ್ನ ಪ್ರೈಡ್ಲೆಸ್ನೆಸ್ ಅಂತ. ನಾನ್ ವೈಲೆನ್ಸ್ ಅಂತ ಹೇಳಿದ್ರೆ ಅಹಿಂಸೆ. ಸೊ ಅಹಿಂಸೆ ಅಂತ ಹೇಳಿದ್ರೆ ಈಗ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಅಂತ ಹೇಳಿದ್ರೆ ಈ ಆಧ್ಯಾತ್ಮಿಕ
ಅಂದ್ರೆ ನಾವು ಜಸ್ಟ್ ಒಂದು ಪ್ರಾಣಿಯನ್ನ ಕೊಳ್ದೇ ಇದ್ರೆ ಅಥವಾ ಬೇರೆ ಜೀವಿಯನ್ನ ನಾವು ಏನು ತೊಂದರೆ ಕೊಡ್ತಾ ಇದ್ರೆ ಅದು ಅಹಿಂಸೆ, ಅಥವಾ ಬೇರೆಯವರಿಗೆ ನಾವು ಹರ್ಟ್ ಮಾಡದೇ ಇರುವಂತದ್ದು ಇದು ಅಹಿಂಸೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಆಕ್ಚುಲಿ ಇಲ್ಲಿ ಏನ್ ಹೇಳಿರುವಂತದ್ದು, ಒಬ್ಬನನ್ನ ನಾವು ಬೇರೆಯವರಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಕೊಡದೇ ಇದ್ರೆ ಅವರ ಜೀವನನ್ನ ಆಗ ನಾವು ಅವರ ಜೊತೆ ನಾವು ಮಾಡ್ತಾ ಇರುವಂತದ್ದು ಅಹಿಂಸೆ ಅಂತ ಹೇಳಿ. ನಾವು ಅನ್ಕೊಳ್ತೇವೆ ಜಸ್ಟ್ ನಾವು ಒಬ್ರ ಕಷ್ಟದಲ್ಲಿದ್ದಾಗ ಅವರಿಗೆ ನಾವು ಊಟ ತಿಂಡಿ ಕೊಡುವಂತದ್ದು ಅಥವಾ ಅವರನ್ನ ಒಂದು ಪ್ರೀತಿಯಿಂದ ಮಾತಾಡಿಸಿದ್ರೆ ಅದೇ ನಮಗೆ ಅದು ಅಹಿಂಸೆ ಅಲ್ಲ. ಅದು ಅಂದ್ರೆ ಅದು ಪ್ರೀತಿಯಾಗಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು ಅದು ಶ್ರೇಷ್ಠ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಇಲ್ಲಿ ಹೇಳುವಂತದ್ದು ನಾನ್ ವೈಲೆನ್ಸ್. ಅಹಿಂಸೆ ಅಂತ ಹೇಳಿದ್ರೆ ಒಬ್ರನ್ನ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಅವರಿಗೆ ತೋರಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಅಹಿಂಸೆ. ಹಾಗೂ ನಮ್ಮನ್ನು ಸಹ ನಮಗೆ ನಾವು ನಮ್ಮ ಅದು ಈ ಶೋ ಅಲ್ಲಿ ಹೇಳುವಂತದ್ದು ಆತ್ಮಹನ ಅಂತ. ಯಾರು ಆತ್ಮಕ್ಕೆ ನಾವು ನೋಡ್ಕೊಳಲ್ವಾ, ನಮ್ಮ ಆತ್ಮಕ್ಕೆ ನಾವು ಯಾವಾಗ ಆ ಒಂದು ಬೇಕಾದ ಇದನ್ನ ಕೊಡಲ್ಲ, ಫುಡ್ ಅಂದ್ರೆ ಈಗ ಹರೇ ಕೃಷ್ಣ ಚಾಂಟಿಂಗ್ ಇರ್ಬೋದು, ಅದನ್ನ ನಾವು ಯಾವಾಗ ಕೊಡಲ್ವಾ ಅದು ಕೂಡ ಅಹಿಂಸೆ ಅಂತ ಹೇಳಿ. ಸೊ ಟಾಲರೆನ್ಸ್ ಅಂದ್ರೆ ಸಹಿಷ್ಣುತೆ ಅಂತ ಹೇಳಿದ್ರೆ ಅದೇ ಬೇರೆಯವರಿಂದ ನಮಗೆ ತೊಂದ್ರೆ ಆದ್ರೂ ಸಹ ನಾವು ಅದನ್ನ ತಡ್ಕೊಳ್ಳುವಂಥದ್ದು, ಆ ಒಂದು ಸಹಿಷ್ಣುತೆಯನ್ನ ತಡ್ಕೊಳ್ಳುವಂಥದ್ದು. ಅಂದ್ರೆ ಮರವನ್ನ ಹೇಗೆ ನಾವು ಚೈತನ್ಯ ಮಹಾಪ್ರಭು ಹೇಳೋದು ತರೋರಪಿ ಸಹಿಷ್ಣುನ, ಅಂದ್ರೆ ಹೇಗೆ ಮರ ಸಹಿಸ್ಕೊಳ್ಳುತ್ತೋ ಅದೇ ರೀತಿ. ಹಾಗೂ ಸುಖ ದುಃಖಗಳಲ್ಲಿ ಒಂದೇ ರೀತಿ ಇರುವಂತದ್ದು, ಸಮಶೀತೋಷ್ಣ ದುಃಖ ಅಂತ ಕೃಷ್ಣ ಹೇಳುವಂತದ್ದು. ಅಂದ್ರೆ ಈಗ ಹೇಗೆ ಬೇರೆ ಸೀಸನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ನಾವು ಹೇಗೆ ತಡ್ಕೊಳ್ತೀವಿ ಅದೇ ರೀತಿ ಸುಖ ದುಃಖವನ್ನ ಒಂದೇ ರೀತಿ ತಡ್ಕೊಳ್ಳುವಂಥದ್ದು ಅದು ಟಾಲರೆನ್ಸ್. ಸಿಂಪ್ಲಿಸಿಟಿ ಅಂತ ಹೇಳಿದ್ರೆ ಸರಳತೆ. ಹೇಗೆ ಸರಳತೆ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ನಾವು ಒಬ್ಬ ನಮ್ಮ ಯಾರು ಅಂದ್ರೆ ವೈರಿ ಆಗಿರ್ಲಿ ಅಥವಾ ನಮ್ಮ ಒಬ್ಬ ಸ್ನೇಹಿತನಾಗಿರ್ಲಿ, ಇಬ್ಬರತ್ರ ನಾವು ಓಪನ್ ಆಗಿ ಒಂದೇ ರೀತಿ ಮಾತಾಡುವಂಥದ್ದು, ಅದರಲ್ಲಿ ಡ್ಯೂಪ್ಲಿಸಿಟಿ ಇಲ್ಲ. ಅಂದ್ರೆ ಏನ್ ಬೇಕಾದ್ರೂ ನಾವು ಹೇಳ್ಬೋದು ಅವರಿಗೆ, ಆ ತರ ಒಂದು ಅಷ್ಟು ಸಿಂಪಲ್ ಇರುವಂತದ್ದು. ಈಗ ಪ್ರಭುಪಾದಿಗೆ ಏನು ಭೇದ ಭಾವ ಇರಲೇ ಇಲ್ಲ. ಈಗ ಅವರು ಮಾಯವಾದಿ ಸನ್ಯಾಸಿಗಳನ್ನ ಮೀಟ್ ಆದ್ರೂ ಸಹ ಅವ್ರ ಹತ್ರ ಸಹ ಮಾತಾಡ್ತಾ ಇದ್ರು, ಹಾಗೂ ಅವರು ಎಲ್ಲರನ್ನು ಮೀಟ್ ಆಗ್ತಾ ಇದ್ರು. ಕ್ರಿಶ್ಚಿಯನ್ ಅವರ ಒಂದು ಪ್ರೀಸ್ಟ್ ಗಳು ಯಾರಿದ್ದಾರೆ ಅವ್ರ ಹತ್ರ ಸಹ ಡಿಸ್ಕಷನ್ ಮಾಡ್ತಾ ಇದ್ರು. ಅಂದ್ರೆ ಭೇದ ಭಾವ ಇಲ್ವೇ ಇಲ್ಲ, ಎಲ್ಲರೊಟ್ಟಿಗೂ ಒಂದು ಸಿಂಪಲ್ ಆಗಿರ್ತಾ ಇದ್ರು, ಒಂದು ಡ್ಯೂಪ್ಲಿಸಿಟಿ ಅನ್ನೋದಿಲ್ಲ. ಅವ್ರು ಹೇಗಿರ್ತಾ ಇದ್ರು ಇಲ್ಲಿ ಎಲ್ಲರೊಟ್ಟಿಗೂ ಒಂದೇ ರೀತಿ ಇರುವಂತದ್ದು. ಸೊ ಅಂದ್ರೆ ಒಬ್ಬ ಆಧ್ಯಾತ್ಮಿಕ ಗುರುಗಳನ್ನ ಅಕ್ಸೆಪ್ಟ್ ಮಾಡುವಂತದ್ದು ಇದು ತುಂಬಾ ಮುಖ್ಯವಾದದ್ದು. ಸೊ ನಾವು ಒಂದು ಆಧ್ಯಾತ್ಮಿಕಗಳ ಗುರುಗಳ ಒಂದು ಈಗ ಇದು ಏನೇ ಇದೆ, ಈಗ ನೋಡಿ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಭಾವಾರ್ಥದಲ್ಲಿ ಪ್ರಭುಪಾದ್. ಅದನ್ನ ನಾವು ಓದಿಲ್ಲ ಅಂದ್ರೆ ಜಸ್ಟ್ ಒಂದು ಶ್ಲೋಕ ನೋಡಿ ನಮಗೆ ಇದರ ಕಂಪ್ಲೀಟ್ ನಮಗೆ ರಿಯಲೈಸೇಷನ್ ಅರ್ಥ ಆಗಲ್ಲ. ಅದಕ್ಕೆ ಅದೆಲ್ಲ ಒಂದು ಈ ವೇದಾಂತಿಕ್ ಸೂತ್ರಗಳೆಲ್ಲ ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ಫಾರ್ಮುಲಾಸ್ ಟೈಪ್ ಇದೆ, ಅದನ್ನ ಬಿಡಿಸ್ಬೇಕು. ಈಗ ನಾವು ಆಲ್ಜಿಬ್ರಲ್ಲೆಲ್ಲ ನೋಡ್ತೀವಲ್ಲ, ತುಂಬಾ ಫಾರ್ಮುಲಾ ಇರುತ್ತೆ, ಬಟ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಂಬಾ ದೊಡ್ಡ ಬರುತ್ತೆ, ಅಂದ್ರೆ ಬಿಡಿಸ್ತಾ ಹೋದ್ರೆ. ಅದೇ ರೀತಿ ಈ ಶ್ಲೋಕಗಳು ಅದಕ್ಕೆ ಯಾವುದು ರಿಯಲೈಸ್ಡ್ ನಾಲೆಜ್, ಈ ಯಾರಿರ್ತಾರೆ ಅವ್ರು ಅದನ್ನ ಕೊಡುವಂಥದ್ದು, ಅದರ ಅರ್ಥವನ್ನ. ಸೊ ಹಾಗಾಗಿ ಅದರಿಂದ ನಮಗೆ ಅರ್ಥ ಆಗುವಂಥದ್ದು. ಸೊ ನಮಗೆ ಆಧ್ಯಾತ್ಮಿಕ ಗುರುಗಳ ತುಂಬಾ ಅವಶ್ಯಕತೆ ಇದೆ. ಹಾಗೂ ಕ್ಲೆನ್ಲಿನೆಸ್ ಅಂದ್ರೆ ಎರಡು ರೀತಿದು, ಒಂದು ಬಹಿರಂಗ ಶೌಚವಾಗಿ ಇಟ್ಕೊಳ್ಳುವಂಥದ್ದು, ಸ್ನಾನ ಮಾಡುವಂಥದ್ದು, ನೀಟಾಗಿರುವಂಥದ್ದು. ಹಾಗೂ ಒಳಗಿನ ಶೌಚತೆ ಅಂತ ಹೇಳಿದ್ರೆ ಚಾಂಟಿಂಗ್ ಮಾಡುವಂಥದ್ದು. ಸೊ ಚಾಂಟಿಂಗ್ ಮಾಡ್ತಾ ಏನಾಗುತ್ತೆ, ಚೇತೋ ದರ್ಪಣ ಮಾರ್ಜನಂ, ಅಂದ್ರೆ ನಮ್ಮ ಹೃದಯದಲ್ಲಿರೋ ಅಂದ್ರೆ ನಮ್ಮ ಪ್ರಜ್ಞೆ ಕ್ಲೀನ್ ಆಗ್ಬೇಕಾದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಚೇತೋ ದರ್ಪಣ ಮಾರ್ಜನಂ. ಸೊ ಕ್ಲೀನ್ ಮಾಡ್ತಾ ಹೋಗುತ್ತೆ ಅದು, ನಾವು ಚಾಂಟಿಂಗ್ ಮಾಡ್ತಾ ನಮ್ಮ ಪ್ರಜ್ಞೆಯನ್ನ. ಮತ್ತೆ ಸ್ಥೈರ್ಯಂ ಅಂತ ಹೇಳಿದ್ರೆ ಡಿಟರ್ಮೈಂಡ್. ಸೊ ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸತೋ ವೃತ್ತಿ ಷಡ್ಬೀರ್ ಭಕ್ತಿ ಪ್ರಸೀದತಿ. ರೂಪ ಗೋಸ್ವಾಮಿ ಹೇಳುವಂತದ್ದು ಉಪದೇಶಾಮೃತದಲ್ಲಿ. ಅಂದ್ರೆ ಡಿಟರ್ಮೈಂಡ್, ನಾನ್ ಮಾಡೇ ಮಾಡ್ತೀನಿ, ಅಂದ್ರೆ ನಾನು ಸ್ಪಿರಿಚುವಲ್ ಲೈನ್ ಅಲ್ಲಿ ಏನಿದೆ, ನಾನು ಭಕ್ತಿಯಲ್ಲಿ ಖಂಡಿತ ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿ ಒಂದು ದೃಢ ವಿಶ್ವಾಸ ಇರುವಂತದ್ದು. ಹಾಗೂ ಆತ್ಮ ನಿಗ್ರಹ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಸೊ ಯಾವುದೇ ಒಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅಡೆತಡೆ ಆಗೋದನ್ನ ನಾವು ಕೂಡ್ಲೆ ರಿಜೆಕ್ಟ್ ಮಾಡ್ಬೇಕು. ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯಾತಿಥಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣನಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ ಅಂತ. ಕೃಷ್ಣನಿಗೆ ಹಾಗೂ ನಮ್ಮ ಒಂದು ಆಧ್ಯಾತ್ಮಿಕ ಗುರುಗಳಿಗೆ ಅದು ಯಾವುದು ಆಗೋದಿಲ್ವಾ, ಅಥವಾ ಈಗ
ಫೋರ್ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಪ್ರಭುಪಾದ್ ಕೊಟ್ಟಿದ್ದಾರೆ, ಅದನ್ನ ನಾವು ಫಾಲೋ ಮಾಡುವಂಥದ್ದು. ಇದೇನಂತ ಹೇಳಿದ್ರೆ ನಮಗೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಪ್ರಭುಪಾದ್ ಕೊಟ್ಟಿರೋದನ್ನ ನಾವು ಫಾಲೋ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಅಂದ್ರೆ ಈಗ ಗುರುಗಳ ಒಂದು ಆಶ್ರಯ, ಶೆಲ್ಟರ್ ಈ ತರ ಎಲ್ಲ ತಗೊಂಡಾಗ, ಅಂದ್ರೆ ನೀವು ಸಹ ಇನ್ನು ಮುಂದೆ ತಗೊಳ್ತೀರಾ, ಹಾಗೇನಾಗುತ್ತೆ ನಿಮಗೆ ಅವ್ರದ್ದೊಂದು ಪ್ರೊಟೆಕ್ಷನ್ ಇರುತ್ತೆ. ನಮ್ಮ ಪಾಪ ಕರ್ಮಗಳೆಲ್ಲ ಅವರಿಗೆ ಬರುವಂತದ್ದು. ಹಾಗಾಗಿ ನಾವು ತುಂಬಾ ಕಾಶಿಯಸ್ ಆಗಿರ್ಬೇಕಂತೆ. ಅಂದ್ರೆ ಈಗ ನಾವ್ ಯಾವಾಗ ಆತರ ಒಂದು ತಗೊಂಡಿದೀವಿ ಅವರ ಅಂಡರ್ ಅಲ್ಲಿ, ಸೊ ನಾವು ಮಾಡೋ ತಪ್ಪುಗಳಿಂದ ಅವರಿಗೆ ಅದು ಅವರ ಎಫೆಕ್ಟ್ ಆಗುವಂತದ್ದು. ಸೊ ಹಾಗಾಗಿ ಈಗ ನಮ್ಮ ಜಯಪತಾಕ ಸ್ವಾಮಿ ಅವರು ಇದ್ದಾರೆ, ಪ್ರಭುಪಾದ್ ಅವರ ಡೈರೆಕ್ಟ್ ಡಿಸೈಪಲ್. ಈಗ ಅವರು ತುಂಬಾ ಈಗ ಸೀರಿಯಸ್ ಅಲ್ಲಿ ಇದ್ದಾರೆ. ಅವರಿಗೆ ಒಂದ್ಸತಿ ಸ್ಟ್ರೋಕ್ ಆಗಿರೋ ಟೈಮಲ್ಲಿ ಹೀಗೆ ಆಗಿತ್ತು. ಅಂದ್ರೆ ಅವರು ಹಿಂದಿನ ದಿನ ಅವರು ಪ್ರಾರ್ಥನೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಜನ ಡಿಸೈಪಲ್ಸಿಗೆ ಅವರು ಅವ್ರಿಗೆ ಅಂದ್ರೆ ದೀಕ್ಷೆ ಕೊಟ್ಟಿರ್ತಾರೆ. ಹಾಗೂ ಅವರಿಗೆ ಗೊತ್ತಾಗುತ್ತೆ ಅವರೆಲ್ಲ ಸರಿಯಾಗಿ ನಡೀತಾ ಇಲ್ಲ, ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಫೋರ್ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಆಗ ಏನಾಗುತ್ತೆ, ಅವರಿಗೆ ನೆಕ್ಸ್ಟ್ ಡೇನೆ ಅವರಿಗೆ ಸ್ಟ್ರೋಕ್ ಆಗುವಂತದ್ದು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಪಾಪ ಗುರುಗಳಿಗೆ, ಅವರಿಗೆ ಆಧ್ಯಾತ್ಮಿಕ ಗುರುಗಳು ಯಾರಿದ್ದಾರೆ ಅವರಿಗೆ ಬರುವಂತದ್ದು. ಸೊ ಹಾಗಾಗಿ ನಾವು ಈ ಆಧ್ಯಾತ್ಮಿಕ ಲೈನ್ ಅಲ್ಲಿ ಇರುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಸೆಲ್ಫ್ ಕಂಟ್ರೋಲ್ ತುಂಬಾ ಅಗತ್ಯ ಅಂತ ಹೇಳಿ. ಅಂದ್ರೆ ಪದಂ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ನಮಗೆ, ನಾವು ಬಟ್ ಅದು ಕಂಟ್ರೋಲ್ ಮಾಡ್ಬೇಕು. ನಮ್ಮ ಸೆನ್ಸಸ್ ಕಂಟ್ರೋಲ್ ಮಾಡ್ಬೇಕು. ಹೇಗೆ? ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ಎಲ್ಲಾ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಇಂದ್ರಿಯಗಳನ್ನ ಬೇಕಾದಾಗೆ ಬಿಡಬಾರ್ದು, ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ. ರಿನನ್ಸಿಯೇಷನ್ ಆಫ್ ಸೆನ್ಸ್ ಆಬ್ಜೆಕ್ಟ್, ಯಾವ್ದು ಅಗತ್ಯ ಇಲ್ಲ ಅದನ್ನ ಇಂದ್ರಿಯ ವಸ್ತುಗಳನ್ನ ನಾವು ರಿಜೆಕ್ಟ್ ಮಾಡುವಂತದ್ದು. ಅಂದ್ರೆ ಅಗತ್ಯ, ದೇಹಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡ್ಬೇಕು. ಬೇರೆದನ್ನೆಲ್ಲ ಅನ್ನೆಸೆಸರಿ ಹೋಗೋದು, ಅಂದ್ರೆ ಅನ್ನೆಸೆಸರಿ ಏನೇ ಇರ್ಬೋದು, ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಪರ್ಚೇಸ್ ಮಾಡುವಂತದ್ದು ಇರ್ಬೋದು, ಅಥವಾ ತಿನ್ನುವಂಥದ್ದು ಇರ್ಬೋದು, ಎಲ್ಲಾ ರೀತಿಯಲ್ಲೂ ನಮ್ಮ ಹೊಟ್ಟೆಯನ್ನ ಬೇಕಾದಂಗೆ ತಿನ್ನುವಂಥದ್ದು, ಅಥವಾ ಸುಮ್ನೆ ಹೋಗಿ ಪಾರ್ಟಿ ಮಾಡುವಂಥದ್ದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕು. ಸೊ ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ, ಅಹಂಕಾರ, ಅನಹಂಕಾರ. ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಹಾಗೂ ನನ್ನ ಕೆಲಸ ಏನು, ನಾನು ಕೃಷ್ಣನ ಸೇವಕ ಅಂತ ಹೇಳಿ ಅದನ್ನ ರಿಯಲೈಸೇಷನ್ ಬರುವಂತದ್ದು. ಸೊ ಪರ್ಸೆಪ್ಷನ್ ಆಫ್ ಈವಿಲ್ ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಹೊರಗಡೆ ಬರುವಂತದ್ದು. ಸೊ ಇದು ಹೇಗೆ ನಾವು ಬರುವಂತದ್ದು, ಇದು ನಮಗೆ ಒಂದು ವೈರಾಗ್ಯ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ವೈರಾಗ್ಯ ಅಂತ ಹೇಳಿದ್ರೆ ಸ್ವಲ್ಪ ವೈರಾಗ್ಯ ಬೇಕಂತೆ ಮನುಷ್ಯನಿಗೆ, ಇಲ್ಲಾಂದ್ರೆ ನಾವು ಈ ಒಂದು ಭೌತಿಕ ಇದರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ರಿಯಲೈಸೇಷನ್ ಹೇಗೆ ಬರುವಂತದ್ದು ನಮಗೆ, ಮತ್ತೆ ನಾವು ಈ ಭಗವದ್ಗೀತೆಯನ್ನ ಕೇಳ್ಬೇಕು. ಈಗ ಅರ್ಜುನ ಹೇಗೆ ಅವನಿಗೆ ಎಲ್ಲಾ ಗೊಂದಲಗಳನ್ನ ಹೇಗೆ ಅವನು ಪರಿಹರಿಸ್ಕೊಂಡ, ಕೃಷ್ಣನ ಹತ್ರ, ಅಂದ್ರೆ ಆಧ್ಯಾತ್ಮಿಕ ಗುರುವಾಗಿ ಕೃಷ್ಣನನ್ನ ಅವನು ಫಸ್ಟ್ ಸ್ವೀಕಾರ ಮಾಡ್ತಾನೆ. ಅದಾದ ಮೇಲೆ ಅವನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಅದನ್ನ ಪರಿಹಾರ ಮಾಡ್ಕೊಳ್ತಾನೆ, ಅದಕ್ಕೆಲ್ಲ ಪರಿಹಾರ ತಂದ್ಕೊಳ್ತಾನೆ. ಅದೇ ರೀತಿ ನಾವು ಸಹ ಅದನ್ನ ಆಧ್ಯಾತ್ಮಿಕ ಗುರುಗಳ ಹತ್ರ ಕೇಳಿ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಆಕ್ಚುಲಿ ನಮಗೆ ನಿಮಗೀಗ ಪ್ರಭುಪಾದವರ ಒಂದು ಪರ್ಪಟ್ ಏನಿದೆ ಅದನ್ನ ಓದಿದ್ರು ಸಹ ನಮಗೆ ಎಲ್ಲವೂ ಅರ್ಥ ಆಗ್ತಾ ಬರುತ್ತೆ. ಹಾಗೂ ನೀವು ಹೆಚ್ಚಾಗಿ ನಾವು ಭಾಗವತಂ ಹಾಗೂ ಭಗವದ್ಗೀತೆಯನ್ನ ಕೇಳ್ತಾ ಇರ್ಬೇಕು, ಯಾವಾಗ್ಲೂ ಕೇಳ್ತಾ ಇರ್ಬೇಕು. ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಸೊ ಅಂದ್ರೆ ಭಗವತಂ ನಿತ್ಯ ಕೇಳ್ಬೇಕಂತೆ. ಸೊ ಕೇಳ್ತಾ ಬಂದ್ರೆ ನಮ್ಮ ಮೈಂಡ್ ಪ್ಯೂರಿಫೈ ಆಗುವಂತದ್ದು. ಸೊ ನೋ ಅಂಡ್ ಡಿಟ್ಯಾಚ್ಮೆಂಟ್. ಸೊ ಎಲ್ಲವನ್ನು ಕೃಷ್ಣನ ಸೇವೆಗೆ ಅರ್ಪಣೆ ಮಾಡಕ್ಕೆ ನಾವು ತಯಾರಾಗಿರ್ಬೇಕು. ಇದು ತುಂಬಾ ಹೈಯೆಸ್ಟ್ ಸ್ಟೇಜ್ ಇದು. ಮತ್ತೆ ನೋ ಎಂಟ್ಯಾಂಗಲ್ಮೆಂಟ್. ಈ ಸಂಸಾರದಲ್ಲಿ ತುಂಬಾ ಎಂಟ್ಯಾಂಗಲ್ ಆಗದೆ ಇರುವಂತದ್ದು. ಆದರೆ ಏನಂತ ಪ್ರಭುಪಾದ್ ಹೇಳುವಂತದ್ದು, ಈಗ ನಾವು ಈ ಕಲಿಯುಗದಲ್ಲಿ ಅಂದ್ರೆ ಎಲ್ಲರೂ ಬಿಟ್ಟು ಹೋಗ್ಬೇಕಂತಿಲ್ಲ ಸಂಸಾರವನ್ನ. ಅಂದ್ರೆ ಈಗ ಆಲ್ಮೋಸ್ಟ್ 95% ಅಷ್ಟು ಜನ ಇಸ್ಕಾನ್ ಅಲ್ಲಿ ಇರೋರು ಸಹ ಗೃಹಸ್ಥರೆ. ಆದರೆ ಅವರು ಮನೆಯಲ್ಲೇನೆ ಒಂದು ಕೃಷ್ಣ ಕಾನ್ಶಿಯಸ್ ನ ನಡೆಸ್ಕೊಂಡು ಹೋಗುವಂತದ್ದು. ಹಾಗೂ ಹೆಚ್ಚಾಗಿ ಈ ಬ್ಯಾಚುಲರ್ಸ್ ಯಾರಿರ್ತಾರೆ ಅವರಿಗೆ ಮದ್ವೆ ಆಗ್ಬೇಕು ಅಂದ್ರು ಸಹ ಅವ್ರು ಮದ್ವೆ ಆಗುವಂತದ್ದು ಯಾರನ್ನ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತ ಯಾರು ಇರ್ತಾರೆ ಅವರನ್ನೇ ಅವರು ಮದ್ವೆ ಆಗುವಂತದ್ದು. ಸೊ ದಟ್ ಅವರಿಗೆ ಒಟ್ಟಿಗೆ ಅವರು ಭಕ್ತಿ ಸೇವೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಹ ತೊಡಗಬಹುದು ಅಂತ ಹೇಳಿ. ಆಗ ಅದೇ ವೈಕುಂಠ ಆಗುವಂತದ್ದು, ಮನೆಯೇ ವೈಕುಂಠ ಆಗ್ಬೋದಾಗ. ಈವನ್ ಮೈಂಡೆಡ್ನೆಸ್, ಒಂದೇ ರೀತಿಯಲ್ಲಿ ಇರುವಂತದ್ದು. ಅಂದ್ರೆ ಯಾವುದೇ ಒಂದು ಲಾಭ ಅಥವಾ ನಷ್ಟದಲ್ಲಿ ಒಂದೇ ರೀತಿ ಇರುವಂತದ್ದು. ಹಾಗೂ ಯಾವುದೇ ಅಹೈತುಕಿ ಅಪ್ರತೀಯತ ಏ ಆತ್ಮ ಸುಪ್ರಸೀದತಿ ಅಂತ ಹೇಳಿದ್ರೆ ಯಾವುದೇ ಒಂದು ಅಡಚಣೆ ನಾವು ಭಕ್ತಿ ಸೇವೆಯನ್ನ ಮಾಡುವಂತದ್ದು. ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್, ಅನನ್ಯ ಭಕ್ತಿ ಅಂತ ಹೇಳಿದ್ರೆ 9 ವಿಧ ಭಕ್ತಿ ಸೇವೆಯಲ್ಲಿ ಕೃಷ್ಣನೊಟ್ಟಿಗೆ ಕೃಷ್ಣನಲ್ಲಿ ನಾವು ತೊಡಗುವಂತದ್ದು.
ಕೃಷ್ಣನ ಭಕ್ತಿ ಸೇವೆಯಲ್ಲಿ. ಅಸ್ಪೈರಿಂಗ್ ಟು ಲಿವ್ ಇನ್ ಸಾಲಿಟರಿ ಸ್ಪೇಸ್ ಅಂತ ಹೇಳಿದ್ರೆ ಈ ಇದನ್ನ ಈಗ ನೋಡಿ ನಾವು ಇದೆಲ್ಲ ಏನಂತ ಹೇಳಿದ್ರೆ ಈಗ ಜಸ್ಟ್ ಬರೇ ಸನ್ಯಾಸತ್ವ ತಗೊಂಡು ಹೋಗೋರಿಗೆ ಆಗುವಂಥದ್ದು. ಬಟ್ ಇದರಲ್ಲಿ ಪ್ರಭುಪಾದ್ ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ ನಾವು ಯಾವ ರೀತಿ ಅದನ್ನ ಅಪ್ಲೈ ಮಾಡ್ಬೋದು ನಮ್ಮ ಜೀವನದಲ್ಲಿ, ಹೇಗೆ ನಾವು ಇದನ್ನ ಕೃಷ್ಣ ಹೇಳಿರೋದನ್ನ ನಾವು ಅಪ್ಲೈ ಮಾಡ್ಬೋದು ಅಂದ್ರೆ ನಾವು ಈ ಭೌತಿಕ ಇಚ್ಛೆಗಳಲ್ಲಿ ತುಂಬಾ ಮುಳುಗಿರುವಂತ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಬೇಕು. ಅಸೋಸಿಯೇಷನ್ ಇಂದಾನೆ ಮೇನ್ ಎಲ್ಲ ಆಗುವಂತದ್ದು ನಮ್ಮ ಅಸೋಸಿಯೇಷನ್ ಇಂದ. ಸೊ ಅಸೋಸಿಯೇಷನ್ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ. ಸೊ ಮತ್ತೆ ಡಿಟ್ಯಾಚ್ಮೆಂಟ್ ಫ್ರಮ್ ಜನರಲ್ ಮಾಸ್, ಅದು ಸೇಮ್ ಅದೇ ತರಾನೇ. ಅಂದ್ರೆ ಜನರಲ್ ಮಾಸ್ ಅಂದ್ರೆ ಈ ಭೌತಿಕ ಇಚ್ಛೆಗಳನ್ನ ಪೂರೈಸೋದ್ರಲ್ಲೇ ಯಾರು ತೊಡಗಿರ್ತಾರೆ ಅಂತವ್ರಿಂದ ಸ್ವಲ್ಪ ದೂರ ಇರ್ಬೇಕು. ಸೊ ಅಕ್ಸೆಪ್ಟಿಂಗ್ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಸೊ ಆಧ್ಯಾತ್ಮಿಕ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಇದರ ಬಗ್ಗೆ ನಾವು ಅರ್ಥ ಇದು ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಹೇಳಿ ಅದರ ಒಂದು ರಿಯಲೈಸೇಷನ್ ಆದಾಗ ಏನಾಗುತ್ತೆ, ಈಗ ಅನ್ನೆಸೆಸರಿ ಈಗ ಸುಮ್ನೆ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಗೆ ನಾವು ಸುಮ್ನೆ ಮೂವಿಗಳನ್ನ ನೋಡೋದು ಅಥವಾ ಸುಮ್ನೆ ಟಿವಿ ಟೈಮ್ ಪಾಸಿಗೆ ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಅದೆಲ್ಲ ವೇಸ್ಟ್ ಆಫ್ ಟೈಮ್. ನಮ್ಮ ಈ ಏನು ಮನುಷ್ಯ ಜನ್ಮ ಏನಿದೆ ಅದನ್ನ ನಾವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಬೇಕು. ಸೊ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಿದ್ರೆ ಕೆಲವೊಂದನ್ನ ನಾವು ಕಡಿಮೆ ಮಾಡ್ಬೇಕು. ಈ ಅನ್ನೆಸೆಸರಿ ಅಥವಾ ಈ ಗೇಮಿಂಗ್ ಅಲ್ಲಿ ಮಾಡುವಂತರು ತೊಡಗಿರ್ತಾರೆ. ಈಗ ಯೂತ್ ಸಹ ಅದರಲ್ಲಿ ತೊಡಗಿರುವಂತದ್ದು ಅಥವಾ ಬೇರೆ ಎಂಜಾಯ್ಮೆಂಟ್ ಗೆ ಅಂತ ಹೇಳಿ ಸುಮ್ನೆ ಪಾರ್ಟಿಗಳು ಮಾಡುವಂಥದ್ದು, ಇದರಿಂದೆಲ್ಲ ಹೊರಗಡೆ ಇರ್ಬೇಕು. ಇಲ್ಲಾಂದ್ರೆ ನಮಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ತುಂಬಾ ಕಷ್ಟ. ಮತ್ತು ಫಿಲಾಸಫಿಕಲ್ ರಿಸರ್ಚ್ ಅಂದ್ರೆ ತತ್ವಜ್ಞಾನ ಅಂತ ಹೇಳಿದ್ರೆ ಬೇರೆ ಅಂದ್ರೆ ಅನವಶ್ಯಕವಾದ ಬೇರೆ ಜ್ಞಾನದ್ದೆಲ್ಲ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಭಗವಂತನಿಗೆ ರಿಲೇಟೆಡ್ ಅಂದ್ರೆ ಕೃಷ್ಣ ಹೇಳುವಂಥದ್ದು ಇದಿಷ್ಟು ಮಾತ್ರ ಜ್ಞಾನ, ಇದ್ರಲ್ಲಿ ಏನಿದೆ ಇದನ್ನ ನೀವು ಮತ್ತೆ ಹೋಗಿ ನೋಡಿ, ಇದರಲ್ಲಿ ಪ್ರಭುಪಾದ್ ಕೊಟ್ಟಿರುವಂತದ್ದು ಇದೇ ಎಲ್ಲ ಕಂಪ್ಲೀಟ್ ಜ್ಞಾನ, ಇದು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಹೇಳಿ. ನೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ ಆ ಜ್ಞಾನವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನನಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಸೊ ಇದ್ರ ಬಗ್ಗೆ ಈಗ ಕೃಷ್ಣ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಂತದ್ದು, ಈ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತವನ್ನು ಸವಿಯೋ. ಈ ಅಜ್ಞಾನವನ್ನು ಆ ಜ್ಞೇಯವನ್ನು ಇದರ ಉದ್ದೇಶವನ್ನ ಈಗ ಕೃಷ್ಣ ಎಕ್ಸ್ಪ್ಲೇನ್ ಮಾಡುವಂತದ್ದು ಯಾವುದು, ಬ್ರಹ್ಮನ್ನನ್ನ ಅಂದ್ರೆ ಹಾಗೂ ಪರಮಾತ್ಮನನ್ನ ಅಂದ್ರೆ ಇದೆಲ್ಲದಕ್ಕಿಂತ ಹೊರಗಿರುವಂತದ್ದು, ಲೈಸ್ ಬಿಯಾಂಡ್ ಕಾಸ್ ಅಂಡ್ ಎಫೆಕ್ಟ್. ಅಂದ್ರೆ ಈ ಜಗತ್ತಿನ ಕೃಷ್ಣ ಯಾವುದಕ್ಕೂ ಬದ್ಧನಾಗಿಲ್ಲ. ಕೃಷ್ಣ ಸುಮಾರು ಸತಿ ಹೇಳಿದ್ದಾನೆ ಅವನು ಈ ಒಂದು ಕರ್ಮಗಳಿಗೆ ಕೃಷ್ಣ ಬಂಧಿತನಾಗಿಲ್ಲ ಅಂತ ಹೇಳಿ. ಸೊ ಈ ಐಹಿಕ ಜಗತ್ತಿನಿಂದ ಹೊರಗಡೆ ಇರುವಂತದ್ದು, ಅದರ ಬಗ್ಗೆ ನಾನೀಗ ವಿವರಿಸ್ತೇನೆ ಅಂತ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಸೊ ಇಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳಿದ್ರೆ ನಮ್ಮಾಗಿರೋ ಭೌತಿಕ ಇಂದ್ರಿಯ ಅಲ್ಲ, ಅದು ಆಧ್ಯಾತ್ಮಿಕವಾದದ್ದು, ಟ್ರಾನ್ಸೆಂಡೆಂಟಲ್. ಸೊ ಕೃಷ್ಣನಿಗೆ ಇಂದ್ರಿಯಗಳಿದೆ ಆದರೆ ಅದು ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಅವನ ಯಾವುದೇ ಒಂದು ಇಂದ್ರಿಯಗಳಿಗೆ ಬೇರೆ ಇಂದ್ರಿಯಗಳಿಂದ ಬೇರೆ ಇಂದ್ರಿಯವನ್ನ ಕೆಲಸ ಮಾಡುವಂತ ಶಕ್ತಿ ಇದೆ ಅಂತ ಹೇಳುವಂತದ್ದು. ನಮ್ಮ ಹಾಗಿರೋ ಇಂದ್ರಿಯಗಳಲ್ಲ ಕೃಷ್ಣಂದು. ಸೊ ಅವನು ಆಧ್ಯಾತ್ಮಿಕ ದೇಹ, ಕೃಷ್ಣಂದು ಆಧ್ಯಾತ್ಮಿಕ ದೇಹ. ಸೊ ಆದರೂ ಅಂದ್ರೆ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲೆಯಂತಿ ಚಿರಂ ಜಗಂತಿ ಅಂತ ಹೇಳ್ತೀವಿ. ಅಂದ್ರೆ ಅವನ ಒಂದು ಇಂದ್ರಿಯಗಳು ಬೇರೆ ಒಂದು ಇಂದ್ರಿಯಗಳ ಫಂಕ್ಷನ್ ಮಾಡೋಕೆ ಆಗುವಂತದ್ದು. ಅಂದ್ರೆ ಅವನಿಗೆ ನೋಡುವಂಥದ್ದು ಸಹ ಈಗ ಬೇರೆ ಅಂಗಗಳಿಂದ ಕೃಷ್ಣನಿಗೆ ನೋಡ್ಬೋದು, ಜಸ್ಟ್ ಕಣ್ಣಿಂದಲೇ ನೋಡ್ಬೇಕಂತ ಇಲ್ಲ. ಹಾಗೆ ಕೃಷ್ಣನ ಇಂದ್ರಿಯಗಳು ಆಧ್ಯಾತ್ಮಿಕವಾದದ್ದು, ಅತೀಂದ್ರಿಯವಾದದ್ದು. ಸೊ ಆತನಿಗೆ ಇಂದ್ರಿಯಗಳು, ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಅವನು ಎಲ್ಲರನ್ನು ಮೇಂಟೈನ್ ಮಾಡ್ತಾನೆ. ದೇವರೆಲ್ಲರೂ ಮೇಂಟೈನ್ ಮಾಡಿದ್ರು ಕೂಡ ಡಿಟ್ಯಾಚ್ಡ್. ಸೊ ಅವನು ಡೈರೆಕ್ಟ್ ಆಗಿ ನಮ್ಮ ಕರ್ಮಗಳಲ್ಲಿ ತೊಡಗಲ್ಲ ದೇವ್ರು. ನಾವ್ ಏನೇನೇ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ನು ಜಸ್ಟ್ ನೋಡ್ತಾ ಇರ್ತಾನಷ್ಟೇ, ಅಬ್ಸರ್ವರ್.
ನಿರಾಸಕ್ತನು, ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಈ 3 ಗುಣಗಳೇನಿದೆ, ಸತ್ವ, ರಜೋ ಹಾಗೂ ತಮೋಗುಣ, ಇದನ್ನ ಮೀರಿರೋನು ಕೃಷ್ಣ. ಇದರಿಂದ ಮೇಲೆ ಯಾಕೆ ಅಂತ ಹೇಳಿದ್ರೆ ಆ 3 ಗುಣಗಳು ನಡೆಯುವಂಥದ್ದೇ ಕೃಷ್ಣನ ಒಂದು ಆಜ್ಞೆಯಲ್ಲಿ. ಕೃಷ್ಣ ಹೇಳುವಂಥದ್ದು ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಗೌಂತೆಯ ಜಗತ್ ವಿಪರಿವರ್ತತೆ. ನನ್ನ ಅಧ್ಯಕ್ಷೆಯಲ್ಲಿ ನಡೆಯುವಂಥದ್ದು ಈ ಪ್ರಕೃತಿ ಏನಿದೆ. ಹಾಗಾಗಿ ಈ ಗುಣಗಳೆಲ್ಲ ಕೃಷ್ಣನ ಒಂದು ನಿರ್ದೇಶನದಲ್ಲಿ ನಡೆಯುವಂಥದ್ದು. ನಾಳಿನ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ನಾವು ಈ ಗುಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. 14ನೇ ಚಾಪ್ಟರ್ 3 ಗುಣಗಳ ಬಗ್ಗೆ, ಸತ್ವ, ರಜೋ ಹಾಗೂ ತಮೋ ಗುಣಗಳ ಬಗ್ಗೆ. ಸೊ ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು, ಆದರೆ ಕೃಷ್ಣ ಎಲ್ಲದರ ಪ್ರಭು ಅಂತ ಹೇಳಿ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ ಅಂತ ಹೇಳಿದ್ರೆ ಇದು ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿ. ಇದನ್ನ ನಾವು ಮೊದಲು ಸಹ ನೋಡಿದ್ದೇವೆ ಚಾಪ್ಟರ್ಗಳಲ್ಲಿ. ಹಾಗೂ ಇಲ್ಲಿ ಕೃಷ್ಣ ಹೇಳುವಂಥದ್ದು ಎಲ್ಲಾ ಜೀವಿಗಳಲ್ಲೂ ಇದ್ದಾನೆ. ಚರಾಚರ ಅಂತ ಹೇಳಿದ್ರೆ ಒಂದು ಮೂವಿಂಗ್ ಹಾಗೂ ನಾನ್ ಮೂವಿಂಗ್, ಒಂದು ಗಿಡ ಮರಗಳಿರ್ಬೋದು ಹಾಗೂ ಜೀವಿಗಳಿರ್ಬೋದು, ಎಲ್ಲದರಲ್ಲೂ ದೇವ್ರು ಇರುವಂತದ್ದು, ಕೃಷ್ಣ ಇರುವಂತದ್ದು. ಅಂದ್ರೆ ಇನ್ನೊಂದು ಈಶ್ವರಲ್ಲಿ ಬರುವಂತದ್ದು ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಬೈರಸ್ಯ ತದು ಸರ್ವಸ್ಯ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಹೇಳಿದ್ರೆ ಅವನು ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಈಗ ಹೇಗೆ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ಅಂತ ನಾವೀಗ ಹಾಡಿದ್ವಿ, ಅಂದ್ರೆ ಅಲ್ಲೂ ಇದ್ದಾನೆ ನರಸಿಂಹ, ಇಲ್ಲೂ ಇದ್ದಾನೆ ಅಂತ ಹೇಳಿ. ಅಂದ್ರೆ ದೇವರು ಗೋಲೋಕದಲ್ಲೂ ಇದ್ದಾನೆ, ಆದ್ರೆ ಭಕ್ತ ಕರೆಯುವಾಗ ಅವನು ಇಲ್ಲಿಗೂ ಬರ್ತಾನೆ. ಹೇಗೆ? ಹಾಗೂ ನಾವು ಇದು ಪ್ರಹ್ಲಾದ್ ಅಲ್ಲ, ಪರೀಕ್ಷಿತ್ ಮಹಾರಾಜ ಪರೀಕ್ಷಿತ್ ಗರ್ಭದಲ್ಲಿರುವಾಗ ಕೃಷ್ಣ ಅಂದ್ರೆ ಇವನು ಅವನಿಗೆ ಅವನ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹೇಳಿ ಅವನು ಹೊಟ್ಟೆ ಒಳಗಡೆ ಒಂದು ಹೋಗಿ ಅಲ್ಲಿ ಸಹ ನೋಡುವಂಥದ್ದು. ಅಂದ್ರೆ ಕೃಷ್ಣ ಹೊರಗೂ ಇರ್ತಾನೆ, ಅಲ್ಲಿ ಸಹ ಇರ್ತಾನೆ. ಸೊ ಹಾಗಾಗಿ ಹೇಗೆ ಸಾಧ್ಯ ಅದು ಅದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಇಲ್ಲಿ ಅದನ್ನೇ ಹೇಳಿರುವಂತದ್ದು. ಕೃಷ್ಣ ಎರಡು ಕಡೆ ಸಹ ಇದ್ದಾನೆ. ಬಹು ದೂರದಲ್ಲಿದ್ದರೂ ಅವನು ಹತ್ತಿರದಲ್ಲಿದ್ದಾನೆ ಅಂತ ಹೇಳಿ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನವಾದ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಎಲ್ಲಿ ಕೃಷ್ಣ ಇರುವಂತದ್ದು? ಕೃಷ್ಣ ಹೃದಯದಲ್ಲಿ ಇರುವಂತದ್ದು. ನೋಡಿ, ಅದನ್ನ ಸುಮಾರು ಕಡೆ ಕೃಷ್ಣ ಹೇಳಿದ್ದಾನೆ, ನಾನು ಹೃದಯದಲ್ಲಿ ಇರುವಂತದ್ದು ಅಂತ. ಆದ್ರೂ ಸಹ ಜನ ನಂಬಲ್ಲ, ಪರಮಾತ್ಮ ನಮ್ಮಲ್ಲಿಲ್ಲ, ಪರಮಾತ್ಮ ಬೇರೆ ಇರುವಂತದ್ದು ಅಂತ ಜನರ ಅಭಿಪ್ರಾಯ. ಸೊ ಎಲ್ಲಾ ಪ್ರಕಾಶಮಾನವಾದ ವಸ್ತುಗಳ ಮೂಲ ಕೃಷ್ಣ. ಸೊ ಈಗ ನಾವು ಹೇಳ್ತೀವಿ ಸೂರ್ಯನ ಬೆಳಕಿನ ಹಾಗೆ ಕೃಷ್ಣ, ಹಾಗೂ ಸೂರ್ಯನಿಗೆ ಬೆಳಕು ಬರುವಂತದ್ದು ಎಲ್ಲಿಂದ? ಸೂರ್ಯನಿಗೆ ಶಾಖ ಹಾಗೂ ಬೆಳಕು ಬರುವಂತದ್ದು ಸಹ ಕೃಷ್ಣನಿಂದ ಅಂತ ನಾವು ಹೇಳ್ತೀವಿ. ಸೊ ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಕೃಷ್ಣನನ್ನ ತಿಳಿದುಕೊಳ್ಳುವಂಥದ್ದು, ಅದು ನಿಜವಾದ ಜ್ಞಾನ. ಜ್ಞಾನದ ವಸ್ತು ಅವನು, ಜ್ಞಾನದ ವಸ್ತು ಅಂದ್ರೆ ಮತ್ತು ಜ್ಞಾನದ ಗುರಿ. ಅಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಜ್ಞಾನ ಅಂತ ಹೇಳಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಮೇತ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ ಅಂದ್ರೆ ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ. ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಸೊ ಹೇಗೆ ಅಂತ ಹೇಳಿದ್ರೆ ಇದನ್ನ ಎಲ್ಲರಿಗೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಒಂದು ಜ್ಞಾನವನ್ನ. ಈಗ ಕೃಷ್ಣ ಹೇಳಿ ಆಯ್ತು ದೇಹ ಅಂದ್ರೆ ಏನು, ಕ್ಷೇತ್ರ ಏನು, ಕ್ಷೇತ್ರಜ್ಞ ಏನು, ಹಾಗೂ ಕ್ಷೇತ್ರದ ಗುರಿ ಏನು, ಎಲ್ಲವನ್ನು ಕೃಷ್ಣ ಹೇಳಿ ಆಯ್ತು. ಸೊ ಸೊ ಇದನ್ನ ಸರಿಯಾಗಿ ನಾವು ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಭಕ್ತರಿಗೆ ಮಾತ್ರ ಸಾಧ್ಯ. ಯಾಕೆಂತ ಹೇಳಿದ್ರೆ ಇದು ಭಕ್ತಿ ಸೇವೆಯಿಂದ ಬರುವಂತದ್ದು. ನಾವು ಜಸ್ಟ್ ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ಮಾಡಿ ಬರುವಂತದ್ದಲ್ಲ. ಭಕ್ತಿ ಸೇವೆಯಲ್ಲಿ ಯಾರು ನಾವು ತೊಡಗ್ತೀವಿ ಆಗ ಮಾತ್ರ ಇದು ರಿಯಲೈಸ್ ಆಗುವಂತದ್ದು. ಅದಕ್ಕೆ ಈಗ ನಾವು ಆದಷ್ಟು ಚಾಂಟಿಂಗ್ ಅನ್ನ ಸೀರಿಯಸ್ ಆಗಿ ತಗೋಬೇಕು.
ಚಾಂಟಿಂಗ್ ಅನ್ನ ಸೀರಿಯಸ್ ಆಗಿ ತಗೊಂಡಾಗ ಏನಾಗುತ್ತೆ, ನಮಗೆ ಅದು ಈ ಜ್ಞಾನ ಸ್ಲೋ ಆಗಿ ನಮಗೆ ರಿಯಲೈಸ್ ಆಗ್ತಾ ಬರುತ್ತೆ ನಿಜ ಏನು ಅಂದ್ರೆ ಹೇಗೆ ಅಂತ ಹೇಳಿ. ಈಗ ನಾವು ಇಲ್ಲಿ ಒಂದು ಪಕ್ಷಿಗಳನ್ನ ಎರಡು ಪಕ್ಷಿಗಳು, ಒಂದು ಪಕ್ಷಿಗಳಿಗೆ ನಾವು ಕಂಪೇರ್ ಮಾಡ್ಬೋದು. ಈಗ ಒಂದು ಮರ ಅಂತ ಹೇಳಿದ್ರೆ ಇದು ನಮ್ಮ ದೇಹ, ಈ ದೇಹವನ್ನ ಒಂದು ಮರಕ್ಕೆ ಹೋಲಿಸಲಾಗಿದೆ. ಸೊ ಈ ಮರದಲ್ಲಿ ಎರಡು ಪಕ್ಷಿಗಳಿದೆ, ಅದು ಒಂದು ಆತ್ಮ, ಒಂದು ಇದು ಆತ್ಮ, ಇಲ್ಲಿ ಪರಮಾತ್ಮ. ಸೊ ಈ ಆತ್ಮ ಅನ್ನೋ ಪಕ್ಷಿ ಏನ್ ಮಾಡುವಂಥದ್ದು, ಆ ಗಿಡದಲ್ಲಿರುವಂತ ಎಲ್ಲಾ ಹಣ್ಣುಗಳನ್ನ ತಿನ್ನುವಂಥದ್ದು, ಬೇರೆ ಬೇರೆ ಹಣ್ಣುಗಳನ್ನ. ಅಂದ್ರೆ ಒಂದು ಸತಿ ಕಹಿ ಹಣ್ಣು ಸಿಗ್ಬೋದು, ಒಂದು ರುಚಿಯಾದ ಹಣ್ಣು ಸಿಗುವಂಥದ್ದು. ಅಂದ್ರೆ ಅದೇನು ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂತ ಸುಖ ಹಾಗೂ ದುಃಖ ಹಾಗೂ ಬೇರೆ ಬೇರೆ ಒಂದು ಸರ್ಕಮ್ಸ್ಟೆನ್ಸಸ್ ಎಲ್ಲ ನಮಗೆ ಸಂದರ್ಭಗಳು ಬರುವಂತದ್ದು, ಒಂದು ಒಳ್ಳೇದಿರ್ಬೋದು, ಒಂದು ಕೆಟ್ಟದಿರ್ಬೋದು, ಅದನ್ನ ನಾವು ಅನ್ಭವಿಸ್ತಾ ಹೋಗುವಂಥದ್ದು. ಅಂದ್ರೆ ನಾವು ತಿಂತಾ ಇರ್ತೇವೆ, ಟೇಸ್ಟ್ ಮಾಡ್ತಾ ಇರುವಂತದ್ದು ಒಂದಲ್ಲ ಒಂದು. ಆದ್ರೆ ಇಲ್ಲಿ ಭಗವಂತ ನೋಡ್ತಾ ಇರುವಂತದ್ದು. ಅಂದ್ರೆ ಉಪದ್ರಷ್ಟಾನುಮಂತಾಚ ಭರ್ತ ಭೋಕ್ತ ಮಹೇಶ್ವರಂ ಅಂತ ಹೇಳಿದ್ರೆ, ಉಪದ್ರಷ್ಟ ಅವನು ನೋಡುವಂಥದ್ದು ಹಾಗೂ ಸ್ಯಾಂಕ್ಷನ್ ಮಾಡುವಂಥದ್ದು. ಕೃಷ್ಣನ ಕೆಲಸ ಏನು ಅಂದ್ರೆ ಅವನು ನೋಡುವಂಥದ್ದು, ನಾವ್ ಏನ್ ಮಾಡ್ತಾ ಇದ್ದಾನೆ, ಇವನು ಯಾವಾಗ ನನ್ನ ಕಡೆಗೆ ತಿರುಗ್ತಾನೆ, ಇವನು ಹೀಗೇ ಅಂದ್ರೆ ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಇದು ನಾವು ನೆಕ್ಸ್ಟ್ 15ನೇ ಚಾಪ್ಟರ್ಲು ಬರುತ್ತೆ. ಸೊ ಹೇಗೆ ನಾವು ಸಿಲುಕಿಕೊಂಡಿದ್ದೇವೆ ಈ ಒಂದು ಭೌತಿಕ ಲೋಕದಲ್ಲಿ, ಒಂದಲ್ಲ ಒಂದು ಹಣ್ಣನ್ನ ರುಚಿ ಮಾಡ್ತಾ ಇದೀವಿ. ಆದ್ರೆ ಕೃಷ್ಣ ಕಾಯ್ತಾ ಇದ್ದಾನೆ, ನೀನ್ ಯಾವಾಗ ನನ್ನ ಕಡೆ ತಿರುಗ್ತೀಯಾ ಅಂತ ಹೇಳಿ. ಆದ್ರೆ ನಾವು ಇದ್ರಲ್ಲೇ ಇದೀವಿ, ಬಿಟ್ಟು ಹೋಗ್ತಾ ಇಲ್ಲ ನಾವು ಅಂತ ಹೇಳಿದ್ರೆ. ಒಂದಾದ್ಮೇಲೆ ಒಂದು ಇಂದ್ರಿಯ ತೃಪ್ತಿ ನಮ್ದು ಮುಗಿಯದ ಕತೆ ತರ. ಅಂದ್ರೆ ಇದು ಜೀವನದಲ್ಲಿ ಒಂದು ಸಿಕ್ಕಿದ ತಕ್ಷಣ ಇದಾಯ್ತು, ನಾನ್ ನೆಕ್ಸ್ಟ್ ಇದು ಮಾಡ್ಬೇಕು, ನನಗೆ ಇನ್ನು ಹೈಯೆಸ್ಟ್ ಗೋಲ್, ಬೇರೆ 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 ನಾವು ಮಾಡ್ತಾ ಹೋಗುವಂಥದ್ದು. ಆದ್ರೆ ನಾವು ಆಧ್ಯಾತ್ಮಿಕ ಈ ಆತ್ಮಜ್ಞಾನದ ಕಡೆ ತಿರುಗೋದೇ ಇಲ್ಲ. ಎಷ್ಟು ನೋಡಿ, ಅವನಿಗೆ ಎಷ್ಟು ವಯಸ್ಸಾಗಿದೆ ಆದ್ರೂ ಭಗವಂತ ಕಾಯ್ತಾ ಇದೆ, ನಿನ್ನಾರು ಇವನು ತಿರುಗ್ತಾನ ಅಂತ ಹೇಳಿ. ಹಾಗೆ ನಮ್ಮ ಸ್ಥಿತಿ ಹೀಗೆ ಆಗಿದೆ ಈಗ. ನಮಗೆ ಎಷ್ಟೇ ವಯಸ್ಸಾದ್ರೂ ಸಹ ನಮಗೆ ಭಗವಂತನ ಕಡೆ ನೋಡ್ಬೇಕು ಅನ್ನೋದು ಬರ್ಲೇ ಇಲ್ಲ. ಸೊ ಅದೇ ಈ ಜ್ಞಾನವ ಯಾವಾಗ ಅರ್ಥ ಆಗುವಂಥದ್ದು, ಭಕ್ತರಾದವನಿಗೆ. ಸೊ ಈ ಭಕ್ತ ಆಗುವಂಥದ್ದು ಅಂತ ಹೇಳಿದ್ರೆ, ಇದು ರಿಯಲೈಸ್ ಆಗ್ಬೇಕಿದ್ರೆ ಅದರಷ್ಟಕ್ಕೆ ಆಗುವಂಥದ್ದಲ್ಲ, ಇದು ಭಕ್ತಿ ಸೇವೆಯಿಂದ ಮಾತ್ರ ಆಗುವಂಥದ್ದು. ಭಕ್ತಿ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ರೆ ಚೈತನ್ಯ ಪ್ರಭು ಹೇಳಂಗೆ, ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ಈ ಒಂದು ಸಮುದ್ರದಿಂದ ಭವ ಮಹಾದಾವಾಗ್ನಿ ನಿರ್ವಾಪಣಂ, ಇದನ್ನೆಲ್ಲ ಹೊರಗಡೆ ಈ ಎಷ್ಟೋ ಅಂದ್ರೆ ಕೋಟಿ ಕೋಟಿ ವರ್ಷ, ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ನಾವು ಎಷ್ಟೋ ಜನ್ಮಗಳನ್ನ ತಗೊಂಡಿದೀವಿ. ಅದನ್ನ ನಾವು ಕ್ಲಿಯರ್ ಮಾಡ್ಬೇಕಾದ್ರೆ ಹೇಳ್ತಾ ಹೇಳ್ತಾ ಅಂದ್ರೆ ಪ್ಯೂರ್ ಈ ಏನಂತಾರೆ ಚಾಂಟಿಂಗ್ ನ ಮಾಡ್ತಾ ಮಾಡ್ತಾ ನಮ್ಮ ಪ್ರಜ್ಞೆ ಕ್ಲಿಯರ್ ಆಗ್ತಾ ಬರುವಂತದ್ದು, ಹಾಗೂ ನಾವು ಭಕ್ತಿ ಸೇವೆಯಲ್ಲಿ ಸ್ಟಡಿ ಆಗುವಂತದ್ದು. ಆಗ ನಮಗೆಲ್ಲ ಅರ್ಥ ಆಗುವಂಥದ್ದು. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿಗುಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರು ಮಾರ್ಪಾಡಾಗುವುದು, ಗುಣಗಳು ಪ್ರಕೃತಿಯಿಂದ ಆದವು. ಸೊ ಪ್ರಕೃತಿ ಹಾಗೂ ಜೀವಿಗಳು ಎರಡೂ ಸಹ ಅನಾದಿ. ಅಂದ್ರೆ ಅದು ಯಾವಾಗ ಸೃಷ್ಟಿ ಆಯ್ತು ಅನ್ನೋದಕ್ಕೆ ಯಾವ್ದೂ ಇಲ್ಲ. ಅಂದ್ರೆ ಪ್ರಕೃತಿ ಸೃಷ್ಟಿ ಆಗುವಂಥದ್ದು, ಅನಿಲೇಟ್ ಆಗುವಂಥದ್ದು, ಆದ್ರೆ ಅದು ಆಲ್ರೆಡಿ ಇದೆ. ಅದೇ ರೀತಿ ನಮ್ಮ ಜೀವಿಗಳು ಅಷ್ಟೇ, ಯಾವಾಗ ಹುಟ್ಟಿದ್ವು ಅದಕ್ಕೆ ಯಾವ್ದೂ ಇದಿಲ್ಲ. ಅಂದ್ರೆ ಈಗ ನಾವು ಅಂದ್ರೆ ಇದು ಪದ್ಮ ಪುರಾಣದಲ್ಲಿ ಇರುವಂತದ್ದು, ವಿಷ್ಣು ಪುರಾಣದಲ್ಲಿ ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕೃಮಯೋ ರುದ್ರ ಸಾಂಖ್ಯ ಪಕ್ಷಿಣಾಂ ಲಕ್ಷಣಂ ದಶಲಕ್ಷಣಂ ತ್ರಿಮಿಷ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮನುಷ್ಯ ಅಂತ ಹೇಳಿದ್ರೆ 9 ಲಕ್ಷ ನೀರಲ್ಲಿ ಇರುವಂತದ್ದು ಜೀವಿಗಳು, ಹಾಗೂ 20 ಲಕ್ಷದಷ್ಟು ಸ್ಥಾವರಗಳು ಅಂತ ಹೇಳಿದ್ರೆ ಈ ಗಿಡ ಮರಗಳು. ಸೊ ಅದಾದ ಮೇಲೆ ಇರುವಂತದ್ದು 11 ಲಕ್ಷ ಕ್ರಿಮಿಕೀಟಗಳು, ಮತ್ತೆ 10 ಲಕ್ಷ ಪಕ್ಷಿಗಳು, ಮತ್ತೆ 30 ಲಕ್ಷದಷ್ಟು ಈ 4 ಕಾಲಿನ ಪ್ರಾಣಿಗಳು, ಹಾಗೂ ಮನುಷ್ಯನ ಸ್ಪೀಸಿಸ್ ಏನಿದೆ ಅದು 4 ಲಕ್ಷ ಅಂತ ಹೇಳಿ ಇರುವಂತದ್ದು. ಸೊ ಇವೆರಡು ಅನಾದಿ ಅಂತ, ಯಾವಾಗಿಂದ ಇದೆ ಅಂತ ಇದರ ಬಗ್ಗೆ ಇಲ್ಲ, ಎಲ್ಲಿಯೂ ಪ್ರಸ್ತಾವ ಇಲ್ಲ ಯಾವಾಗ ಬಂತಿದ್ದು ಅಂತ ಹೇಳಿ. ಅನಾದಿ, ಕೃಷ್ಣನ ಹೇಗೆ ಅನಾದಿ ಅದೇ ರೀತಿ ಅನಾದಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಮತ್ತು ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಕಾರಣ ಜೀವಿಯು ಕಾರಣ. ಸೊ ನಮ್ಮ ಯಾವುದೇ ಒಂದು ಕಾರಣಗಳೇನಿದೆ, ಕಾರಣಕ್ಕೆ ಅಂದ್ರೆ
ಈ ಆಗುವಂತದ್ದೆಲ್ಲ ಪ್ರಕೃತಿಯಿಂದ. ಈಗ ನಾವು 3 ರೀತಿಯ ಕ್ಲೇಶಗಳನ್ನ ಕೇಳಿದ್ದೇವೆ. ಆದಿ ಭೌತಿಕ, ಆಧ್ಯಾತ್ಮಿಕ ಹಾಗೂ ಆದಿ ದೈವಿಕ. ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅದು ಕಂಟ್ರೋಲ್ ಮಾಡುವಂತದ್ದು. ಕಾಸ್ ಅಂಡ್ ಎಫೆಕ್ಟ್ ಆಗುವಂತದ್ದು ಅದರಷ್ಟಕ್ಕೆ. ಒಂದು ಆದಿ ಆದಿ ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ಒಂದು ಮನಸ್ಸು ದೇಹದಿಂದ ಬರುವಂತದ್ದು. ಅದರ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಇಲ್ಲ. ನಮಗೆ ಏನಿದ್ರು ನಮಗೆ ಏನು ಮಾಡಕ್ ಸಾಧ್ಯ, ಅದರಿಂದ ನಾವು ಒಂದು ಸಂತೋಷ ಪಡ್ಬೋದು ಹಾಗೂ ದುಃಖ ಪಡ್ಬೋದು ಬಿಟ್ರೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಅಲ್ಲಿ ಇಲ್ಲ. ಪ್ರಕೃತಿ ಮಾಡುವಂತದ್ದು, ಪ್ರಕೃತಿಯ ಕೈಯಲ್ಲಿರುವಂತದ್ದು. ಆದಿ ಭೌತಿಕ ಕ್ಲೇಶ ಅಂತ ಹೇಳಿದ್ರೆ ಆ ಈ ಬೇರೆ ಜೀವಿಗಳಿಂದ ಬರುವಂತ ದುಃಖ ಇರ್ಬೋದು. ಹಾಗೂ ಆಧ್ಯಾತ್ಮಿಕ ಕ್ಲೇಶ ಅಂತ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಬೇರೆ ದೇವತೆಗಳಿಂದ ನಮಗೆ ತೊಂದರೆ ಆಗುವಂತದ್ದು ಬೇರೆ ಬೇರೆ ಕಾರಣದಿಂದ. ಅಂದ್ರೆ ದೇವತೆಗಳಿಂದ ಅಂದ್ರೆ ತುಂಬಾ ಮಳೆ ಬಂದ್ರು ಸಹ ಎಲ್ಲ ಮನೆಗಳೆಲ್ಲ ಕೊಚ್ಚಿ ಹೋಗುತ್ತೆ. ಅದರಿಂದ ಜೀವನವೆಲ್ಲ ಎಷ್ಟು ಡಿಸ್ಟರ್ಬ್ ಆಗುವಂತದ್ದು, ಅದೆಲ್ಲ ಆದಿ ದೈವಿಕ ಅಂತ ಹೇಳುವಂಥದ್ದು. ಸೊ ಹೀಗೆ ಈ ಮನುಷ್ಯ ಇಲ್ಲಿ ಏನ್ ಹೇಳುವಂತದ್ದು ಅಂತ ಹೇಳಿದ್ರೆ, ನಾವು ಮಾಡುವ ಒಂದು ಚಟುವಟಿಕೆ ಏನಿದೆ, ಈಗ ಇಲ್ಲಿ ಒಬ್ಬ ಹೇಗೆ ಏನ್ ತಿಂತಾ ಇದ್ದಾನೆ, ಅವನಿಗೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಸಿಕ್ಕಿದ್ದೆಲ್ಲ ತಿಂತಾ ಇದ್ದಾನೆ. ಆಗ ಏನಾಗುವಂತದ್ದು, ಸೊ ಕೃಷ್ಣ ಪರಮಾತ್ಮನಾಗಿ ಎಲ್ಲ ನೋಡ್ತಾ ಇರ್ತಾನೆ. ಆಗ ಅವನು ಏನ್ ಮಾಡ್ತಾನೆ, ಪ್ರಕೃತಿಗೆ ಇನ್ಸ್ಟ್ರಕ್ಟ್ ಮಾಡುವಂತದ್ದು, ಈ ಒಂದು ಜೀವಿ ಈ ತರ ಒಂದು ಡಿಸೈರ್, ಆಸೆಯನ್ನ ಇಟ್ಕೊಂಡಿದೆ. ಸೊ ಹಾಗಾಗಿ ಅದಕ್ಕೆ ಸರಿಯಾದ ಒಂದು ನೆಕ್ಸ್ಟ್ ಲೈಫ್ ಏನಿದೆ, ನಮ್ಮ ಈಗ ಮಾಡ್ತಾ ಇರೋ ಕರ್ಮ ನಮ್ಮ ಒಂದು ನೆಕ್ಸ್ಟ್ ಲೈಫ್ ಅನ್ನ ಡಿಸೈಡ್ ಮಾಡುವಂತದ್ದು. ಸೊ ನಾನೀಗ ಬೇಡದ ಒಂದು ಆಕ್ಟಿವಿಟೀಸ್ ಅಲ್ಲಿ ತೊಡಗಿದ್ರೆ ಪ್ರಕೃತಿಗೆ ಕೃಷ್ಣ ನಿರ್ದೇಶನ ಮಾಡುವಂತದ್ದು, ಈ ಒಂದು ಜೀವಿ ಇದನ್ನ ಎಂಜಾಯ್ ಮಾಡಕ್ಕೆ ಇಷ್ಟ ಪಡ್ತಾ ಇದ್ದಾನೆ, ಸೊ ಅದಕ್ಕೆ ಬೇಕಾದ ಒಂದು ನೆಸೆಸರಿ ದೇಹವನ್ನ ಕೊಡು. ಸೊ ಆಗ ಕ್ಷೇತ್ರಜ್ಞ ಏನಿದೆ, ಕ್ಷೇತ್ರವನ್ನ ರೆಡಿ ಮಾಡುವಂತದ್ದು. ಈ ಬಾಡಿ ಒಂದು ಕ್ಷೇತ್ರ ತರ, ಅಂದ್ರೆ ಅದನ್ನ ರೆಡಿ ಮಾಡ್ತಾ ಇದೆ ಪ್ರಕೃತಿ ನೆಕ್ಸ್ಟ್ ಲೈಫಿಗೆ. ನಾವೀಗ ಮಾಡ್ತಾ ಇರೋ ಕರ್ಮಗಳೆಲ್ಲ ಏನಾಗ್ತಾ ಇದೆ, ನಮ್ಮ ಒಂದು ನೆಕ್ಸ್ಟ್ ಬಾಡಿಗೆ ನಾವು ರೆಡಿ ಆಗ್ತಾ ಇದೀವಿ. ಯಾವುದು ನೆಕ್ಸ್ಟ್ ಸತ್ತ ಮೇಲೆ ಏನಾಗ್ತೀವಿ. ಸೊ ಇವನು ಏನೋ ಒಂದು ಡಿಫ್ರೆನ್ಸಿಯೇಷನ್ ಇದ್ದೇ ತಿಂತಾ ಇರೋದ್ರಿಂದ ಇವನಿಗೆ ಏನಾಗುವಂತದ್ದು, ಇಲ್ಲಿ ಹಂದಿಯ ದೇಹ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವನು ಏನು ತಿನ್ನುವಂಥದ್ದು, ಒಳ್ಳೇದೇ ಇರ್ಬೋದು ಅಥವಾ ಕೆಟ್ಟದ್ದು, ಅಂದ್ರೆ ಸಿಕ್ಕಿದೆಲ್ಲ ತಿನ್ನುವಂಥದ್ದು, ಡಿಫ್ರೆನ್ಸಿಯೇಷನ್ ಇಲ್ಲದೆ ತಿನ್ನೋದ್ರಿಂದ ಅವನಿಗೆ ಇಲ್ಲಿ ಹಂದಿಯ ದೇಹ ಸಿಗ್ತಾ ಇದೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಯನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಈಗ ಪ್ರಕೃತಿಯ ಜೊತೆ ನಾವು ಆ 24 ಎಲಿಮೆಂಟ್ ಏನಿದೆ ಅದರ ಜೊತೆ ನಮ್ಮ ಒಂದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹಾಗೂ ಬೇರೆ ಎಲ್ಲ ಈ ಪ್ರಧಾನ ಅಂದ್ರೆ 3 ಗುಣಗಳು ಅದೆಲ್ಲ ಜೊತೆ ಸೇರಿದಾಗ ಏನಾಗುವಂಥದ್ದು, ನಮ್ಮ ಒಂದು ಕರ್ಮಗಳು, ಬೇರೆ ಬೇರೆ ಕರ್ಮಗಳು ಆಗುವಂಥದ್ದು. ಆ ಕರ್ಮಗಳಿಂದ ಏನಾಗುವಂಥದ್ದು, ನಮಗೆ ಬೇರೆ ಬೇರೆ ದೇಹ ಸಿಗುವಂಥದ್ದು. ಇದಕ್ಕೆ ಪ್ರಕೃತಿಯ ಜೊತೆ ನಾವು ಸೇರಿ ಮಾಡುವಂಥದ್ದು. ಅಂದ್ರೆ ಈ 3 ಗುಣಗಳೇನಿದೆ ಅದೇ ಪ್ರಕೃತಿ. ಅದರ ಜೊತೆ ನಮ್ಮದು ಇಂಟ್ರಾಕ್ಷನ್ ಯಾವಾಗ ಆಗತ್ತೆ, ಈ ದೇಹದಲ್ಲಿರುವಂಥದ್ದು. ಸೊ ಆವಾಗ ಬೇರೆ ಬೇರೆ ರಿಸಲ್ಟ್ ಬರುವಂತದ್ದು. ನಮಗೆ ಇಚ್ಛಾ ಸುಖ, ಇಚ್ಛೆ ಹಾಗೂ ಸುಖ ದುಃಖ, ಇಚ್ಛಾ ದ್ವೇಷ, ಇದೆಲ್ಲವೂ ಬರುವಂತದ್ದು. ಅದರಿಂದ ನಮಗೆ ಆ ಒಂದು ನಮ್ಮ ಇದರಿಂದ ಚಟುವಟಿಕೆಗಳಿಂದ ನಮಗೆ ಬೇರೆ ಬೇರೆ ದೇಹ ಸಿಗುವಂತದ್ದು, ಬೇರೆ ಬೇರೆ ಜೀವಿಗಳೇ ನೋಡಿ. ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ನೋಡಿ 84 ಲಕ್ಷ, ಈಗ ನಾನು ಆಗ್ಲೇ ಹೇಳ್ದೆ. ಸೊ ಆ 84 ಲಕ್ಷ ಯೋನಿಗಳಲ್ಲಿ ನಾವು ಬೇರೆ ಬೇರೆ ಸುಖ ದುಃಖ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ರೀತಿಯ ಸುಖ, ಬೇರೆ ರೀತಿಯ ಭಯ ಇರುವಂತದ್ದು, ಅವರದ್ದು ಚಟುವಟಿಕೆಗಳೇ ಬೇರೆ, ಅವು ಆಹಾರ ತಗೊಳ್ಳುವಂಥದ್ದು ಬೇರೆ ರೀತಿ. ಸೊ ಈಗ ಹೈಯೆಸ್ಟ್ ಅಂತ ಹೇಳಿದ್ರೆ ಮನುಷ್ಯ ಜನ್ಮ. ಸೊ ಮನುಷ್ಯ ಜನ್ಮದಲ್ಲಿ ನಾವು ಈ ಜ್ಞಾನವನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗಿರಂತು. ಸೊ ಇದನ್ನ ನಾವು ವೇಸ್ಟ್ ಮಾಡಬಾರ್ದು, ಇದರಲ್ಲಿ ನಾವು ಹೈಯೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಎಲ್ಲಾ ಚಾನ್ಸಸ್ ಇದೆ ಕೆಳಗಡೆ ಬೀಳುವಂತದ್ದು. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮ ಎಂದು ಹೆಸರು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ದೇಹದಲ್ಲಿ ಇನ್ನೂ ಒಬ್ಬ ಇದ್ದಾನೆ. ಸೊ ಇಲ್ಲಿ ಬರೀ ಆತ್ಮ ಅಲ್ಲ, ಇನ್ನೊಬ್ಬ ಇದ್ದಾನೆ. ಅದು ಯಾರು? ಸೊ ಈಗ ನಾವು ಹಿಂದೆ ನೋಡಿದ್ದು ನಮ್ಮ ಆತ್ಮದ ಬಗ್ಗೆ, ಆತ್ಮ ಹೇಗೆ ಬೇರೆ ಬೇರೆ. ಸೊ ಈಗ ಹಾಗಾದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಏನಿರುವಂತದ್ದು, ನಮ್ಮ ಕೈಯಲ್ಲಿ ಇರುವಂತದ್ದು ಜಸ್ಟ್ ಬಯಕೆ ಮಾಡುವಂಥದ್ದು, ಅಂದ್ರೆ ಡಿಸೈರ್. ಸೋಲ್ ಏನಿದೆ ಆತ್ಮಕ್ಕೆ ಇರುವಂತ ಒಂದು ಫ್ರೀಡಮ್ ಅಂತ ಹೇಳಿದ್ರೆ
ಬರೇ ಒಂದು ಡಿಸೈರ್ ಮಾಡುವಂಥದ್ದು. ಸೊ ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವ್ ಏನ್ ಡಿಸೈರ್ ಮಾಡ್ತೀವಿ, ನಾನು ಏನ್ ಬಯಸ್ತಾ ಇದ್ದೀನಿ ಲೈಫ್ ಅಲ್ಲಿ, ಅದರ ಮೇಲೆ ಎಲ್ಲವೂ ಬೇರೆ ಯಾವ್ದು ನಮ್ಮ ಕೈಯಲ್ಲಿಲ್ಲ. ಒಂದು ಡಿಸೈರ್ ಮಾಡುತ್ತೆ ಆತ್ಮ, ಅದಕ್ಕೆ ಸರಿಯಾಗಿ ನಮ್ಮ ಮೈಂಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ನಮ್ಮ ಬುದ್ಧಿ ಅದನ್ನ ಸಪೋರ್ಟ್ ಮಾಡುವಂಥದ್ದು. ಇಲ್ಲ ಹೀಗೆ ಮಾಡು ಹೀಗೆ ಮಾಡು ಅಂದ್ರೆ, ಅದಾದ ಮೇಲೆ ನಮ್ಮ ಇಂದ್ರಿಯಗಳೆಲ್ಲ ಆಟೋಮೆಟಿಕ್ ಆಗಿ ಇದೆಲ್ಲ ಡೆಡ್ ಆದ್ರೂ ಸಹ ಅದು ಅದಕ್ಕೆ ಬರುವಂತದ್ದು ಎಲ್ಲಿಂದ ಸ್ಫೂರ್ತಿ, ಬುದ್ಧಿ ಮತ್ತು ಇಂಟೆಲಿಜೆನ್ಸ್ ಏನಿದೆ ಅದು ಅದನ್ನ ಮಾಡಕ್ಕೆ ಹೇಳುವಂತದ್ದು, ಇದನ್ನ ಮಾಡು ನೀನು ಅಂತ ಹೇಳಿ. ಸೊ ಎಲ್ಲದಕ್ಕೂ ಕಾರಣ ಯಾವುದು, ಒಂದು ಡಿಸೈರ್. ಆತ್ಮ ಒಂದನ್ನ ಡಿಸೈರ್ ಮಾಡ್ತು. ಸೊ ನಮ್ಮ ಕೈಯಲ್ಲಿ ಇರೋದು ಡಿಸೈರಿಂಗ್ ಮಾತ್ರ. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಏನನ್ನ ನಾವು ಆಶಿಸ್ತೀನಿ ಲೈಫ್ ಅಲ್ಲಿ. ಸೊ ನಾವು ರೈಟ್, ಓಕೆ ನನಗೆ ಈಗ ಗುರುಗಳಿಂದ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿದೆ, ನಾನು ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಬರಿಬೇಕು ಅಂತ ಹೇಳಿ ನನಗೆ ಅದನ್ನ ನಾನು ತಗೊಂಡ್ರೆ, ಆಗ ನಾನು ಆತ್ಮ ಇನ್ಸ್ಟ್ರಕ್ಟ್ ಮಾಡುವಂತದ್ದು, ಇಲ್ಲ ನೀನು ಬೇರೆ ರೀತಿಯನ್ನೆಲ್ಲ ರಿಜೆಕ್ಟ್ ಮಾಡು, ನಿನಗೆ ಬೇಕಾಗಿರೋದು ಲೈಫ್ ಅಲ್ಲಿ ಇದು ತುಂಬಾ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಿನ್ನ ತಗೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ನೀನು ಇಂದ್ರಿಯ ತೃಪ್ತಿಯಲ್ಲಿ ಇರ್ತಿ. ಆತ್ಮ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಅದರದೊಂದು ಡಿಸೈರ್ ಯಾವಾಗ ಪ್ಯೂರಿಫೈ ಆಗ್ತಾ ಬರುತ್ತೆ, ಆಗ ಬುದ್ಧಿ ಹಾಗೂ ಮನಸ್ಸು ಹಾಗೂ ಇಂದ್ರಿಯಗಳು ಎಲ್ಲವೂ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಕ್ಕೆ ಸಾಧ್ಯ. ಸೊ ಇಲ್ಲಿ ಏನ್ ಹೇಳುವಂತದ್ದು ಕೃಷ್ಣ, ನಾನು ಇನ್ನೊಬ್ಬ ಇದ್ದಾನೆ, ಅದು ಯಾರು ಅಂದ್ರೆ ದಿವ್ಯಾನುಭವಿ ಪರಮಾತ್ಮ. ಪರಮಾತ್ಮ ಎಲ್ಲವನ್ನು, ಪರಮಾತ್ಮನ ಕೆಲಸ ಏನು, ಅವನು ಮೇಲ್ವಿಚಾರಕ ಅಂದ್ರೆ ನೋಡುವಂತದ್ದಷ್ಟೇ. ಮೇಲ್ವಿಚಾರಕ ಅಂತ ಹೇಳಿದ್ರೆ ಏನು, ಏನೇನ್ ಆಗ್ತಾ ಇದೆ ಅಂದ್ರೆ ಪ್ರತಿ ಜನ್ಮದಲ್ಲೂ ಅಕೌಂಟ್ ಇಟ್ಕೊಳ್ತಾನೆ ಭಗವಂತ, ಏನ್ ಮಾಡ್ದ ಈ ಜೀವಿ, ನಮಗೆ ಏನು ನೆನಪಿಲ್ಲ. ಈಗ ನಾನು ಹಿಂದಿನ ಜನ್ಮದಲ್ಲಿ ಯಾವ್ದೋ ಒಂದು ಪ್ರಾಣಿ ಆಗಿರ್ಬೋದು, ಆ ಪ್ರಾಣಿಯಾಗಿ ನಾನು ಏನ್ ಮಾಡಿದ್ದೆ, ನಾನು ಕರ್ಮಗಳು ಹೇಗಿತ್ತು, ಸೊ ಅಲ್ಲಿ ಸಹ ನಾನೇನಾದ್ರೂ ಅಂದ್ರೆ ಒಳ್ಳೆ ರೀತಿಯಲ್ಲಿದ್ದ, ಅಥವಾ ಅಂದ್ರೆ ಕರ್ಮಗಳು ಅಂಟಲ್ಲ ಪ್ರಾಣಿಗಳಲ್ಲಿ ಆದ್ರೂ ಸಹ, ಅಥವಾ ಮನುಷ್ಯ ಜನ್ಮದಲ್ಲಿ ಮಾತ್ರ ಕರ್ಮಗಳಿರುವಂತದ್ದು. ಈಗ ನಾನು ಬೇರೆ ಬೇರೆ ಮನುಷ್ಯ ಜನ್ಮ ತಗೊಂಡಿದ್ರೆ ಅದರದೆಲ್ಲಾನು ಹಿಸ್ಟ್ರಿ ಸಹ ಭಗವಂತನ ಹತ್ರ ಅಕೌಂಟ್ ಇರುತ್ತೆ, ಇವನು ಏನೇನ್ ಮಾಡ್ದ. ಸೊ ನಾವು ಹಾಗೆ ಅದನ್ನ ಅವನು ಇಟ್ಕೊಳ್ಳುವಂಥದ್ದು, ಹಾಗೂ ಅವನು ಅಪ್ಪಣೆ ಕೊಡುವಂಥದ್ದು. ಕೃಷ್ಣನ ಕೆಲಸ ಏನು, ತಥಾಸ್ತು. ಸೊ ನಾನಿದು ಡಿಸೈರ್ ಮಾಡಿದೀನಿ, ತಥಾಸ್ತು. ಈಗ ಪ್ರಭುಪಾದ ಹೇಳುವಂಥದ್ದು, ಒಬ್ನಿಗೆ ತುಂಬಾ ಮಾಂಸಾಹಾರಿ ಸೇವನೆ ಮಾಡ್ಬೇಕು ಅಂತ ಇಷ್ಟ, ಅವನು ತುಂಬಾ ತಿಂತಾ ಇರ್ತಾನೆ. ಆಗ ಏನ್ ಮಾಡುವಂಥದ್ದು, ಭಗವಂತ ಪ್ರಕೃತಿಗೆ ಹೇಳಿ ಅವನ ಬಾಡಿ ಅದಕ್ಕೆ ಸರಿಯಾಗಿ ಅವನಿಗೆ ಒಂದು ಹುಲಿಯಾಗಿ ಅವನು ಹುಟ್ಟಬಹುದು. ಯಾಕಂತ ಹೇಳಿದ್ರೆ ಅವನಿಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ನಿನಗೆ ಜೀವನ ಕೊಟ್ಟಿರುವಂತದನ್ನ ನೀನು ವೇಸ್ಟ್ ಮಾಡ್ತಾ ಇದೀಯ ನಿನಗೆ. ಹಾಗಾಗಿ ಆ ಒಂದು ಪ್ರಾಣಿಯ ಜೀವನ ಸಿಕ್ಕಿದಾಗ ಏನಾಗುತ್ತೆ, ಅವನು ಏನ್ ಬೇಕಾದ್ರೂ ತಿನ್ಬೋದು, ಪ್ರಾಣಿಗೆ ಯಾವುದೇ ಒಂದು ಅಡಚಣೆ ಇಲ್ಲ, ಯಾವುದೇ ಒಂದು ಬೇಟೆ ಮಾಡಿ ಅದನ್ನ ತಿನ್ಬೋದು. ಹಾಗಾಗಿ ಅವನು ಹನುಮಂತ, ಅವನು ನಮ್ಮ ಡಿಸೈರ್ ಏನಿದೆ ಅದನ್ನ ಸ್ಯಾಂಕ್ಷನ್ ಮಾಡೋದಷ್ಟೇ ಪರಮಾತ್ಮನ ಕೆಲ್ಸ. ಯ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವನು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ಇದಕ್ಕೆ ಶ್ರುತಿ ಫಲ ಅಂತ ಹೇಳುವಂಥದ್ದು. ಸೊ ಈ ಜ್ಞಾನವನ್ನ ಏನಿದೆ, ಈ ಒಂದು ಜ್ಞಾನವನ್ನ ಪ್ರಕೃತಿ, ಪುರುಷ ಹಾಗೂ ಕ್ಷೇತ್ರ, ಈ ಮೂರನ್ನು ಹಾಗೂ ಅದರ ತತ್ವಜ್ಞಾನವನ್ನ, ಫಿಲಾಸಫಿನ ಯಾರು ಸರಿಯಾದ ರೀತಿಯಲ್ಲಿ ಒಂದು ಗುರುಗಳಿಂದ ಹೇಗೆ ಅರ್ಥ ಮಾಡ್ಕೊಳ್ತಾರೋ ಅವನಿಗೆ ಮತ್ತೆ ಈ ಜನ್ಮ ಇಲ್ಲ, ಅವನು ಭಗವಂತನೊಟ್ಟಿಗೆ ಹೋಗ್ಬೋದು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು ಶ್ರುತಿ ಫಲ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿನ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಭಗವಂತನನ್ನ ಅರ್ಥ ಮಾಡ್ಕೋಬಹುದು. ನಾವು ಇದನ್ನ ನೋಡಿದ್ವಿ, ಲೈಕ್ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಗಗಳಲ್ಲಿ ಹೇಗೆ ನಾವು ಮೊದ್ಲಿಗೆ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಹಾಗೂ ಭಕ್ತಿ ಯೋಗ. ಸೊ ಭಕ್ತಿ ಯೋಗ ಶ್ರೇಷ್ಠ. ಹಾಗೆ ಇದೇ ರೀತಿಯಲ್ಲಿ ಧ್ಯಾನ ಎಲ್ಲ ಮಾಡಿ ಅಂದ್ರೆ ತುಂಬಾ ವರ್ಷಾನುಗಟ್ಲೆಲ್ಲ ಧ್ಯಾನ ಮಾಡುವಂಥದ್ದು. ಹಾಗೂ ಇಲ್ಲಿ ನೋಡ್ತೀವಿ ನಾವು ಜ್ಞಾನದಿಂದ ಓದಿ ಅಂದ್ರೆ ತುಂಬಾ ವೇದಗಳ ಪಠನವನ್ನ ಮಾಡುವಂಥದ್ದು. ಸೊ ಇದೆಲ್ಲ ಏನಂತ ಹೇಳಿದ್ರೆ ತುಂಬಾ ವರ್ಷ ಆಗುವಂಥದ್ದು. ಕೃಷ್ಣ ಸಹ ನಿನ್ನೆ ಹೇಳಿದ, ಅಂದ್ರೆ ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡೋರು ಸಹ ಭಗವಂತನನ್ನ ಹೋಗ್ಬೋದು, ಆದ್ರೆ ಅದು ಕ್ಲಿಷ್ಟಕರ, ತುಂಬಾ ಅಂದ್ರೆ ಕ್ಲೇಶಕರವಾದದ್ದು. ಅಂದ್ರೆ ಆ ಪ್ರಗತಿ ತುಂಬಾ ನಿಧಾನ ಅಂತ ಕೃಷ್ಣ ಹೇಳುವಂಥದ್ದು. ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನ ನಾವು ಅರ್ಥ ಮಾಡ್ಕೋಬಹುದು. ನಿಷ್ಕಾಮ ಕರ್ಮದಲ್ಲಿ ಅಂದ್ರೆ ಅದು ಭಗವಂತನ ಡೈರೆಕ್ಟ್ ನಾವು ಅವನ ಸೇವೆಯಲ್ಲಿ ತೊಡಗುವಂಥದ್ದು, ಅದು ಸುಲಭವಾಗಿರುವಂಥದ್ದು.
ಅನ್ಯೇ ತ್ವೇವಮಜಾನಂತಹ ಶ್ರುತ್ವಾನ್ಯೇವ ಉಪಾಸತೆ ತೇಪಿ ಚಾತಿತರಂತ್ಯೈವ ಮೃತ್ಯು ಸಂಸಾರ ಮೃತ್ಯುಂ ಶ್ರುತಿ ಪರಾಯಣಾಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಯಾರ್ಯಾರೆಲ್ಲ ಈ ಒಂದು ಹುಟ್ಟು ಸಾವಿಂದ ದಾಟಬಹುದು ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಕಪಿಲ ಮುನಿ ಕರ್ದವ ಮುನಿ ಹಾಗೂ ದೇವಾಹುತಿ ಅವರ ಮಗ, ಅವರ ಕೃಷ್ಣನ ಇನ್ಕಾರ್ನೇಷನ್ ಕಪಿಲ ಮುನಿ ಅಂತ ಹೇಳಿದ್ರೆ ಇದು ಭಾಗವತಮಲ್ಲಿ ಬರುವಂತದ್ದು. ಇವರೇ ಈಗ ಸಾಂಖ್ಯ ಫಿಲಸಫಿ ಏನಿದೆ ಅದನ್ನ ತುಂಬಾ ಅದರ ಬಗ್ಗೆ ಅಂದ್ರೆ ವಿವರಿಸಿರುವಂತದ್ದು. ಸೊ ಇವರು ತಾಯಿಗೆ ಹೇಳುವಂತದ್ದು ಈ ಒಂದು ಜ್ಞಾನವನ್ನ. ಸೊ ಹಾಗಾಗಿ ಈಗ ಇವಳು ತಾಯಿಗೆ ಸಹ ಮುಕ್ತಿ ಸಿಗುವಂತದ್ದು ಹೇಗೆ ಅಂತ ಹೇಳಿದ್ರೆ ಈ ಜ್ಞಾನವನ್ನ ಕೇಳಿ, ಬೇರೆಯವರಿಂದ ಕೇಳಿ. ಸೊ ನಾವು ಕೇಳೋದ್ರಿಂದ ಸಹ ಅಷ್ಟು ಉಪಯೋಗ ಇದೆ. ಈ ಭಗವದ್ಗೀತೆಯನ್ನ ಪ್ರಭುಪಾದ ಸಹ ಹೇಳುವಂತದ್ದು ಜಸ್ಟ್ ಕೇಳಿದ್ರೆ ಸಾಕು, ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ಅಂತೆ, ಕೇಳಿದ್ರೆ ಸಹ ಅಷ್ಟು ಉಪಯೋಗ ಇದೆ ಅಂತ ಹೇಳಿ ಶ್ರುತಿ ಫಲದಿಂದ ಸಹ ನಮಗೆ ಈ ಹುಟ್ಟು ಸಾವನ್ನ ದಾಟಬಹುದು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞಂ ಸಂಯೋಗ ತದ್ವಿದ್ಯಂ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನೇನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಯಾವುದೇ ಒಂದು ನಾವು ಪ್ರಕೃತಿಯಲ್ಲಿ ಚರಾಚರ ಆಗಿರುವಂತದ್ದು ಏನನ್ನೇ ಕಂಡರೂ ಸಹ, ಅಂದ್ರೆ ಈಗ ನಾವು ಎಲ್ಲಾ ಜೀವಿಗಳು ಸಹ ಅದು ಚರಾಚರ ಅಂತ ಹೇಳಿದ್ರೆ ಮರಗಿಡಗಳಿರ್ಬೋದು ಅಥವಾ ಮೌಂಟೇನ್ಸ್ ಎಲ್ಲಾನು ಬರುವಂತದ್ದು, ಪರ್ವತ ಶ್ರೇಣಿಗಳು ಇವು ಹಾಗೂ ಜೀವಿಗಳು ಎಲ್ಲವೂ ಬಂದಿರೋದು ಹೇಗೆ ಪ್ರಕೃತಿಯ ಜೊತೆ ಸಂಯೋಗ ಆಗಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದೆ ಅಂತ ಅರ್ಥ ಮಾಡ್ಕೋ ಅಂತ ಹೇಳಿ. ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ವಿನಶ್ಯತ್ಸವ ವಿನಶ್ಯಂತಂ ಪಶ್ಯತಿ ಸಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವನೇ ನಿಜವಾಗಿ ನೋಡುತ್ತಾನೆ ಅಂತ ಹೇಳಿದ್ರೆ, ಈಗ ನಾವು ದೇಹದಲ್ಲಿ ಆತ್ಮ ಹಾಗೂ ಪರಮಾತ್ಮ ಇದೆ, ಆದ್ರೆ ಅದು ಈ ದೇಹದ ಯಾವುದೇ ಒಂದು ಪಾರ್ಟ್ ಜೊತೆ ಮಿಕ್ಸ್ ಆಗಲ್ಲ. ಅದು ಈಗ ನಮ್ಮ ಅಂದ್ರೆ ಎಷ್ಟೋ ನಮ್ಮ ದೇಹದಲ್ಲಿ ಎಷ್ಟೋ ಅಂಗಗಳಿದೆ, ಎಷ್ಟೋ ಅಂದ್ರೆ ನರಗಳು, ಮಾಂಸ ಖಂಡಗಳು ಎಲ್ಲ, ರಕ್ತ ಎಲ್ಲ ಇರುವಂತದ್ದು. ಆದರೆ ಈ ಆತ್ಮ ಪರಮಾತ್ಮ ಅದಕ್ಕೆ ಅಂಟಿಕೊಂಡಿಲ್ಲ, ಅದು ಸಪರೇಟ್, ಅದ್ರ ಎರಡರಿಂದ ಅದು ಸಪರೇಟ್. ಹಾಗಾಗಿ ಅದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಆತ್ಮ ಬೇರೆ, ಅಂದ್ರೆ ಈ ದೇಹಕ್ಕೆ ಯಾವತ್ತೂ ಸಹ ಅಂಟಿಕೊಂಡಿಲ್ಲ, ಅದು ನಾಶವಾಗುವಂತದ್ದಲ್ಲ, ಅದು ಬೇರೆ ಒಂದು ಅದಕ್ಕೆ ಈ ದೇಹ ಸಾಕು ಅನ್ಸುವಾಗ ಅದು ದೇಹವನ್ನ ಚೇಂಜ್ ಮಾಡುವಂತದ್ದು. ಸೊ ಇದನ್ನ ಯಾರು ಜೀವಾತ್ಮನಾಗಲಿ, ನೋಡಿ ಇಲ್ಲಿ ಹೇಳುವಂತದ್ದು ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ, ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವನು ನಿಜವಾಗಿ ರಿಯಲೈಸ್ಡ್ ಸೋಲ್. ಸಪಶ್ಯತಿ ಪಶ್ಯತಿ ಅಂತ ಹೇಳಿದ್ರೆ ಅವನೇ ರಿಯಲ್ ಆಗಿ ನೋಡುವಂಥದ್ದು, ಸರಿಯಾದ ಜ್ಞಾನದಿಂದ ನೋಡುವಂತವನು, ಪರಮಾತ್ಮ ಹಾಗೂ ಆತ್ಮನನ್ನು ಎಲ್ಲರಲ್ಲಿ ಕಾಣುವಂತವನು ಅಂತ ಹೇಳಿ. ಸಮಂ ಪಶ್ಯನ್ನಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣುವುದನ್ನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ, ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ತನ್ನ ಮನಸ್ಸಿಂದ ತನ್ನನ್ನು ಅಂದ್ರೆ ಹೇಳಿದ್ರೆ ಮನಸ್ಸಿಂದ ಅವನನ್ನು ಸಹ ಅವನು ನಿಂದಿಸ್ಕೊಳ್ಳಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ಅವನು ಈ ದೇಹಕ್ಕೆ ಸಂಬಂಧಪಟ್ಟವನಲ್ಲ, ಅವನು ಆತ್ಮ. ಪ್ರಕೃತೈವ ಚ ಕರ್ಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ, ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಸೊ ಈ ದೇಹ ಆಗಿರುವಂತದ್ದು ಕರ್ಮದಿಂದ, ಈ ಕರ್ಮಗಳಿಂದ ನಮಗೆ ಈ ದೇಹ ಸಿಕ್ಕಿರುವಂತದ್ದು, ಇದು ಐಹಿಕ ಪ್ರಕೃತಿಯಿಂದ ಆಗಿದೆ. ಈ ಪ್ರಕೃತಿಯ ಜೊತೆ ನಮಗೆ ಕರ್ಮ ಸೇರಿದಾಗ ಇದಾಗಿರುವಂತದ್ದು. ಆದ್ರೆ ಇವನು ತಾನೇನು ಮಾಡ್ತಾ ಇಲ್ಲ, ತಾನು ಜಸ್ಟ್ ಡಿಸೈರ್ ಮಾಡುವಂತದ್ದಷ್ಟೇ, ಬಟ್ ಪ್ರಕೃತಿ ಬೇರೆ ಎಲ್ಲ ಕೆಲಸ ಮಾಡುವಂತದ್ದು. ಇದನ್ನ ಯಾರು ಸರಿಯಾಗಿ ನೋಡ್ತಾನೆ ಅಂದ್ರೆ, ಇದು ನಮ್ಮ ದೇಹ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ತರ, ಅಂದ್ರೆ
ಮೆಷಿನ್ ತರ. ಸೊ ಮೆಷಿನ್ ಅಲ್ಲಿ ಮೆಷಿನ್ ವರ್ಕ್ ಮಾಡುವಂತದ್ದು ಅಷ್ಟೇ. ಅಂದ್ರೆ ಆದ್ರೆ ಇವನೇನು ಮಾಡ್ತಾ ಇಲ್ಲ, ಆತ್ಮ ಆಗ್ಲಿ ಪರಮಾತ್ಮ ಆಗ್ಲಿ ಏನು ಮಾಡ್ತಾ ಇಲ್ಲ. ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವನು ನಿಜವಾದ ಜ್ಞಾನಿ. ಯಥಾ ಸರ್ವಗತಂ ಸಾಕ್ಷ್ಮ್ಯಾತ್ ಆಕಾಶಂ ನ್ಯೋಪಲಿಪ್ಯತೆ ಸರ್ವತಾ ವರ್ತಮಾನೋ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದ ಅದು ಯಾತರೊಡನೆ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿರುವ ದೇಹದ ಜೊತೆ ಬೆರೆಯುವುದಿಲ್ಲ. ಅದನ್ನೇ ಹೇಳ್ತಾ ಇರುವಂತದ್ದು. ಆಕಾಶ ಈಗ ಎಲ್ಲ ಕಡೆ ಕಾಣುತ್ತೆ. ಅದು ಆಕಾಶ ನಮಗೀಗ ಸಮುದ್ರದ ಅಂಚಿನಲ್ಲಿ ಸಹ ಆಕಾಶ ಮುಟ್ಟಿದೆಯೇನೋ ಅನ್ನೋ ಹಾಗೆ ಕಾಣ್ತಾ ಇರುತ್ತೆ. ಆದ್ರೆ ಆಕಾಶ ಅದಕ್ಕೆ ಅಂಟಿಕೊಳ್ಳಲ್ಲ. ಅದೇ ರೀತಿ ಅಥವಾ ಒಂದು ಬೆಟ್ಟದ ಹತ್ರ ಇದ್ದಾಗ ನಾವು ಬೆಟ್ಟಕ್ಕೆ ಆಕಾಶ ಅಂಟಿರೋ ಹಾಗೆ ಕಾಣುತ್ತೆ, ಆದ್ರೆ ಆಕಾಶ ಅಂಟಿಲ್ಲ. ಅದೇ ರೀತಿ ನಮಗೆ ಕಾಣುವಂಥದ್ದು ಆತ್ಮ ದೇಹಕ್ಕೆ ಅಂಟಿರೋ ಹಾಗೆ, ಆದ್ರೆ ಆತ್ಮ ಯಾವತ್ತೂ ಸಹ ಸಪ್ರೇಟ್, ಆತ್ಮ ಬೇರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವ ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಈಗ ನಮ್ಮ ಜೀವ ಈಗ ಪ್ರಭುಪಾದ ಹೇಳುವಂಥದ್ದು, ಒಂದು ಡೆಡ್ ಬಾಡಿಗೂ ಒಂದು ಬದುಕಿರುವಂತ ಒಬ್ಬ ಮನುಷ್ಯನಿಗೆ ಏನು ವ್ಯತ್ಯಾಸ? ಜಸ್ಟ್ ಆ ಒಂದು ಸೋಲ್. ಆತ್ಮ ಇಲ್ಲ ಅಂತ ಹೇಳಿದ್ರೆ ಬೇರೆಲ್ಲ ಹಾಗೆ ಇದೆ. ಈಗ ನಾವು ಡೆಡ್ ಬಾಡಿಯಲ್ಲಿ ನಾವು ನೋಡ್ತೀವಿ, ಅವನಿಗೂ ಕೈ ಕಾಲು ಎಲ್ಲ ಆರ್ಗನ್ಸ್ ಎಲ್ಲ ಇದೆ, ಅಲ್ಲ ಹಾಗೆ ಇದೆ. ಹಾಗಾದ್ರೆ ಏನು ಹೋಗಿದೆ? ಆತ್ಮ ಒಂದು ಇಲ್ಲ ಅಷ್ಟೇ. ಸೊ ಅದೇ ರೀತಿ ಆ ಒಂದು ಆತ್ಮದಿಂದ ಅಂದ್ರೆ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ, ಒಂದು ಪ್ರಜ್ಞೆ ಅಂತ ಹೇಳಿದ್ರೆ ಆತ್ಮ ಇರುವ ಒಂದು ಸೂಚನೆ. ಈಗ ನಮ್ಮ ದೇಹದಲ್ಲಿ ಒಂದು ಆತ್ಮ ಇದೆ, ಅದರ ಸೂಚನೆ ಏನು ಅಂದ್ರೆ ಪ್ರಜ್ಞೆ. ಈಗ ನಮಗೆ ಯಾರಾದ್ರೂ ಒಂದು ಪಿಂಚ್ ಮಾಡಿದ ತಕ್ಷಣ ನಮಗೆ ಅದು ಫೀಲ್ ಆಗುವಂಥದ್ದು. ಅದು ಹೇಗೆ ಫೀಲ್ ಆಗುವಂಥದ್ದು? ಅಲ್ಲಿ ಎಲ್ಲ ಪ್ರಜ್ಞೆ ಇದೆ. ಇಡೀ ನಮ್ಮ ಬಾಡಿಯಲ್ಲಿ ಆ ಪ್ರಜ್ಞೆ ಕಂಪ್ಲೀಟ್ ಆಗಿ ಇರುವಂತದ್ದು. ಆ ಪ್ರಜ್ಞೆಗೆ ನಾವು ಹೇಳುವಂಥದ್ದು ಕಾನ್ಶಿಯಸ್ನೆಸ್ ಅಂತ ಹೇಳಿ. ಸೊ ಆ ಕಾನ್ಶಿಯಸ್ನೆಸ್ ಈ ಒಂದು ಸೂರ್ಯನ ಹಾಗೆ ಪ್ರಕಾಶಿಸ್ತಾ ಇದೆ. ಅದು ಇರೋದ್ರಿಂದಲೇ ಅವನು ಇಡೀ ನಮ್ಮ ದೇಹದಲ್ಲಿ ಏನೇ ಆಗ್ತಾ ಇರೋದು ಅದು ಸಾಧ್ಯವಾಗಿರೋದು ಆ ಪ್ರಜ್ಞೆಯಿಂದ. ಆ ಪ್ರಜ್ಞೆ ಇಲ್ಲ ಅಂದ್ರೆ ಈಗ ನೋಡಿ, ಈಗ ಪ್ಯಾರಲಿಸಿಸ್ ಅಥವಾ ಏನಂತೀವಿ, ಆಗ ಏನಾಗುತ್ತೆ, ಆ ಒಂದು ಸೈಡ್ ಅಥವಾ ಫುಲ್ ಡೆಡ್ ಆಗಿರುವಂತದ್ದು, ಅಲ್ಲಿ ಪ್ರಜ್ಞೆನೇ ಇಲ್ಲ. ಅವರಿಗೆ ಅಲ್ಲಿ ಮುಟ್ಟಿದ್ರು ಏನು ಗೊತ್ತಾಗಲ್ಲ. ಯಾಕೆ? ಅಲ್ಲಿ ಪ್ರಜ್ಞೆ ಇಲ್ಲ, ಆ ಒಂದು ಪಾರ್ಟ್ ಅಲ್ಲಿ ಪ್ರಜ್ಞೆ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಈಗ ಎಷ್ಟೋ ಜನ ಅಂದ್ರೆ ಹುಷಾರಿಲ್ದೆ ಇದ್ದಾಗ ಅವರಿಗೆ ಬ್ರೈನ್ ಡೆಡ್ ಹಾಗೆಲ್ಲ ಹೇಳ್ತೀವಿ. ಅದೇನಂತ ಹೇಳಿದ್ರೆ ಅಲ್ಲಿ ಪ್ರಜ್ಞೆ ಇಲ್ಲ. ಸೊ ಪ್ರಜ್ಞೆ ಇದ್ದಾಗ ಕಂಪ್ಲೀಟ್ ಆಗಿ ಅವನ ಇಡೀ ಬಾಡಿ ಅಂದ್ರೆ ಆತ್ಮ ಇದೆ, ಆದ್ರೆ ಪ್ರಜ್ಞೆ ಇರುವಂತದ್ದು. ಅಂದ್ರೆ ಸೂರ್ಯನಾಗೆ ಇಡೀ ವಿಶ್ವವನ್ನ ಹೇಗೆ ಬೆಳಗುತ್ತೋ ಅದೇ ರೀತಿ ಆ ಪ್ರಜ್ಞೆ ಬೆಳಗುವಂತದ್ದು ಅಂತ ಹೇಳಿ. ಲಾಸ್ಟ್ ಶ್ಲೋಕ. ಕ್ಷೇತ್ರಜ್ಞಯೋರೇವಂ ಅನಂತಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ಜ್ಞಾನದ ಕಣ್ಣುಗಳಿಂದ ನಾವು ಹೇಗೆ ನೋಡ್ಬೇಕು ಭಗವಂತನನ್ನ ಅರ್ಥ ಭಗವಂತನನ್ನ ನೋಡುವುದು ಸಹ ನಾರ್ಮಲ್ ಕಣ್ಣಿಂದ ಸಾಧ್ಯ ಇಲ್ಲ. ಪ್ರೇಮಾಂಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತಂದ್ರೆ ನಮ್ಮ ಕಣ್ಣಲ್ಲಿ ಯಾವಾಗ ಒಂದು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಪ್ರೀತಿ ನೋಡಿದಾಗ ಮಾತ್ರ ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಆದ್ರೆ ಯಾವುದೇ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ನಾವು ದೇವರನ್ನ ಹೇಗೆ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳಕ್. ಅದೇ ರೀತಿ ಜ್ಞಾನದ ಒಂದು ಕಣ್ಣುಗಳಿಂದ ನಾವು ಮೇಲೆ ನೋಡಿದಾಗ ನಮಗೆ ಅರ್ಥ ಆಗಲ್ಲ. ನಾವು ದೇಹವನ್ನ ನೋಡ್ತೀವಿ, ಅವರು ಯಾರನ್ನೇ ನಾವು ಬೇರೆಯವ್ರನ್ನ ನೋಡುವಾಗ ಅವ್ರು ಮಾಡೋ ಒಂದು ಚಟುವಟಿಕೆಗಳನ್ನ ಅದನ್ನ ದೇಹದ ಭಾವನೆಯಿಂದ ನೋಡುವಂಥದ್ದು. ಅದೇ ನಾವು ಆತ್ಮದ ಅಂದ್ರೆ ಜ್ಞಾನದ ಕಣ್ಣುಗಳಿಂದ ಈ ಎಲ್ಲಾ ಕೃಷ್ಣ ಹೇಳಿರುವಂತ ಜ್ಞಾನದಿಂದ ನಾವು ನೋಡುವಾಗ ಅರ್ಥ ಮಾಡ್ಕೊಳ್ತೀವಿ. ಓಕೆ, ಈ ಜೀವಿ ಈ ತರ ಒಂದು ನಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಬೇರೆ ಯಾವುದೋ ಕರ್ಮಗಳಿರ್ಬೋದು, ಅವನ ಒಂದು ನಡವಳಿಕೆ ಇರ್ಬೋದು, ಅದೆಲ್ಲ ಅವನ ಎಲ್ಲ ಕಾರಣ ಗುಣಸಂಗೋಸ್ಯ ಯೋನಿ ಜನ್ಮಸು ಬೇರೆ ಒಂದು ಗುಣಗಳ ಒಟ್ಟಿಗೆ ಒಂದು ಬೆರೆತಾಗ ಆ ರೀತಿ ಆಗುವಂಥದ್ದು, ಆ ಒಂದು ಜ್ಞಾನ ಬರುವಂತದ್ದು ಹೇಗೆ, ಅಥವಾ ನಾನು ಯಾಕೆ ಈ ರೀತಿ ಮಾಡ್ತೇನೆ, ಅಥವಾ ಯಾವುದೇ ಒಂದು ನಾವು ಯಾಕೆ ಮಾಡ್ತಾ ಇದೀವಿ, ವೈ ಆಮ್ ಐ ಡೂಯಿಂಗ್ ದ ವೇ ಐ ಡೂ, ಅಥವಾ ಎಲ್ಲರೂ ಪ್ರತಿಯೊಬ್ರು ಯಾಕೆ ಒಂದು ಅವರದ್ದೇ ಒಂದು ರೀತಿಯಲ್ಲಿ ಮಾಡುವಂಥದ್ದು ಅಂದ್ರೆ ಬೇರೆ ಒಂದು ಗುಣಗಳ ಒಂದು ಪ್ರಭಾವದಿಂದ ಆ ಒಂದು 24 ಎಲಿಮೆಂಟ್ಸ್ ನ
ಡಿಫ್ರೆಂಟ್ ರಿಯಾಕ್ಷನ್, ನಮ್ದೊಂದು ಕೆಮಿಕಲ್ ರಿಯಾಕ್ಷನ್ ತರ. ಹೇಗೆ ಒಂದೊಂದು ನಾವು ಅಡಿಗೆ ಪದಾರ್ಥಕ್ಕೂ ಐಟಮ್ ಡಿಫ್ರೆಂಟ್, ಅದೇ ಆ ಐಟಮ್ ನ ಒಂದು ಬೇರೆ ಬೇರೆ ಪ್ರಮಾಣ ಹಾಕಿದಾಗ ಬೇರೆ ರುಚಿ ಆಗುವಂತದ್ದಲ್ವಾ. ಒಂದು ಅಡಿಗೆಯಲ್ಲಿ ಒಂದೇ ಐಟಮ್, ಅಷ್ಟೇ ಐಟಮ್, ಆದ್ರೆ ಪ್ರಮಾಣ ಚೇಂಜ್ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಕೊಡುವಂಥದ್ದು. ಅದೇ ರೀತಿ ಒಬ್ಬ ಮನುಷ್ಯ ಆಗುವಂಥದ್ದು ಅಷ್ಟೇ. ನಾವೆಲ್ಲ ಒಂದು ಆ ಟೈಪ್ ಅಷ್ಟೇ. ನಾವೊಂದು ಆತ್ಮಕ್ಕೆ ಈ ಮನುಷ್ಯ ಅಂತ ಹೇಳುವಂಥದ್ದು ಆ ಒಂದು ಬೇರೆ ಬೇರೆ ಮಿಕ್ಸ್ಚರ್ ಅಷ್ಟೇ. ಅದು ಮಿಕ್ಸ್ಚರ್ ಆದಾಗ ಈಗ ಬಣ್ಣಗಳಲ್ಲೂ ಅಷ್ಟೇ ಹೇಗೆ ಆಗುವಂಥದ್ದು, ಡಿಫ್ರೆಂಟ್ ಕಲರ್ ಹಾಕುವಾಗ ಇರೋದು ಒಟ್ಟು 7 ಬಣ್ಣ ಅಲ್ವಾ. 7 ನಿಜವಾದ ಬಣ್ಣ ಇರುವಂತದ್ದು 7. ಆದರೆ ಅದು ಎಷ್ಟು ಕಲರ್ ಮಾಡುತ್ತೆ, ಲಕ್ಷಗಟ್ಲೆ ಕಲರ್ಸ್ ನಾವು ಅದರಿಂದ ಮಾಡ್ಬೋದು. ಅದೇ ರೀತಿ ಇರುವಂತದ್ದು ಇಷ್ಟೇ ಎಲಿಮೆಂಟ್ಸ್, 24 ಎಲಿಮೆಂಟ್, ಅದರಿಂದ ಇಷ್ಟು ಸಹಸ್ರಾರು ಕೋಟಿ ಜೀವಿಗಳು. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಒಂದು ಬಂಧನದಿಂದ ನಾವು ಪ್ರಕೃತಿಯಿಂದ ಹೇಗೆ ಹೊರಗಡೆ ಬರುವಂತದ್ದು, ಈ ಜನ್ಮ ಮೃತ್ಯುಯಿಂದ ಹೇಗೆ ಬರುವಂತದ್ದು ಅನ್ನೋ ಜ್ಞಾನವನ್ನ ನಾವು ಪಡ್ಕೊಂಡು ಪರಮಗುರಿ ಅಂದ್ರೆ ಪರಮಾತ್ಮನನ್ನ ಕಾಣ್ಬೋದು ಅಂತ ಹೇಳಿ. ಸೊ ಅಧ್ಯಾಯದ ಸಮ್ಮರಿ. ಅರ್ಜುನನ 6 ಪ್ರಶ್ನೆ. ಏತದ್ ವೇದಿತು ಇಚ್ಛಾಮಿ. ವಿವರಣೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. ಮಯಿ ಚಾನನ್ಯ ಯೋಗೇನ. ಜ್ಞಾನಂ ತಿಳಿಯಬೇಕಾದವನು ಜ್ಞಾನದ ವಸ್ತು. ಸರ್ವ ಪ್ರಾಣಿ ಪದಂ ತತ್. ಪ್ರಕೃತಿ ಪುರುಷ ಮತ್ತು ಕೊಡುವಿಕೆ. ಕಾರಣಂ ಗುಣಸಂಗೋಸ್ಯ. ಜ್ಞಾನದ ದೃಷ್ಟಿ. ಕ್ಷೇತ್ರಜ್ಞಯೋರ್ ಏವಂ ಅಂತರಂ ಜ್ಞಾನ ಚಕ್ಷುಷ. ಸೊ ಹರೇ ಕೃಷ್ಣ. ಇಷ್ಟರ ಮಟ್ಟಿಗೆ ನನಗೆ ಹೇಳಕ್ಕೆ ಸಾಧ್ಯ ಆಯ್ತು, ನಾನು ಹೇಳಿದ್ದೀನಿ. ಇದು ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ಬೇಕಿದ್ರೆ ನೀವು ಅದನ್ನ ಭಾವಾರ್ಥವನ್ನ ಓದ್ಬೇಕು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಜ್ಞಾನದ ಚಾಪ್ಟರು. ಇದರಲ್ಲಿ ನಮಗೆ ಯಾವುದೇ ಅಂದ್ರೆ ಕಥೆಯಲ್ಲಿ ನಾವು ಹೇಳಕ್ಕೆ ಸಾಧ್ಯ ಇಲ್ಲ, ಇದು ಇರೋದನ್ನೇ ಹೇಳ್ಬೇಕಷ್ಟೆ. ಸೊ ಹಾಗಾಗಿ ಸ್ವಲ್ಪ ಟಫ್ ಇದೆ. ಸೊ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಹರೇ ಕೃಷ್ಣ. ಅರ್ಥ ಆಯ್ತಾ ಎಲ್ಲರಿಗೂ? ಧನ್ಯವಾದಗಳು. ಹೇಗೆ ಅನ್ಸ್ತು ಇವತ್ತು ಚಾಪ್ಟರ್? ಅರ್ಥ ಆಯ್ತಾ? ಧನ್ಯವಾದ ಮಾತಾಡಿ. ಧನ್ಯವಾದ ಪ್ರೊಫೆಸರ್ ಬಾಬು ರೆಡ್ಡಿ. ಧನ್ಯವಾದಗಳು. ಅರ್ಥ ಆಯ್ತು, ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ. ಧನ್ಯವಾದಗಳು. ಸೊ ಅದೇ ನಿಮಗೆ ಅದು ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಿದ್ರೆ ಭಾವಾರ್ಥವನ್ನ ನೋಡಿ. ಎಲ್ಲದಕ್ಕೂ ಪ್ರಭುಪಾದ್ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನೂ ಯಾರು ಭಗವದ್ಗೀತೆ ತಗೊಳ್ಳಿಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳಿ ನೋಡಿ. ನಮಗೆ ಇದರಿಂದ ಆಗ್ಬೇಕಾಗಿದ್ದೇನಿಲ್ಲ, ಒಂದು 600 ರೂಪಾಯಿ ಆಗ್ಬೋದು ಅದಕ್ಕೆ. ಆದ್ರೆ ನಿಮಗೆ ಅದು ಲೈಫ್ ಅಲ್ಲಿ ಎಷ್ಟೋ ಚೇಂಜಸ್ ತರ್ಬೋದು. ಅಂದ್ರೆ ನಿಮಗೆ ಒಂದು ನೀವು ಏನಂತಾರೆ ಡೈಮೆನ್ಷನ್ ಕೊಡ್ಬೋದು ನಮ್ಮ ಲೈಫ್ ಅಲ್ಲಿ. ಅದು ಅಂದ್ರೆ ಎಷ್ಟೋ ಸರ್ತಿ ನಮಗೆ ಜೀವನದ ಬಗ್ಗೆ ಸರಿ ನಾಲೆಜ್ ಇರಲ್ಲ. ಬಟ್ ಇದು ಪ್ರಭುಪಾದ್ ಅವರ ಪಾಪಟ್ ನೋಡಿದ್ರೆ ನಮಗೆ ಕಂಪ್ಲೀಟ್ ಆಗುತ್ತೆ. ನಮ್ಗೆ ಯಾವ್ದು ಆಗ ನಮ್ಗೆ ಯಾಕಂತ ಹೇಳಿದ್ರೆ ಅವರಿಗೆ ಈಸ್ ಎ ರಿಯಲೈಸ್ ಸೋಲ್. ಅವ್ರು ಎಲ್ಲವನ್ನ ತಿಳ್ಕೊಂಡಿರೋಂಥವ್ರು ಅವರು ಪ್ರಭುಪಾದ್. ಸೊ ಹಾಗಾಗಿ ಅವರ ಒಂದು ಜ್ಞಾನದಿಂದ ಅವ್ರು ಕೊಟ್ಟಿರೋಂತ ಅದನ್ನ ಓದಿದಾಗ ನಮಿಗೂ ಸಹ ಅದರ ರಿಯಲೈಸೇಷನ್ ಸಿಗುವಂತದ್ದು. ಸೊ ದಯವಿಟ್ಟು ಯಾರು ತಗೊಂಡಿಲ್ವೋ ಖಂಡಿತ ತಗೊಳ್ಳಿ ಪ್ರಭುಪಾದ್ ಅವರ ಈ ಭಗವದ್ಗೀತೆ ಯಥಾರೂಪ. ನಿಮಗೆ ನಿಮ್ಮ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಸಹ, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸಹ ಇದೆ, ತಗೊಳ್ಬೋದು ನೀವು. ಯಾರ್ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ. ಮಾತಾಜಿ, ಇವಾಗ ಆತ್ಮ ದೇಹ ಬಿಡುತ್ತೆ ಅಲ್ವಾ? ಬಿಟ್ಟ ನಂತರ ಆತ್ಮ ನೋಡ್ಬೋದಾ? ದೇಹ ಏನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ದೇಹದಿಂದ ಆತ್ಮ ಬಿಟ್ಟಾಗ ಮರಣ ನಂತರ ದೇಹವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಆತ್ಮ ಅಂತ? ನೋಡ್ಬೋದು, ನೋಡಕ್ಕೆ ಸಾಧ್ಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಶರೀರ. ಅಂದ್ರೆ ಆಧ್ಯಾತ್ಮಿಕ ಶರೀರ ಅಂತಲ್ಲ, ಅಂದ್ರೆ ಆತ್ಮಕ್ಕೆ ಜ್ಞಾನ ಇದೆ. ಆತ್ಮದ ಜೊತೆ ಬುದ್ಧಿ ಹಾಗೂ ನಮ್ಮ ಈಗ ನಾವು ಜೀವ ಬಿಡುವಾಗ ನಮ್ಮ ಜೊತೆ ಸೂಕ್ಷ್ಮ ಶರೀರ ಸಹ ಬರುವಂತದ್ದು. ಅದರಲ್ಲಿ ಬುದ್ಧಿ, ಅಹಂಕಾರ ಹಾಗೂ ಮನಸ್ಸು, ಈ 3 ನಮಗೆ ಕ್ಯಾರಿ ಆಗುವಂಥದ್ದು. ಹಾಗಾಗಿ ನಮಗೇನಾಗುತ್ತೆ, ಮುಂದಿನ ಜನ್ಮದಲ್ಲಿ ಅದೇ ಮನಸ್ಸು, ಅದೇ ಬುದ್ಧಿ, ಅದೇ ಬರುವಂಥದ್ದು. ಹಾಗಾಗಿ ನಮ್ಮ ಅಲ್ಲಿಂದಲೇ ಇನ್ನೊಂದು ಕರ್ಮ ಶುರುವಾಗುವಂಥದ್ದು. ಈ ಜನ್ಮ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋದಾಗ ದೇಹ ಮಾತ್ರ ನಾವು ಬಿಡುವಂಥದ್ದು, ನಮ್ಮ ಜೊತೆ ಆ ಸೂಕ್ಷ್ಮ ಶರೀರ ಕ್ಯಾರಿ ಆಗುವಂಥದ್ದು. ಅದು ನೋಡುತ್ತೆ ಇಲ್ಲ. ಆದ್ರೆ ಏನಂತ ಹೇಳಿದ್ರೆ
ಅದರಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಅದರಿಂದನೂ ಹೊರಗಡೆ ಬರ್ಬೋದು. ಯಾವಾಗ ಅಂತ ಹೇಳಿದ್ರೆ ಈ ಜನ್ಮ ಮೃತ್ಯು ಜರವ ವ್ಯಾಧಿಯಿಂದ ಬರ್ಬೇಕಾದ್ರೆ ಆ ಸೂಕ್ಷ್ಮ ಶರೀರದಿಂದನೂ ನಾವು ಬೇರ್ಪಡ್ಬೇಕಂತೆ. ನಾನು ಅದು ಹೈಯೆಸ್ಟ್. ಆವಾಗ ಕೃಷ್ಣನ ಒಂದು ಇದಕ್ಕೆ ಹೋಗ್ಬೋದು ನಾವು. ಆಗ ಏನಾಗುತ್ತೆ, ಮನಸ್ಸು ಮೂರು ಸಹ ಇರುತ್ತೆ, ಆದ್ರೆ ಅದು ಆಧ್ಯಾತ್ಮಿಕವಾಗಿರುತ್ತೆ. ಅಂದ್ರೆ ಕೃಷ್ಣನಾಗೆ ಸಪರೇಟ್ ಇರಲ್ಲ, ಒಂದು ವ್ಯತ್ಯಾಸ ಇಲ್ಲ. ಈಗ ಕೃಷ್ಣನ ಆಧ್ಯಾತ್ಮಿಕ ದೇಹಕ್ಕೂ ಅವನ ಮನಸ್ಸು ಇಂದ್ರಿಯಗಳು ಅದಕ್ಕೆಲ್ಲ ವ್ಯತ್ಯಾಸ ಇಲ್ಲ. ಹಾಗೆ ಆಧ್ಯಾತ್ಮಿಕ ದೇಹ ನಮಗೆ ಸಿಕ್ಕಿದಾಗ, ನಾವು ಗೋಲೋಕಕ್ಕೆ ಹೋದಾಗ ಅಲ್ಲಿ ನಮಗೆ ಎಲ್ಲವೂ ಇರುತ್ತೆ, ಆದ್ರೆ ಭೌತಿಕವಾದದ್ದಲ್ಲ. ಈಗ ಇರುವಂತದ್ದೆಲ್ಲ ಭೌತಿಕವಾದದ್ದು ಇದು ಅದೇ ಶರೀರ. ಅದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಅರ್ಥ ಆಗುವಂತದ್ದು ಸ್ಲೋಲಿ ಅರ್ಥ ಆಗತ್ತೆ ನಿಮಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ರವೀಂದ್ರ ಅವರೇ, ಧನ್ಯವಾದಗಳು. ಬೇಸಿಕ್ ಡೀಟೇಲ್ಸ್ ಆರ್ ಎಕ್ಸ್ಪ್ಲೇನ್ ನೈಸ್ಲಿ. ಧನ್ಯವಾದಗಳು. ಹರೇ ಕೃಷ್ಣ. ಮೋಹಿತ್, ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮಾತಾಜಿ. ಧನ್ಯವಾದ. ರಮ್ಯಾ ಅವರೇ, ಪ್ರಶ್ನೆ ಇದೆಯಾ ನಿಮ್ದು? ನಂದು ಇಲ್ಲ. ಆಯ್ತು. ಅರ್ಥ ಆಯ್ತಾ? ಅರ್ಥ ಆಗ್ತದೆ. ತುಂಬಾ ಸಲ ಹೇಳ್ಬೇಕು ಅರ್ಥ ಆಗ್ಬೇಕಾದ್ರೆ. ಹೌದು. ಸ್ವಲ್ಪ ಟಫ್ ಇದೆ ಅದು. ಅಂದ್ರೆ ಅಂದ್ರೆ ಕಷ್ಟ ಇದೆ ಅದು. ಚಾಪ್ಟರ್ ಟಫ್ ಇದೆ ಅದು. ಈಗ ನನಗೇನೆ ಎಲ್ಲ ಅರ್ಥ ಆಗಿದೆ ಅಂತಲ್ಲ, ನಾನು ಸಹ ಓದ್ಬೇಕು ಅದನ್ನ, ಮತ್ತೆ ಓದ್ಬೇಕು. ಅಂದ್ರೆ ಅಷ್ಟು ಡೆಪ್ತ್ ಇದೆ ಅದು ನಾಲೆಜ್. ಅಂದ್ರೆ ಇದು ಕಥೆಗಳಲ್ಲಿ, ಅಂದ್ರೆ ಈಗ ಭಕ್ತಿ ಸೇವೆ ಎಲ್ಲ ನಮಗೆ ಜಸ್ಟ್ ಒಂದು ಕಥೆಯಲ್ಲಿ ಅರ್ಥ. ಬಟ್ ಇದು ಈ ಜ್ಞಾನ ಅಂತ ಆದಾಗ ಇದನ್ನ ನಾವು ಸ್ವಲ್ಪ ತುಂಬಾ ಡೀಪ್ ಸ್ಟಡಿ ಇದೆ ಅದು ಸಾಂಖ್ಯದ ಬಗ್ಗೆ. ಹಾಗಾಗಿ ಹೌದು. ಮಾತಾಜಿ, ನಾನು ಮಧ್ಯದಲ್ಲಿ ಹುಷಾರಿಲ್ಲದೆ ಡಿಸ್ಕಂಟಿನ್ಯೂ ಆಗಿತ್ತು. ಮೇ ಬಿ 3-4 days ಆಗಿತ್ತು. ನಾನು ಅದು ಕ್ವಿಜ್ ತಗೋಬೋದಾ ಓದ್ಬಿಟ್ಟು? ಖಂಡಿತ ತಗೋಬಹುದು. ಇದು ನನ್ಗೆ ಇವತ್ತು ಯಾವ ಅಧ್ಯಾಯ ಅಂತ ಗೊತ್ತಾಗ್ಲಿಲ್ಲ. ಎಷ್ಟನೇದು? 11ನೇದು? ಅಲ್ಲ, ಇವತ್ತು 13ನೇ ಅಧ್ಯಾಯ. 13. ಓಕೆ, ನಾನು ಅದೇ 11ವರೆಗೂ ತಗೊಂಡಿದ್ದೆ ಕ್ವಿಜ್. ಇನ್ನು ಅಷ್ಟೇ, 1-2 ಅಲ್ಲ, ತೊಂದ್ರೆ ಇಲ್ಲ, ಒಂದೇ ತಗೊಂಡಿಲ್ಲ. 12, ಇವತ್ತು 13 ಇವತ್ತು ತಗೋತೀನಿ. ಅದು ಒಂದೊಂದು 90% ಬಂದಿದೆ, ಪರವಾಗಿಲ್ವಾ? ಓ, ನೋ ಪ್ರಾಬ್ಲಮ್. ಖಂಡಿತ 100 ಬರ್ಬೋದು. ಅದು ತೊಂದ್ರೆ ಇಲ್ಲ. 80 ಬಂದ್ರೆ ಸಾಕು. ಅಂದ್ರೆ 80 ಬರೋರ್ಗು ನಿಮಗೆ 5 ಅಟೆಂಪ್ಟ್ಸ್ ಇದೆ. 60-70 ಎಲ್ಲ ಬಂದ್ರೆ ಮತ್ತೆ ಅಟೆಂಪ್ಟ್ ಮಾಡ್ಬೋದು. ಮತ್ತೆ ಇನ್ನೊಂದಂತ ಹೇಳಿದ್ರೆ, ನೀವೀಗ ಕ್ವಿಜ್ ಏನಿದೆ ಇದು ಎಲ್ಲ ಆಗಿ ಒಂದು 3 days ವರ್ಗೂ ಓಪನ್ ಇರುತ್ತೆ ಪ್ಲಾಟ್ಫಾರ್ಮ್. ಅದ್ರೊಳಗೆ ಮುಗಿಸಿ ಎಲ್ಲರೂ. ನೀವು ತುಂಬಾ ಲೇಟ್ ಮಾಡಿದ್ರೆ ಅದು ಕ್ಲೋಸ್ ಮಾಡ್ತಾರೆ, ಮತ್ತೆ ನಿಮಗೆ ಸರ್ಟಿಫಿಕೇಟ್ ಸಿಗಲ್ಲ. ಸೊ 18th ಅವತ್ತಿನ ದಿನಾನೇ ಮುಗಿಸ್ತೀನಿ. ನಿಮ್ ಹತ್ರ ಮಾತಾಡ್ತಿದ್ದಾಗೆ ನೀವ್ ಹೇಳ್ತಿರೋದೆಲ್ಲ ಕ್ವಿಜ್ ಅಲ್ಲಿ ಇದೆ, ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ. ನೈಸ್. ಹಾಗಾಗಿ ತುಂಬಾ ಈಸಿ ಆಗುತ್ತೆ. ಬಟ್ ಅದೇ 2 ದಿನ ಡಿಸ್ಕಂಟಿನ್ಯೂ ಆಯ್ತು. ತೊಂದ್ರೆ ಇಲ್ಲ, ನೀವು ಮಾಡ್ಬೋದು, ಈಗ್ಲೂ ಮಾಡ್ಬೋದು. ಅದೇ ಅವತ್ತಿನ ದಿನ ಮಾಡಿದಷ್ಟು ಒಳ್ಳೇದೆ, ಬೇಗ ಈಸಿ ಆಗತ್ತೆ ಮಾಡುವಂತದ್ದು ಆನ್ಸರ್ಸ್. ಥ್ಯಾಂಕ್ ಯು ಮಾತಾಜಿ. ಆಮೇಲೆ ಇನ್ನೊಂದು ಮಾತಾಜಿ, ನನ್ನ ಫ್ರೆಂಡ್ ಮೀರಾ ಅಂತ ಬುಕ್ ಕಳ್ಸಿದ್ದಾರೆ, ಭಗವದ್ಗೀತೆ. ನಾನು ಮತ್ತೆ ತಗೋಬೇಕಾದು? ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಇದೆಯಾ? ಅಲ್ಲ, ಈಗ ಮೊನ್ನೆ ಲಾಸ್ಟ್ ವೀಕ್ ಕಳ್ಸಿದ್ರು ಅವ್ರುನು ನಿಮ್ ತರನೇ ಕ್ಲಾಸ್ ತಗೋತಾರೆ. ಓಕೆ. ಮೀರಾ, ಓಕೆ. ಅವರು ಈಗ ಯೂತ್ ಫಸ್ಟ್ ಟೈಮ್ ತಗೊಳ್ತಾ ಇದಾರಲ್ಲ? ತಗೋತಿದ್ದಾರೆ. ಓಕೆ. ಅವರು ನನಗೆ ಕೊರಿಯರ್ ಮಾಡಿದ್ರು. ಓಕೆ. ನಾನ್ ಮತ್ತೆ ಅದು ಬೇರೆ ತಗೋಬೇಕಾ, ಅದೊಂದೇ ಸಾಕಾ ಅಂತ? ಸಾಕು. ಅದೇ ಅಲ್ವಾ ಅವ್ರು ಕೊಟ್ಟಿರೋದು? ನಮ್ಮ ಭಗವದ್ಗೀತೆ ಆಸ್ ಇಟ್ ಈಸ್ ಅಲ್ವಾ? ಹೌದು, ಸೇಮ್ ಅದೇ ಕಳ್ಸಿದ್ದಾರೆ. ಮತ್ತೆ ಬೇಡ. ಇಲ್ಲ, ಅದು ಇಲ್ದೇ ಇರೋರಿಗೆ ಹೇಳ್ತಾ ಇದೀನಿ ನಾನು. ಯಾರ ಹತ್ರ ಇಲ್ಲ ಅವ್ರು ತಗೊಳ್ಳಿ ಅಂತ. ನೀವೀಗ ನೋಡಿ, ನಮ್ದೇನಿಲ್ಲಿ ಮಾರ್ಕೆಟಿಂಗ್ ಮಾಡುವಂತದ್ದಲ್ಲ. ಅಂದ್ರೆ ಪುಸ್ತಕ ಇರ್ಬೇಕು. ಹೌದೌದು. ಅದೇ ನಾನು ಹೇಳ್ತಾ ಇರೋದಂದ್ರೆ, ಜನರು ಏನ್ ಅನ್ಕೊಳ್ತಾರೆ ಅಂದ್ರೆ, ನಮಗೇನೋ ಉದ್ದೇಶ ಇದೆಯಾ? ನಮ್ದೇನು ಉದ್ದೇಶ ಇಲ್ಲ. ಪ್ರಭುಪಾದ ಅವ್ರದ್ದು ಏನು ಮೇನ್ ಇಂಟೆನ್ಷನ್ ಅಂದ್ರೆ, ಈ ಜ್ಞಾನ ಎಲ್ರಿಗೂ, ಅಂದ್ರೆ ಚೈತನ್ಯ ಮಹಾಪ್ರಭುದು ಉದ್ದೇಶ ಏನಂದ್ರೆ ಎಲ್ರಿಗೂ ಹೋಗ್ಬೇಕು. ಬಿಕಾಸ್ ಪ್ರಭುಪಾದ ಅವರು ಇಲ್ಲಾಂದ್ರೆ ಅಲ್ಲಿ ವೆಸ್ಟಿಗೆ ಹೋಗಿ ಈ ಒಂದು ಜ್ಞಾನ ಕೊಡುವಂತದ್ದೇನು ಅಂದ್ರೆ, ಅವರು ದೇಹದ ಭಾವನೆಯಲ್ಲೇ ಇಲ್ಲ, ಅವರು ಆತ್ಮದ ನೆಲೆಯಲ್ಲಿದ್ದಾರೆ ಅವರು. ಹಾಗಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ, ಭಗವದ್ಗೀತೆ ಓದ್ಲಿಲ್ಲ ಅಂದ್ರೂ ಬುಕ್ ಆದ್ರೂ ಮನೇಲಿ ಇರ್ಬೇಕಂತೆ. ಆದ್ರೆ ಪ್ರಭುಪಾದ ಹೇಳುವಂತದ್ದು ಇಲ್ಲ. ಪ್ರಭುಪಾದ ಹೇಳುವಂತದ್ದು ಓದ್ಬೇಕು ಅಂತ. ನಾವು ಅದನ್ನ ಓದಕ್ ಆಗ್ಲಿಲ್ಲ ಅಂದ್ರೆ ಅಲ್ಲ, ಅದೇನಾಗುತ್ತೆ ಗೊತ್ತಾ, ನಾವು ಆದಷ್ಟು ಈಸಿ ಆಗಿರೋದನ್ನ ತಗೊಂಡ್ಬಿಡ್ತೀವಿ. ಸೊ ಪ್ರಭುಪಾದ ಎಲ್ಲೂ ಆತರ ಹೇಳಿ ಮಿಸ್ಟೇಕ್ ಮಾಡಲ್ಲ. ಹೇಳಿದ್ರೆ ಜನ ಏನ್ ಮಾಡ್ತಾರೆ, ಓಕೆ ನಾನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ಅಂತ ಅಲ್ಲಿ ಮಾತ್ರ ಇಟ್ಬಿಡ್ತೀವಿ. ಬಟ್ ಆಕ್ಚುಲಿ ಇದು ಓದ್ಬೇಕಾಗಿರುವಂತದ್ದು. ಹಾಗೂ ಮತ್ತೆ ತುಂಬಾ ಜನರು ಏನ್ ಅನ್ಕೊಳ್ಳುವಂತದಂದ್ರೆ, ಇಲ್ಲಿ ದೇವ್ರ ಮನೇಲೆ ಹೋಗಿ ಕೂತು ಓದ್ಬೇಕಾ? ಇಲ್ಲ, ಆತರ ಏನು ಇಲ್ಲ. ಎಲ್ಲಿ ಬೇಕಾದ್ರೂ ಓದ್ಬೋದು. ಇಡೋ ಪ್ಲೇಸ್ ಒಂದು ಒಳ್ಳೆ, ಅಂದ್ರೆ ಶೆಲ್ಫ್ ಅಲ್ಲಿ ಸಹ ಇಡ್ಬೋದು ಬುಕ್. ಹಾಗೆಲ್ಲ ಏನಿಲ್ಲ, ನಮ್ಮ ಟೇಬಲ್ ಅಲ್ಲಿ ಇಟ್ಕೊಳ್ಬೋದು. ಯಾಕಂದ್ರೆ ಓದ್ಬೇಕಾಗಿರುವಂತದ್ದು, ಅವಾಗವಾಗ ಓದ್ಬೇಕಾಗಿರುವಂತದ್ದು. ದಿನ
ಸೊ ಪುಸ್ತಕ ಒಂದಿದ್ರೆ ಸಾಕು ಸರ್, ಮತ್ತೆ ಮತ್ತೆ ಏನು ಅವಶ್ಯಕತೆ ಇಲ್ಲ, ಒಂದು ಪುಸ್ತಕ ಇದ್ರೆ ಸಾಕು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಮುಗಿಸೋಣ ಆಗಿದ್ರೆ, ಯಾರ್ದಿಲ್ಲ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದ. ರೇಣುಕಾ ಮಾತಾಜಿ ಏನಾದ್ರು ಪ್ರಶ್ನೆ ಇದೆಯಾ? ಅಲ್ಲ ಮಾತಾಜಿ, ಅದು ಈಗ ಕ್ರಿಶ್ಚಿಯನ್ ಅವರು ಮುಸ್ಲಿಮ್ಸ್ನವರೆಲ್ಲ ಅವರು ಕುರಾನ್ ಬೈಬಲ್ಸ್ ಎಲ್ಲ ಓದ್ತಾರೆ, ಸಂಡೇ ಪ್ರೇಯರ್ ಹೋಗ್ತಾರೆ. ನಮ್ಮ ಹಿಂದೂಗಳು ಬುಕ್ಸ್ ಅನ್ನು ಮನೆಯಲ್ಲಿ ಇಡುದು ಅಂತ ಹೇಳ್ತಾರೆ ಮಾತಾಜಿ. ಹೌದು. ಅದಕ್ಕೆ ಈಗ ನೋಡಿ, ಇಸ್ಕಾನ್ ಅಲ್ಲಿ ಮಾತ್ರ ಇದ್ರೆ ಆನ್ಲೈನ್ ಟೀಚಿಂಗ್ ಜಾಸ್ತಿ ಅಂದ್ರೆ ಆಗ್ತಾ ಇದೆ. ಸೊ ಹಾಗಾಗಿ ಅಂದ್ರೆ ಕಲಿಬೇಕು ಅಂತ ನಾವು ಅಟ್ಲೀಸ್ಟ್ ನಮಗೂ ಓದಿದ್ರೆ ಗೊತ್ತಾಗೋದು ಅದ್ರಲ್ಲಿ ಏನಿದೆ ಅಂತ. ನಾವು ಬುಕ್ ತೆಗೆದು ನೋಡೇ ಇಲ್ಲ, ಅದ್ರಲ್ಲಿ ಭಗವಂತ ಏನ್ ಹೇಳಿದಾನೆ ಅನ್ನೋಂಥದ್ದನ್ನ ನೋಡಿದ್ರೆ ನಮಗೆ ಗೊತ್ತಾಗುವಂತದ್ದು. ಬಟ್ ನಾವು ಓಪನ್ ಸಹ ಮಾಡ್ಲಿಲ್ಲ ಅಲ್ಲ, ಅದೇ ಪ್ರಾಬ್ಲಮ್, ನಮ್ದೇ ತಪ್ಪದು. ನಮಗೆ ಅದ್ರ ಬಗ್ಗೆ ಅಷ್ಟಿದಿಲ್ಲ. ಅಂದ್ರೆ ಈಗ ಬೇರೆಯವರೆಲ್ಲ ಅಟ್ಲೀಸ್ಟ್ ಅದೇ ನೀವು ಹೇಳಿದಾಗೆ ಬೇರೆ ಧರ್ಮಗಳೆಲ್ಲ ಅಟ್ಲೀಸ್ಟ್ ವಾರಕ್ಕೊಂದಿನಾರು ಹೋಗಿ ಕಂಪಲ್ಸರಿಯಾಗಿ ಓದುವಂತದ್ದೆಲ್ಲ ಇದೆ. ಆದ್ರೆ ಭಗವದ್ಗೀತೆಯನ್ನ ಯಾರು ಓದ್ತಾ ಇಲ್ಲ ಹಾಗೆ. ಬಟ್ ಈ ಭಗವದ್ಗೀತೆ ಇನ್ನೊಂದೇನಂತ ಹೇಳಿದ್ರೆ, ಇದು ಯಾವುದೇ ಧರ್ಮಕ್ಕೆ ಸೇರಿರುವಂತದ್ದು, ಇದು ಎಲ್ಲಾ ಧರ್ಮದವರು ಓದುವಂತದ್ದು, ಈ ಕ್ರಿಶ್ಚಿಯನ್ಸ್ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ. ಆದ್ರೆ ಅದ್ರಲ್ಲಿ ಎಲ್ಲರೂ ತಗೊಳಲ್ಲ, ಕೆಲವರು ತಗೊಳ್ತಾರೆ. ಈಗ ದ್ರೌಪದಿಗ ಹೋಗಿ ಪಾಶ್ಚಾತ್ಯ ದೇಶಕ್ಕೆ ಹೇಳಿರುವಂತದ್ದು, ಅಲ್ಲಿ ಎಲ್ಲರೂ ಕ್ರಿಶ್ಚಿಯನ್ಸೇ ಇದ್ದಿದ್ದು. ಬಟ್ ಅವರೆಲ್ಲ ಕೃಷ್ಣನ ಆದ್ರು. ಯಾಕೆಂತ ಹೇಳಿದ್ರೆ ಆತ್ಮಕ್ಕೆ ಅದು ಭಾವನೆ ಇಲ್ಲ. ಹಾಗೂ ಎಲ್ಲಿಯೂ ನೀವು ನೋಡಿ ಭಗವದ್ಗೀತೆಯಲ್ಲಿ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಈ ತರ ಹೆಸರುಗಳು ಆ ಒಂದು ಇದು ಬರೋದೇ ಇಲ್ಲ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳಿರುವಂತದ್ದು, ಅವನು ಮಾಡಿರುವಂತದ್ದು ಕ್ಯಾಸ್ಟ್ ಸಿಸ್ಟಮ್, ಗುಣ ಹಾಗೂ ಕರ್ಮದ ಮೇಲೆ ಆಧಾರಿತ ಮೇಲೆ ಮಾಡಿರುವಂತದ್ದು. ಅದರಲ್ಲಿ ಇರುವಂತದ್ದು ಜಸ್ಟ್ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಹಾಗೂ ವೈಶ್ಯ ಅಂತ ಹೇಳಿ. ಸೊ ಈ ಕ್ಯಾಸ್ಟ್ ಸಿಸ್ಟಮ್ ಏನಿದೆ ಅದು ಮತ್ತೆ ಮತ್ತೆ ಜನ ಮಾಡ್ಕೊಂಡು ಬಂದಿರುವಂತದ್ದು ಹುಟ್ಟಿನಿಂದ ಅಂತ ಹೇಳಿ. ಸೊ ಹಾಗಾಗಿ ಈ ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ, ಇದು ಎಲ್ಲಾ ಧರ್ಮದವ್ರಿಗೂ, ಜನರಲ್ ಪಬ್ಲಿಕ್ಗೆ, ಇದು ಜಸ್ಟ್ ಒಬ್ಬ ಹಿಂದೂಗಳಿಗೆ ಮಾತ್ರ ಭಗವದ್ಗೀತೆ ಅಲ್ಲ ಇದು. ಈ ಭಗವದ್ಗೀತೆ ನಾಲೆಜ್ ಎಲ್ಲರಿಗೂ ತಗೊಂಡವರು ಏನಂತಾರೆ ಲಕ್ಕಿ ಅಂತ ಹೇಳ್ಬೇಕಷ್ಟೇ, ನಾವೇನು ಹೇಳಕ್ಕಾಗಲ್ಲ. ಅವ್ರು ತಗೊಳ್ಳಿಲ್ಲ ಅಂದ್ರೆ ಅವರ ಒಂದಿದಷ್ಟೇ ಅದೃಷ್ಟವಂತರ ತಗೊಳ್ಬಹುದು ಅಂತ ಹೇಳ್ಬೇಕಷ್ಟೇ. ಸರಿ, ಓಕೆ, ಧನ್ಯವಾದ. ಓಕೆ, ಹರೇ ಕೃಷ್ಣ ಹೇಳೋಣ ಎಲ್ಲರೂ ಒಟ್ಟಿಗೆ 3 ಸತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ.